ಅಂದ ಗುಡ್ಡಲಾರ್ಕ ಅಂಚಪುರ ಪಾತೆರ ಬಲ್ಲಿ ಲೈವ್ ಡೋಲೆ ತಂದಿತ್ತು ಅಯ್ಯೋ ಅಯ್ಯಮ್ಮ ಅಯ್ಯೋ ಸುಮ್ಮನೆ ಕುತ್ಕೋ ಸನ್ನಿ ಯಾರೋ ಒಬ್ಬರು ಬಂದರು, ಯಾರು ಅಂತ ಗೊತ್ತಿಲ್ಲ, ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ, ಮೆಸೇಜ್ ಮಾಡಿ, ಬನ್ನಿ ಮಾತಾಡುವ. ಬಲೆ 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 ಬನ್ನಿ 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 ಬನ್ನಿ. ಯಾಕೆ ಹೋದ್ರಿ ಬಂದು? ಓಕೆ ಹೋದ್ರಿ ನಾಟಕ ಅಲ್ಬುಣಿ ಏನು ಯಾಪಲ್ಲಿ ಇತ್ತು ನಾನೇ ಅಲ್ಲಿ ಪಲ್ಲಿ ಉಂಡು ಆ ಪಲ್ಲಿ ಪತಂಪುಂಡು ನಾನು ಎಡ್ಡೆ ಆಯ್ತು ಅಲ್ಲಿ ಕೋಡೆ ತ್ರಿಶಾನ್ ಪಲ್ಲಿ ಬತ್ತುಂಗೆ. ಯಾರಿಲ್ಲ, ಬನ್ನಿ ಬನ್ನಿ. ಏನು ಇವತ್ತು ಯಾರು ಬಂದೇ ಇಲ್ಲ. ಸಾರಿ ಕಂಬನಿ ಸೂತ ಬನೀರು. ಯಾರು ಬಂದ್ರಿ 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 ಬನ್ನಿ 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 ಬರುವವರು ಬನ್ನಿ 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 ಬನ್ನಿ. 5 ನಿಮಿಷ ಆಯಿತು ನಂದು. ಯಾರೋ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ, ಬನ್ನಿ ಬನ್ನಿ ಬನ್ನಿ. ಐಡಲ್ ಇಬೇಡಿ ಬನ್ನಿ. 5 ಮೆಂಬರ್ಸ್ ಇದ್ದೀರಾ, ಯಾಕೆ ಐಡಲ್ ಇದ್ದೀರಾ? ಕೋಪವ ನನ್ನ ಮೇಲೆ, ಬಂದು ಸಪೋರ್ಟ್ ಮಾಡಿ ಅಲ್ವಾ. ಬನ್ನಿ ಬನ್ನಿ ಬಲೆ 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 ಬೇಗ ಬಲೆ ಬನ್ನಿ 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 ಬನ್ನಿ. ಹಲೋ ಬನ್ನಿ ಫ್ರೆಂಡ್ಸ್, ಬನ್ನಿ. ಆಜಾओ ಜಾओ ಆಜಾओ. ಬನ್ನಿ 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 ಅಲ್ವಾ ಎಲ್ಲರೂ ಬನ್ನಿ. ಯಾಕೆ ಏನಾಯಿತು? 5 ಮೆಂಬರ್ಸ್ ಇದ್ದೀರಾ, ಯಾಕೆ ಎಬ್ಬರಿಗೂ ಮೆಸೇಜ್ ಮಾಡಲಿಕ್ಕೆ ಮನಸ್ಸಿಲ್ವಾ ನನಗೆ? ಬನ್ನಿ ಪ್ಲೀಸ್, ಬಂದು ಸಪೋರ್ಟ್ ಮಾಡಿ. ನೀರು ಕೊಡಮ್ಮ ಈಗ. ಹಲೋ ಹಾಯ್ ಹಾಯ್ ವೆಲ್ಕಮ್ ವೆಲ್ಕಮ್. ಬನ್ನಿ ಬನ್ನಿ. 5 ಮೆಂಬರ್ಸ್ ಇದ್ದೀರಿ, 7 ಮೆಂಬರ್ಸ್ ಆದ್ರಿ, ಯಾಕೆ ಏನಾಯಿತು? ಬೆಸ್ಟ್ ತಮ್ಮ ಬಂದ ನಂದು. ಹಾಯ್ ಬೆಸ್ಟ್ ತಮ್ಮ, ಥ್ಯಾಂಕ್ ಯು. ನೀರು ಕೊಡು ಅವನಿಗೆ, ಬೇಕು ಅದು. ಥ್ಯಾಂಕ್ ಯು ಬೆಸ್ಟ್ ತಮ್ಮ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ತಮ್ಮ, ವೆಲ್ಕಮ್. ನಾನು ಫಸ್ಟು, ಹೌದು ತಮ್ಮ ನೀನೇ ಫಸ್ಟ್ ಬಂದಿದ್ದು. ಥ್ಯಾಂಕ್ ಯು ತಮ್ಮ, ಥ್ಯಾಂಕ್ ಯು. 7 ಮೆಂಬರ್ ಇದ್ದಾರೆ ನೋಡಿ, ಅವ್ರು ಯಾರು ಬಂದಿಲ್ಲ. ಬನ್ನಿ ಬನ್ನಿ, 9 ಮೆಂಬರ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ ಅಲ್ವಾ. ಬನ್ನಿ. ನೀರು ಕುಡಿ, ಯಾಕೆ ಕುಡ್ದು ಮಾಡೋ ಮಲ್ಕೋ. ಫಸ್ಟ್ ಲೈವ್ ಲವ್ ಡನ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. 9 ಮೆಂಬರ್ಸ್. ಪಾನಿ ಪಿ, ಜಲ್ದಿ ಪಾನಿ ಪಿ, ಕೇಳಿ ಸೋಜಾ ಸೋಜಾ. ಥ್ಯಾಂಕ್ ಯು ಬೆಸ್ಟ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಥ್ಯಾಂಕ್ ಯು. ಹಲೋ ಹಲೋ, ಯಾರಿದ್ದೀರಾ? 9 ಮೆಂಬರ್ಸ್ ಇದ್ದೀರಾ? ಸಂಗೀತ ಮಸ್ತ್ ಕಿರಿಕಿರಿ ಅಮ್ಮ. ಜಪ್ಪ ಜಪ್ ಲೈಟ್ ಬರ್ಚ್ ಲೈಟ್ ಕರೆಂಟ್ ಇಜ್ಜಾಯ್ತು. ಯಾರದು? 4 ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ. ಬೆಸ್ಟ್ ಅವರೇ, ಊಟ ಆಯ್ತಾ ನಿಮ್ಮದು? ಬೆಸ್ಟ್ ತಮ್ಮ, ಊಟ ಆಯ್ತಾ? ಅಕ್ಕ ನಾಳೆ ಒಂದು ವಿಡಿಯೋ ನೋಡಿ, 1 ಮಿನಿಟ್ ಅಷ್ಟೇ. ಓಕೆ ತಮ್ಮ, ನೋಡ್ತಿದ್ದೀನಲ್ವಾ. 2 ಅನ್ಕಟ್ಟವರೇ. ಹಾಯ್ ವೆಲ್ಕಮ್. ನಿಮಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ಊಟ ಆಯಿತು ಇವಾಗಷ್ಟೇ ಊಟ ಮಾಡಿ ಬಂದೆ. ನಿಮ್ಮದು ವಿಡಿಯೋ ಕೂಡ ನೋಡಿ ಬಂದೆ ನೋಡು, ಬೀಟ್ರೂಟ್ ಜ್ಯೂಸ್ ಇದ್ದು ಅದೊಂದು ವಿಡಿಯೋ ನೋಡಿದೆ ನಾನು. ಮೊನ್ನೆ ನೋಡಿದೆ, ಮೊನ್ನೆ ಬೇರೆ ನೋಡಿದ್ದು ನಾನಂತ, ಅದನ್ನೇ ನೋಡಿದ್ದೇನೋ ಏನೋ ಗೊತ್ತಿಲ್ಲ. ಲೈಕ್ ಡನ್, ಥ್ಯಾಂಕ್ ಯು. ಊಟ ಲೇಟಾ? ಏನು ಊಟಕ್ಕೆ ಇವತ್ತು? 2 ಅನ್ಕಟ್ಟವರೇ, ಊಟ ಆಯ್ತಾ? ಯಾರೆಲ್ಲ ಐಡಲ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ. ನಾನು
ಮಾರ್ನಿಂಗಿಂದ ಏನು ಊಟ ಮಾಡಲಿಲ್ಲ, ಅದಕ್ಕೆ ಈಗ ಊಟ ಮಾಡಿ ಬಂದೆ ನಾನು. ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು. ಎಂತಕ್ಕೆ ಸಿಸ್ ಎಲ್ಲ ಸಪೋರ್ಟ್ ಮಾಡ್ತೀರಲ್ವಾ, ಅದಕ್ಕೆ ನಾವು ಕೂಡ ನಿಮಗೆ ನಮ್ಮಲ್ಲೇ ಆದಷ್ಟು ಸಪೋರ್ಟ್ ಮಾಡ್ತೀವಿ ನಾವು. ಬೆಸ್ಟ್ ಅವರೇ, ನೀವು ಕೂಡ ವಿಡಿಯೋ ಹಾಕಿ ನೋಡ್ತೀನಿ ಖಂಡಿತವಾಗಿಯೂ. ಆಯಿತು ಸಿಸ್ಟರ್ ಅಂತಿದ್ದಾರೆ ಎವ್ರಿಡೇ ಅನ್ಕಟ್ ಅವರು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಬೆಸ್ಟ್ ಅವರೇ, ಊಟಕ್ಕೆ ಏನು ಎವ್ರಿಡೇ ಅನ್ಕಟ್ ಅವರೇ, ಊಟಕ್ಕೆ ಏನು ಮಾಡಿದ್ರಿ ಇವತ್ತು? ಸ್ಪೆಷಲ್ ಇತ್ತಾ? ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನನ್ನ ತಮ್ಮ ಬೆಸ್ಟು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮ. ಫಸ್ಟ್ ನೀನೇ ಬಂದೀಯಾ ಇವತ್ತು. ಬೆಸ್ಟ್ ಏನು ಇವತ್ತು ಸ್ಪೆಷಲ್ ಊಟಕ್ಕೆ? ಎರಡೇ ಅನ್ಕಟ್ಟವರೇ, ಏನು ಸ್ಪೆಷಲ್ ಇವತ್ತು? 9 ಮೆಂಬರ್ಸ್ ನೋಡಿ ಹೋದರು, ಯಾರೂ ಇಲ್ಲ. ಊಟ ಟೊಮೆಟೊ ಗೊಜ್ಜು ಅಕ್ಕ, ಸೂಪರ್ ಸೂಪರ್ ಟೊಮೆಟೊ ಗೊಜ್ಜು. ಟೊಮೆಟೊ ಗೊಜ್ಜಲ್ಲಿ ಊಟ ಮಾಡಲಿಕ್ಕಂದ್ರೆ ತುಂಬಾ ಟೇಸ್ಟು, ಅದಂತೂ ಗ್ಯಾರಂಟಿ. ನನಗೆ ಟೊಮೆಟೊ ರಸಮ್ ಅನ್ನ, ಇವತ್ತು ಉಪವಾಸ ಇತ್ತಲ್ವ, ಅದಕ್ಕೆ ಟೊಮೆಟೊ ರಸಮ್ ಬೆಳ್ತಿಗೆ ಹಾಕಿ ಅನ್ನ ಮಾಡಿ ಊಟ ಮಾಡಿದೆ. ಯಾರು ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ಯಾಕೆ ಐಡಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀರಾ? ಯಾಕೆ ಏನು ಊಟೋ ಬೇಟಾ ತೂ ಕ್ಯೋ ಕರೆಗತ್ತು? ಊಟ ಅಮ್ಮ ಊಟ. 2 ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ. ಬನ್ನಿ ಬನ್ನಿ. ಬನ್ನಿ, 4 ಮೆಂಬರ್ಸ್ ಇದ್ದೀರಾ. ದೇರ್ ಸಾಂಬಾರ್ ರಸಮ್ ನನ್ನ ಫೇವ್ರೆಟ್ ಅಕ್ಕ. ಹೌದಾ? ಬಾ ಬಾ ಹೋಗು ಬಾ. ಬೆಸ್ಟ್ ನಿರ್ಪಡಿ ಅವರು ಬಂದರು. ಸಿಸ್ಟರ್ ಲೈಕ್ ಡನ್ ಅಂತಿದ್ದಾರೆ. ಬರುವಾಗನೇ ನಮ್ಮ ಬ್ರದರ್ ಲೈಕನ್ನು ಕೊಟ್ಟೇ ಬಂದರು. ಥ್ಯಾಂಕ್ ಯು ನಿರ್ಪಡಿ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಅವರು ಊಟ ಆಯ್ತಾ ನಿರ್ಪಡಿ ಬ್ರದರ್? ಊಟ ಮಾಡಿದ್ರಾ? ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿರ್ಪಡಿ ಬ್ರದರ್ ಊಟ ಮಾಡಿದ್ರಾ? ಲೈಕ್ ಕೊಟ್ಬಿಡ್ತೀನಿ ಇರಿ ಸಿಸ್ಟರ್. 50 ಕೊಡಿ ಕೊಡಿ ಕೊಡಿ. 50ಯಾ? ಕೊಡಿ ಕೊಡಿ. ನೀವು 50 ಕೊಟ್ಟರೆ ನಮಗೂ ತುಂಬಾ ಒಳ್ಳೆಯದು, ಖುಷಿ ಆಯಿತು. ಊಟ ಆಯಿತು ಸಿಸ್ಟರ್, ನಿಮ್ಮದು? ನಂದು ಕೂಡ ಆಯಿತು. ಇವತ್ತು ಬೇಗ ಮಾಡಿದೆ. ಬೆಸ್ಟ್ ಅವರು ಇವತ್ತು ಏನು ಅಕ್ಕ ಊಟಕ್ಕೆ? ಇವತ್ತು ಟೊಮೆಟೊ ರಸಮ್ ಮತ್ತು ರೈಸ್. ಇವತ್ತು ಉಪವಾಸ ಇತ್ತು ಸಂಕಷ್ಟಿ, ಅದಕ್ಕೆ ಒಂದೇ ಊಟ ಮಾಡಿ ಬಂದೆವು. 9-6ಗೆ ಇತ್ತು ಇದು ಗಣಪತಿ ಅದು ಪೂಜೆ ಮಾಡಲಿಕ್ಕೆ. ಅದನ್ನು ಪೂಜೆ ಮಾಡಿ ಊಟ ಮಾಡಿ ಬಂದೆ ನಾನು. ನಮ್ಮದು ಕೂಡ ಆಯಿತು. ಯಾರೆಲ್ಲ ಐಡಲ್ಲಿದ್ದೀರಿ ಬಂದು ಸಪೋರ್ಟ್ ಮಾಡಿ. ಯಾಕೆ ಐಡಲ್ಲಿ ಬಂದು ಕೂತ್ಕೊಂಡಿದ್ದೀರಿ? ಬನ್ನಿ 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 ಬನ್ನಿ. ಲಕ್ಷ್ಮೀ ದೇಸಾಯಿ ಅವರು ಬಂದರು. ಹಾಯ್ ಸೀಸ್. ಹಾಯ್ ಲಕ್ಷ್ಮಿ ಅವರೇ, ವೆಲ್ಕಮ್ ನಿಮಗೆ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಲಕ್ಷ್ಮಿ ಅವರೇ ಲೈಕ್ ಕೊಡಿ. ಲಕ್ಷ್ಮಿ ಅವರೇ ಬೆಸ್ಟ್ ಅವರೇ ಸಪೋರ್ಟ್ ಮಾಡಿ ಆಯಿತಾ? ಲಕ್ಷ್ಮಿ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಹೋಲಿ ಶಾರ್ಟ್ ಸೂಪರ್ ಅಕ್ಕ. ಹೌದಾ? ತುಂಬ ಚೆನ್ನಾಗಿ ಆಯಿತು ಈ ವರ್ಷ. ತುಂಬ ಅಂದರೆ ತುಂಬ ಖುಷಿ ಆಯಿತು ಬೆಸ್ಟ್. ತುಂಬಾ ಖುಷಿ ಆಯಿತು. ಮುಂಬೈಯಲ್ಲಿ ಫಸ್ಟ್ ಟೈಮ್ ಮಾಡಿದ್ದು ಹೋಲಿ ನಾನು. ತುಂಬ ಮಕ್ಕಳ ಜೊತೆ ನಾನು ಕೂಡ ಮಕ್ಕಳಾದೆ. ತುಂಬ ಖುಷಿ ಆಯಿತು. ಲಕ್ಷ್ಮೀ ದೇಸಾಯಿ ಕೊಟ್ರಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲಕ್ಷ್ಮಿ ಅವರೇ. ಊಟ ಆಯಿತಾ ನಿಮ್ಮದು? ಏನು ಊಟಕ್ಕೆ ಮಾಡಿದ್ರಿ ಇವತ್ತು? ಲಕ್ಷ್ಮಿ ಅವರೇ ಊಟಕ್ಕೆ ಏನು ಮಾಡಿದ್ರಿ? 3 ಮೆಂಬರ್ಸ್ ಇದ್ದೀರಾ. ಯಾಕೆ ಐಡಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀರಾ? ನನ್ನ ಮೇಲೆ ಏನಾದರೂ ಕೋಪ ಇದ್ದರೆ ಬನ್ನಿ ಮಾತಾಡುವ. ಬೈದು ಬಿಡಿ, ಬನ್ನಿ. ಕೋಪ ಮಾಡ್ಕೋಬೇಡಿ, ಬನ್ನಿ ಬನ್ನಿ. ಮೇಲೆ ಇದ್ಕೊಂಡು ನೋಡಿ ಮಾರ್ದಲ್ವಾ, ಕೆಳಗೆ ಬಂದಾದರೂ ನೋಡಿದರೆ ನನಗೆ ಖುಷಿ ಆಗುತ್ತೆ. ಯಾಕೆ ಹಾಗೆ ಮಾಡ್ತೀರಾ? ಬನ್ನಿ 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 ಜನರೇ, ಬನ್ನಿ. ಬೆಸ್ಟ್ ಅವರ ಅಕ್ಕ ಹೋಲಿ ಆಟ ಆಡಿದ್ರ ಅಕ್ಕ? ಇಲ್ಲ ಬೆಸ್ಟ್, ಅವ್ರಿಗೆ ಟೈಮ್ ಎಲ್ಲಿದೆ? ಅವ್ರದ್ದು ಸಂಡೇ ಕೂಡ ಟೈಮ್ ಕೊಡಲ್ಲ ನಮಗೆ. ಟೈಮ್ ಇಲ್ಲ ಅವ್ರದ್ದು. ಬೆಳಿಗ್ಗೆ ಹೋದರೆ 4 ಗಂಟೆ ಬರ್ತಾರೆ, ಊಟ ಮಾಡಿ ಸ್ವಲ್ಪ ಮಲಗ್ತಾರೆ, ಮತ್ತೆ ಪುನಃ ವಾಪಸ್ ರಿಟರ್ನ್. ನಮ್ಮ ಎಪ್ಪಿ ಡೇ ಅವರು ಬಂದರು. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. 9 ಲೈಕ್ ಬಂತು ನೋಡಿ ನಮಗೆ. ಎಲ್ಲಿಂದಂತ ಗೊತ್ತಿಲ್ಲ, ಜನರಿಲ್ಲ. ಇವರು ಯಾರು? ಇವರು ಹೊಸಬ್ರು ಯಾರ ಬಂದರು. ಯಾರು ಮೆಸೇಜ್ ಡಿಲೀಟ್ ಮಾಡಿದ್ರು? ಮುನ್ನಿಕಿ ದುನಿಯಾ. ಹಾಂ ಮುನ್ನಿಕೆ ದುನಿಯಾ. ಹಾಯ್. ರೊಟ್ಟಿ ಹೆಸರು ಕಾಳು ಪಲ್ಯ. ವಾವ್ ಸೂಪರ್. ಹೆಲ್ದಿ ಫುಡ್.
मुन्नी की रेटी रोटी की दुनिया, मुन्नी की दुनिया, लाइक डन मुन्नी की दुनिया, लाइक डन, थैंक यू सो मच न्यू फ्रेंड्स, थैंक यू नन आपका लैंग्वेज कौन सा? हिंदी। मुन्नी की दुनिया, प्लीज़ मेरे को कनेक्ट हो जाओ, मेरा नंबर को, मेरा आईडी को प्लीज़ कमेंट करके भेजो, मेरा आईडी को कमेंट भेजो। ओयो यो 58 लाइक, कैसे हो गए ये 58 लाइक? सो ये ಬೆಸ್ಟ್ ಬೆಸ್ಟ್ ನೋಡ ಲೈಕ್ ನೋಡು, ಸಪೋರ್ಟ್ ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎಪ್ಪಿ ಅವರು ಸೂಪರ್ ಸಪೋರ್ಟು. ಇವ್ರದ್ದು ಯಾರ್ದು ಮೆಸೇಜ್ ಐಡಿಯಲ್ಲಿ ಹೋಯ್ತು? ಶೋ ಥ್ಯಾಂಕ್ ಯು 58 ಲೈಕ್ ಬಂತು. ಬೆಸ್ಟ್ ಅದು ಹೇಗೆ ಬಂತಪ್ಪ? ಬೆಸ್ಟ್ ನಿನ್ಗಾದ್ರೂ ಗೊತ್ತಾ? ಬೆಸ್ಟ್ 58 ಲೈಕ್ ನೋಡು, 59 ಲೈಕ್ ಎಲ್ಲಿಂದ ಬಂತು ಅದು? ಅಯ್ಯೋ ದೇವಾ ಪರಮಾತ್ಮ. NBR ಅವರು ಆಯ್ ಸಿಸ್ ಅಂತಿದ್ದಾರೆ. ಆಯ್ 59 ಲೈಕ್ ಬಂತು. ಹೆದರಿಕೆ ಆಗ್ತಾ ಉಂಟು ನನಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಎಪ್ಪಿ ಅವರು, ಸೂಪರ್ ಸಪೋರ್ಟು. 59 ಲೈಕ್ಸ್ ಅಕ್ಕ. ಅದು ಹೇಗೆ ಬೆಸ್ಟ್? ಅದು ಹೇಗೆ ಆಯಿತು ಅದಷ್ಟು? ಅಯ್ಯೋ ದೇವರೇ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈಗ 59 ಲೈಕ್ ಸೋಯಿಂಗ್ ಅಕ್ಕ. ಹೌದು 60 ಆಯಿತು. ಅಯ್ಯೋ ದೇವ, ನಿರ್ಪಡಿ ಅವರು ಅಂದರು. ಸಿಸ್ಟರ್ ನಿರ್ಪಡಿ ಅವರೇ, ನೀವು ಹೇಗೆ ಕೊಟ್ಟರು ಅಷ್ಟು ಲೈಕ್? ಅಯ್ಯೋ ದೇವ, ನೀವು ಕೊಟ್ರಾ? ಮಲ್ಟಿ ಅವರ್ ಲೈಕ್ ಡನ್ ಅಂತಿದ್ದಾರೆ ನೋಡಿ. 60 ಲೈಕ್. ಅಯ್ಯೋ ದೇವ, ಇಷ್ಟು ಯಾಕೆ ಕೊಟ್ರಿ? ಅಯ್ಯೋ ದೇವ, ಮಲ್ಟಿ ಅವರು ವೆಲ್ಕಮ್. ನಿಮಗೆ ಊಟ ಆಯ್ತಾ? ನನಗೆ ಹೆದರಿಕೆ ಆಗ್ತುಂಟು. ಗೊತ್ತಿಲ್ಲಕ್ಕ. ಹೌದು ನಿರ್ಪಡಿ ಅಂದರು ಅವರು. 50 ಕೊಡ್ತೀನಿ ಅಂದರು ನನಗೆ. ಬೇಡ ನಿರ್ಪಡಿ ಅವರೇ, ನನಗೆ 10 ಸಾಕು. ಮಲ್ಟಿ ಅವರು ನೈಸ್ ಅಂತಿದ್ದಾರೆ. ಅಚ್ಚು 16 ರನ್ನು. ಓ ದೇವ, ನನಗೆ ಇಷ್ಟು ಜನ ಬಂದಿಲ್ಲಪ್ಪ ದೇವ. ಅಯ್ಯೋ ದೇವ. ಅಚ್ಚು ಅವರೇ ವೆಲ್ಕಮ್, ನಿಮಗೆ ವೆಲ್ಕಮ್. ಮಲ್ಟಿ ಅವರ ಅಕ್ಕ ಊಟ ಆಯಿತು. ಮಲ್ಟಿ ಅವರೇ ನಿಮ್ದಾಯ್ತಾ? ಅಯ್ಯೋ ದೇವ ಲಕ್ಷ್ಮಿ ಅವರೇ, ನನಗೆ ಟೆನ್ಷನ್ ಆಗುತ್ತೆ. 60 ಅಯ್ಯೋ ಬೆಸ್ಟ್, ನನಗೆ ಟೆನ್ಷನ್ ಆಗ್ತಾ ಉಂಟಪ್ಪ. ಹರಿಣಿಜಿ ಸ್ಕೂಲು ಆಗಬೇಕು ಎಂತಂತ ಗೊತ್ತಿಲ್ಲಪ್ಪ ದೇವ. 61 ಲೈಕ್ ಆಯಿತು ನೋಡಿ. ಮಲ್ಟಿ ಅವರು 61 ಅಂತಿದ್ದಾರೆ. ಯಾರು ಕೊಟ್ಟದ್ದು? ನಿರ್ಪಡಿ ಅವರೇ ನೀವೇ ಕೊಟ್ರ? ಯಾಕೆ ಕೊಟ್ರಿ? ನಂಗೆ ಬೇಡ. ಮಲ್ಟಿ ಅವರು ಸೂಪರ್ ಸಪೋರ್ಟ್. ಅಚ್ಚು ಅವ್ರು ಅಂದರು ನಿಮಗೆ 50 ಕೊಡ್ತೀನಿ ಅಂದರು. ಬೇಡ ನಿರ್ಪಡಿ ಅವರೇ. ಎಲ್ಲ ಐಡಿಯಿಂದ? ಅಯ್ಯೋ ದೇವ, ಅಷ್ಟಿದೆಯಾ ನಿಮಗೆ ಐಡಿ? ಅಯ್ಯೋ ದೇವ, ಮೆಸೇಜ್ ಹಾಕಿ ಹಾಗಾದ್ರೆ ನನಗೆ 50 ಐಡಿಯಿಂದ. 61 ಲೈಕ್ ಅಕ್ಕ. ನಿರ್ಪಡಿ ಅಕ್ಕ ಎಲ್ಲ ಐಡಿಯಿಂದ ಲೈಕ್ ಕೊಟ್ಟಿದ್ದು. ಅಯ್ಯೋ ದೇವ, ನನಗೆ ಹೆದರಿಕೆ ಆಗ್ತದಪ್ಪ ದೇವರೇ. ಅಚ್ಚು ಪ್ರಪಂಚ ಅಂತಿದ್ದಾರೆ ಎಪ್ಪಿ ಅವರು. ಆಯಿತು ಅಂತಿದ್ದಾರೆ. ಲಕ್ಷ್ಮೀ ದೇಸಾಯಿ ಅವರಿಗೆ ತುಂಬ ನಗು ಬರ್ತುಂಟು ನನ್ನ ಪರಿಸ್ಥಿತಿ ನೋಡಿ. ಅಯ್ಯೋ ಲಕ್ಷ್ಮಿ ಅವರೇ, ಏನು ಮಾಡೋದು ಲಕ್ಷ್ಮಿ ಅವರು? ಇಷ್ಟು ಎಂಥದ್ದು? ಥ್ಯಾಂಕ್ ಯು. ಊಟ ಯಾರ್ದು ಅಂತಿದ್ದಾರೆ. ಊಟ ಆಯ್ತಾ ಎಲ್ರದು ಅಂತಿದ್ದಾರೆ ಬಚ್ಚು ಅವರು. ಬಂದೆ ಅಕ್ಕ ಲೈಕ್ಸ್. ಬಂದರೆ ಬರಲಿ ಬಿಡಿ. ಎಂತಕ್ಕೆ ಲೈಕಲ್ಲಿ ಏನು ಮೆಸೇಜಲ್ಲಿ ಆದರೂ ಇದು ನೋಡಿ. ಲೈಕ್ ವಿತ್ ರಂಜು ಅವರು ಕೊಟ್ಟರು ನೋಡಿ. ಈಗ ಹಾಯ್ ರಂಜು, ಹಾಯ್. ನೋಡು ರಂಜು, 61 ಆಗಿಲ್ಲ ರಂಜು, ನನಗೆ 10 ಆಗಿದ್ದು. ಇದು ಈಗ ನೋಡು ಎಷ್ಟು ಆಯಿತು, ನನಗೆ 12 ಆಯಿತು ಅಷ್ಟೇ. ನಿರ್ಪಡಿ ಅವರು ಕೊಟ್ಟದ್ದು ಅಷ್ಟು. ನನಗೆ ಭಯ ಆಗ್ತುಂಟು. ನಿರ್ಪಡಿ ಅವರೇ ಬೇಡ, ನಿರ್ಪಡಿ ಅವ್ರೆ ಇದೆಂಥದ್ದು? ನೀವು ಮೆಸೇಜ್ ಹಾಕಿಲ್ಲ ಅಂದರೆ ಅಷ್ಟು. ಥ್ಯಾಂಕ್ ಯು ಅಂತಿದ್ದಾರೆ ಲಕ್ಷ್ಮಿಯವ್ರಿ. ಇದೇ ಇಟ್ಕೊಂಡು ಸಮಯ ಕನ್ನಡತಿದೆ. ಎಂಥದೋ ದೇವ್ರೆ, ಎಂಥ ನನಗೆ ಹೆದರಿಕೆ ಆಗ್ತುಂಟು. ಎಪ್ಪಿ ಅವರೇ ಸೂಪರ್ ಸಪೋರ್ಟಲ್ಲಿದ್ದಾರೆ. ಸರಿಯಾ? ಹೇಮಾ ಕ್ರಿಯೇಷನ್ ಅವರು ಬಂದರು. ಹಾಯ್ ಸಿಸ್ಟರ್ ಹಾಯ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ಊಟ ಆಯ್ತಾ ಸಿಸ್? ಆಯಿತು ನೈಸ್ ಅಂತಿದ್ದಾರೆ ನಿರ್ಪಡಿ ಅವರು. ಓಕೆ ಸಿಸ್ಟರ್ ಅಂತಿದ್ದಾರೆ. ನಿರ್ಪಡಿ ಅವರೇ ಪ್ಲೀಸ್ ನೀವು ಮೆಸೇಜ್ ಮಾಡಿ ಅಷ್ಟು ನಂಬರಿಂದ. ಇಲ್ಲ ಅಂದರೆ ನನಗೆ ಅಷ್ಟು ಲೈಕ್ ಬಂದು ವೇಸ್ಟ್ ಅಲ್ವಾ? ಅಯ್ಯೋ ದೇವೋ, ಅಷ್ಟ
ನೀವು ಅಷ್ಟು ನಂಬರಿಂದ ನನಗೆ ಅಷ್ಟು ಐಡಿಯಿಂದ ನನಗೆ ಮೆಸೇಜ್ ಮಾಡಬೇಕು ನಿರ್ಪಡಿ ಬ್ರದರ್. ನೀವು ಮಲ್ಟಿ ಅವರ್ ನೈಸ್ ಅಂತಿದ್ದಾರೆ, ಹ್ಯಾಪಿ ಡೇ ಸೂಪರ್ ಅಂತಿದ್ದಾರೆ, ಲೈಕ್ ಡನ್ ಪ್ಲೀಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು ಹೇಮಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಮಲ್ಟಿ ಅವರ್ಸ್ ನೈಸ್ ಅಂತಿದ್ದಾರೆ, ಹೆಪ್ಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಲ್ಟಿ ಅವರು ನೈಸ್ ಅಂತಿದ್ದಾರೆ, ಹೆಪ್ಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹೇಮಾ ಕ್ರಿಯೇಷನ್ಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಲ್ಟಿ ಅವರು ಸೂಪರ್ ಸಪೋರ್ಟ್. ಅಚ್ಚು ಅವರು ಕನೆಕ್ಟ್ ಆಗಿ ಎಲ್ಲರೂ ಯಾರು ಆಗಿಲ್ಲ, ಕನೆಕ್ಟ್ ಆಗಿ ಯಾರು ಆಗದೆ ಅವರು ಕನೆಕ್ಟ್ ಆಗಿ ಅಂತಿದ್ದಾರೆ ಅಚ್ಚು ಅವರು. ಅಯ್ಯೋ ನನಗೆ ಹೆದರಿಕೆ ಆಗ್ತುಂಟು ನಿರ್ಪಾಡಿ ಅವರೇ. ಮಲ್ಟಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹೆಪ್ಪಿ ಅವರು ಮೊನ್ನೆ ಲೈಕ್ ಕೊಟ್ಟಿಲ್ಲ ಅಂತ ಅಂದೆ, ಅದಕ್ಕೆ ಇವತ್ತು ಅಷ್ಟು ಲೈಕ್ ಕೊಟ್ಟಿದ್ದ ನೀವು. ಮಲ್ಟಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್. ಅಯ್ಯೋ ಹೇಮಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿರ್ಪಾಡಿ ಅಕ್ಕ ಅಂತಿದ್ದಾರೆ. ಓಕೆ, ಹಾಗೆ ಒಂದೊಂದೇ ಮೆಸೇಜ್ ಮಾಡಿ ಆಯಿತಾ, ನನಗೆ ತುಂಬ ಖುಷಿಯಾಗುತ್ತೆ. ನಿರ್ಪಾಡಿ ಅವರೇ ಒಂದೊಂದೇ ಮೆಸೇಜ್ ಹಾಕಿ ಎಲ್ಲ ಐಡಿಲಿಂದ. ಓಕೆ, ಥ್ಯಾಂಕ್ ಯು ನಿರ್ಪಾಡಿ ಅವರೇ. ಬನ್ನಿ ನಿರ್ಪಾಡಿ ಅವರೇ. ಸೂಪರ್ ಸಪೋರ್ಟಲ್ಲಿದೆ. ಎವ್ರಿಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹೇಮಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಮಲ್ಟಿ ಅವರು ಸೂಪರ್ ಸಪೋರ್ಟ್. ನ್ಯೂ ಇಯರ್ ಕನೆಕ್ಟ್ ಆಗಿ ಅಂತಿದ್ದಾರೆ. ಎವ್ರಿಡೇ ಅನ್ಕಟ್ ಅವರು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಎವ್ರಿಡೇ ಅನ್ಕಟ್ ಅವರು ಕನೆಕ್ಟ್ ಆಗಿ ಎವ್ರಿಡೇ ಅಂತಿದ್ದಾರೆ. ಅಚ್ಚು ಪ್ರಪಂಚ ಅವರು ಎವ್ರಿಡೇ ಅವರು ಸಪೋರ್ಟಲ್ಲಿದ್ದಾರೆ. ಲೈಫ್ ಇದು ರಂಜು ಅವರು ಅಕ್ಕ ಹೆಂಗೆ ಇದು ಅದೇ ಖುಷಿ ಪಾರ್ಟಿ ಕೊಡಿ 10 ಅಲ್ಲ ರೈಸು ರಂಜು, ಲೈಕಲ್ಲಿ ಏನು ಸಿಗಲ್ಲ. ಆದರೂ ನಿರ್ಪಾಡಿ ಅವ್ರು ಕೊಟ್ಟದ್ದು ಎಲ್ಲ ಐಡಿಯಲ್ಲಿ ಕೊಡ್ತಿದ್ದಾರೆ ನೋಡಿ, ಅವರೆಲ್ಲ ಮೆಸೇಜ್ ಹಾಕ್ತಿದ್ದಾರೆ ನೋಡಿ. ನಿರ್ಪಾಡಿ ಅವ್ರು ಕೊಟ್ಟದ್ದು ಅದು ಲೈಕ್ ಅಷ್ಟು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹೇಮವ್ರು ಎಪ್ಪಿ ಅವರು ಖುಷಿ ಪಡಿ, ಭಯ ಯಾಕೆ ಪಡ್ತೀರಾ ಅಂತಿದ್ದಾರೆ. ಎಂತಕ್ಕೂ ನಂಗೆ ಭಯ. ಎಲ್ಲರೂ ಬ್ಲೂ ಕೊಡಬೇಡಿ ಎಲ್ಲದಕ್ಕೂ. ಓಕೆ ಅಕ್ಕ, ಓಕೆ ನಿರ್ಪಾಡಿ ಬ್ರದರ್, ಥ್ಯಾಂಕ್ ಯು. ಎಲ್ಲ ಐಡಿಯಿಂದಲೇ ಬನ್ನಿ, ನಾನು ಬ್ಲೂ ಕೊಡಲ್ಲ. ಇದೆಲ್ಲ ಸಪೋರ್ಟ್ ಐಡಿ. ಓಕೆ, ಸಪೋರ್ಟ್ ಮಾಡಿ ಆಯಿತಾ. ಎಲ್ಲ ಐಡಿಯಿಂದಲೂ ಬಂದು ನನಗೆ ಕೊಡಬೇಕು. ನೀವು 50 ಕೊಟ್ರಲ್ಲ, 50ಅಲ್ಲಿ ಒಂದೊಂದು ಮೆಸೇಜ್ ಹಾಕಬೇಕು, 50 ಮೆಸೇಜ್ ಹಾಕಬೇಕು. ಸೂಪರ್, ಥ್ಯಾಂಕ್ ಯು ಬ್ರದರ್, ನಿಮಗೆ ತುಂಬ ಥ್ಯಾಂಕ್ ಯು. ತುಂಬ ಖುಷಿ ಕೊಟ್ರಿ. ಒಂದು ಖುಷಿ ಆಯಿತು, ಹೆದರಿಕೆನೇ ಆಯಿತು ತುಂಬ. ಇದ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಮಸ್ಯೆ ಇಲ್ಲ ಲಕ್ಷ್ಮಿ ಅವರೇ, ಅವ್ರದ್ದು ನಿರ್ಪಾಡಿ ಅವ್ರು ಕೊಟ್ಟದ್ದು. ಹೇಮಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಹೇಮಾ ಅವರೇ, ಥ್ಯಾಂಕ್ ಯು. ನ್ಯೂ ಫ್ರೆಂಡ್ಸ್ ಕನೆಕ್ಟ್ ವಿತ್ ಮೀ ಅಂತಿದ್ದಾರೆ ನೋಡಿ. ಹೇಮಾ ಅವರಿದ್ದಾರೆ, ಕನೆಕ್ಟ್ ಆಗಿಲ್ಲ. ದೇಸಾಯಿ ಅವರಿದ್ದಾರೆ ನೋಡಿ. ಎಪಿ ಅವರಿದ್ದಾರೆ. ಎವ್ರಿಡೇ ಅನ್ಕಟ್ ಅವ್ರದ್ದೇ 641. ಅಚ್ಚು ಗಿಫ್ಟ್ ಡನ್ ರಿಟರ್ನ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿರ್ಪಾಡಿ ನೋ ನೆಟ್ವರ್ಕ್ ನೋ ಇಲ್ಲ ಅಂದರೆ ನಂಗೆ ಗೊತ್ತಿಲ್ಲ. ನೀವು ನನಗೆ ಕೊಡಲೇಬೇಕು ಈಗ, ಇಲ್ಲಾಂದರೆ ನಿಮ್ದು 50 ಏನು ಮಾಡೋದು ನಾನು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಎ ಪಿ ಅವರು ಚಾನ್ಸ್ ಇಲ್ಲ, ಒಂದೇ ಬರೀ ಅಷ್ಟು ಲೈಕ್ ಬರೋಕ್ಕೆ ಇಲ್ಲ. ಅವ್ರದ್ದು ಎಲ್ಲ ಐಡಿಯಿಂದಲೂ ಕೊಟ್ಟದ್ದವರು, ಅವ್ರದ್ದು ಐಡಿ. ಉಡುಪಿ ನಾಯಕ್ ಅವರು ಸಿಸ್ ಎಲ್ಲಿ ಹೋಗಿದ್ದೀರಿ ಸಿಸ್, ನೋಡ್ಲಿಕ್ಕೇನಿಲ್ಲ ನೋಡಿ. ನನಗೆ 50 ಲೈಕ್ ಬಂತು ನೋಡಿ ಒಮ್ಮೆಲೆ. ಉಡುಪಿ ಎಲ್ಲಿ ಹೋಗಿದ್ದೀರಿ ನೀವು, ನೋಡ್ಲಿಕ್ಕೇನಿಲ್ಲ. ಯಾವ ಊರಿಗೆ ಹೋಗಿದ್ದೀರಿ, ಏನು ಯೂಟ್ಯೂಬ್ ಮಾಡ್ತಿಲ್ವಾ ಗೊತ್ತಾಗ್ತಿಲ್ಲ. ಹೇಮಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎವ್ರಿಡೇ ಅನ್ಕಟ್ ಅವರು ಅಚ್ಚು ಪ್ರಪಂಚ ರಿಟರ್ನ್ ಮಾಡಿ ಅಂತಿದ್ದಾರೆ. ಉಡುಪಿ ಅವರು ಲೈಕ್ ಡನ್ ಅಂತಿದ್ದಾರೆ. ಟುಟುನ್ ಬ್ಲಾಗ್ ಅವರು ರಾಧೆ ಸಿಸ್, ರಾಧೆ ವೆಲ್ಕಮ್ ದೀದಿ. ಸೂಪರ್ ಅಂತಿದ್ದಾರೆ. ಹೇಮಾ ಅವರು ಥ್ಯಾಂಕ್ ಯು ಸೋ ಮಚ್. ಲೈಫ್ ಇದ್ ರಂಜು ಹೆಪ್ಪಿ ಅವರೇ ನೋಡಿ ಇವತ್ತು ಲೈಕ್ಸ್ ಇದೆ. ನಾನು ಮೊನ್ನೆ ಅವ್ರ ಹತ್ರ ಅಂತೆ, ನೀವು ಕೊಟ್ಟಿಲ್ಲ ಲೈಕ್ ಅಂತ, ಇವತ್ತು ಬಂದು 50 ಕೊಟ್ಟಿದ್ದವರು. ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್ ಟುಟುನ್ ದೀದಿ. ಥ್ಯಾಂಕ್ ಯು ಸೋ ಮಚ್. ಅಚ್ಚು ಅವರು ಡನ್ ಎವ್ರಿಡೇ ಅಂತಿದ್ದಾರೆ ನೋಡಿ. ಲಕ್ಷ್ಮಿ ಅವರು ಪಿನ್ ಮಾಡಿ ಸಿಸ್. ಓಕೆ ಮಾಡುವ. ನನಗೆ ಧೈರ್ಯ ಕೊಡಿ ಆಯ್ತಾ, ನನಗೆ ಹೆದರಿಕೆ ಆಗ್ತದೆ ಅಷ್ಟು ಲೈಕ್ ಇಟ್ಕೊಂಡು. ಇವರು ಬಂದರು ನೋಡಿ, ಯಾರು ಹೊಸಬ್ರು. ಸಾಸದ ಮಲೆನಾಡು ಅವರು ಬಂದರು. ಐ ಸಿಸ್, ಐ ವೆಲ್ಕಮ್, ಲೈಕ್ ಡನ್. ಥ್ಯಾಂಕ್ ಯು ಸಿಸ್, ಥ್ಯಾಂಕ್ ಯು, ವೆಲ್ಕಮ್. ನಿಮಗೆ ಊಟ ಆಯ್ತಾ ನಿಮ್ಮದು? ಹೇಮಾ ಕ್ರಿಯೇಷನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟುಟುನ್ ಸೂಪರ್ ಲೈವ್ ಅಂತಿದ್ದಾರೆ. ಥ್ಯಾಂಕ್ ಯು ಟುಟುನ್ ದೀದಿ, ಥ್ಯಾಂಕ್ ಯು ಸೋ ಮಚ್. ಶ್ರೀ ರಾಘವೇಂದ್ರ ಅವರು ಬಂದರು. ಎಲ್ಲ ಸಿಸ್ಟರ್ ವೆದರ್ ಎಲ್ಲ ಗೊತ್ತಿದ್ದವರು ಇಲ್ಲೇ ಇದ್ದಾರೆ. ಹೌದು ರಾಘವೇಂದ್ರ ಅವರೇ, ಹೌದು. ಬನ್ನಿ ವಸಂತ ಲಕ್ಷ್ಮಿ ಅವರೇ, ಹಾಗಾದರೆ ಅವರಿಗೊಂದು ಪಾರ್ಟಿ ಕೊಡಿಸುವ. ಅವರು ಪಾರ್ಟಿ ಕೊಡೋದು ಬೇಡ ನನಗೆ, ಒಂದೊಂದು ಐಡಿಯಲ್ಲಿ ಎಲ್ಲ ಮೆಸೇಜ್ ಮಾಡಿದರೆ ಆಯಿತು. ಬಂದರು ನೋಡಿ, ಮೆಸೇಜ್ ಆಗ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ ಸೀಸ್, 1K ಆಯ್ತಲ್ವಾ ನಿಮ್ಮದು? ಹೌದು ಉಡುಪಿ ಸೀಸ್, ನೀವು ಇರಲಿಲ್ಲ ಸೆಲೆಬ್ರೇಷನ್ ಮಾಡಲಿಕ್ಕೆ. ನೀವು 1K ಆದ ದಿನ ನೀವು ಬಂದಿಲ್ಲ ಉಡುಪಿ. ನನಗೆ ತುಂಬ ಮಿಸ್ ಮಾಡಿಕೊಂಡೆ ನಿಮ್ಮನ್ನು. ನಿಮ್ಮ ಎಲ್ಲ ಆಶೀರ್ವಾದದಿಂದ 1K ಆಯಿತು. ಈಗ ಖುಷಿ ಆಯಿತು. ಅದರಲ್ಲಿ ನಿಮ್ಮದು ಕೂಡ ಇದೆ ಪಾಲು, ಎಲ್ಲರದ್ದು. ಅದು ಎಲ್ರಿಗೂ ಸಹ ಇದು ಆಗಬೇಕು, ನಾನು ಒಬ್ಳದ್ದಲ್ಲ.
ಒನ್ಕೆ ಆಗಿದ್ದು ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದಕ್ಕೆ ಎವ್ರಿ ಡೇ टूटून ब्लॉग गिफ्ट डन रिटर्न प्लीज दीदी टूटून दीदी आपको एवरीडे अनकट गिफ्ट डन प्लीज रिटर्न कीजिए ನಿರ್ಪಾಡಿ ಬ್ರದರ್ ಅವರು ನಗಾಡ್ತಿದ್ದಾರೆ ನೋಡಿ ನನಗೆ ಇಷ್ಟು ಗಿಫ್ಟ್ ಕೊಟ್ಟು ನೋಡಿ ಹೇಮ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ ನೋಡಿ ಹೇಮ ಅವರಿದ್ದಾರೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಆಯಿತಾ ಸಿಸ್ಟರ್ ಯಾಕೋ ಭಯ ಯಾಕೆ ಭಯ ಇಲ್ಲ ನೀವು ಮೆಸೇಜ್ ಹಾಕಿ ಭಯ ಇಲ್ಲ 50 ಮೆಸೇಜ್ ಹಾಕಿ ನನಗೂ ಸ್ವಲ್ಪ ಇದಾಗುತ್ತೆ ಎಂತ ಗೊತ್ತುಂಟ ಯೂಸ್ ಆಗುತ್ತೆ 50 ಮೆಸೇಜ್ ಹಾಕಿ ಆಯಿತಾ ಓಕೆ ಎವ್ರಿಡೇ ಅಂತಿದ್ದಾರೆ ಸಾಸ ಅವರು 2004 ಹಾಯ್ ಸರ್ ಅಂತಿದ್ದಾರೆ ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಹೇಮಾ ಅವರು ಅಪ್ಪು ಅವರು ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಅಂತಿದ್ದಾರೆ ಎವ್ರಿ ಒನ್ ಅಂತಿದ್ದಾರೆ ಸಾಸ ಅವರು ಸಪೋರ್ಟಲ್ಲಿದ್ದಾರೆ ಹೆಪ್ಪಿ ಡೇ ಅವರು ಹರಿನಾಜಿ ಹ್ಯಾಕರ್ ಈ ಥರ ಮಾಡ್ತಾರೆ ಚಾನಲ್ ಹುಷಾರಾಗಿ ನೋಡ್ಕೊಳ್ಳಿ ಹೌದಾ ಇವರು ವಕೀಲರು ನಿರ್ಪಡಿ ವಕೀಲರು ಅವ್ರು ಬರ್ತಾರೆ ಯಾವಾಗಲೂ ಹಾಗೆ ನಿರ್ಪಾಡಿ ವಕೀಲರವರು ಅವ್ರಿಗೆ ಬ್ಲೂ ಕೊಡೋದು ಬೇಡ ಅಂದರು ಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ಆನಂದ್ ಪಟೀಲ್ ಅವರು ಆಯ್ ಅಂತಿದ್ದಾರೆ ಆನಂದ್ ಪಟೀಲ್ ಅವರು ವೆಲ್ಕಮ್ ಆನಂದ್ ಪಟೀಲ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಹೆಪ್ಪಿ ಡೇ ಅವರು ಸೂಪರ್ ಸಪೋರ್ಟ್ ಡುಪ್ಪರ್ ಸಪೋರ್ಟ್ ಅಂತಿದ್ದಾರೆ ಎವ್ರಿ ಡೇ ಅನ್ಕಟ್ ಅವರು ಸೂಪರ್ ಸಪೋರ್ಟ್ ಅಂತಿದ್ದಾರೆ ಉಡುಪಿ ಥ್ಯಾಂಕ್ ಯು ಹೆಪ್ಪಿ ಡೇ ಅವರೇ ನೀವು ನನಗೆ ಹೇಳಿದ್ದು ತುಂಬ ಒಳ್ಳೆಯದಾಯಿತು ಇವರು ಬಂದಿದ್ದಾರೆ ಇವರು ವಕೀಲರು ಹಾಗೆ ಇವರು ಕೊಟ್ಟಿದ್ದಾರೇನಾ ಅಚ್ಚು ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ ಉಡುಪಿ ಅವರು ಅಚ್ಚು ಪ್ರಪಂಚ ಆನಂದ್ ಪಟೀಲ್ ಅವರೇ ಕನೆಕ್ಟ್ ಆಗಿ ಅಂತಿದ್ದಾರೆ ಅಚ್ಚು ಅವರೇ ನಿಮಗೆ ಉಡುಪಿ ಅವರು ಕೊಟ್ಟಿದ್ದಾರೆ ಸಪೋರ್ಟ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಟು ಎವ್ರಿಡೇ ರಿಟರ್ನ್ ವಿತ್ ಕಮೆಂಟ್ ಅಂತಿದ್ದಾರೆ ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ ಪಿ ಡಿ ಅವರು ಎವ್ರಿಡೇ ಅನ್ಕಟ್ ಅವರು ಥ್ಯಾಂಕ್ ಯು ಅಂತಿದ್ದಾರೆ ಅಚ್ಚು ಅವರು ಥ್ಯಾಂಕ್ ಯು ಉಡುಪಿ ನಾಯಕ್ ಅವರೇ ಅಂತಿದ್ದಾರೆ ಎ ಪಿ ಅವರು ಹರಿನಾಜಿ ಪಿನ್ ಮಾಡಿ ಓಕೆ ಎ ಪಿ ಡಿ ಅವರೇ ಒಂದು 5 ನಿಮಿಷ ಬಿಟ್ಟು ನಿಮ್ಮನ್ನು ಮಾಡ್ತೀನಿ ಲಕ್ಷ್ಮೀ ದೇಸಾಯಿ ಅವರದ್ದು ಮಾಡಿದ್ದೀನಿ 5 ನಿಮಿಷದಲ್ಲಿ ನಿಮ್ಮದು ಪಕ್ಕ ಪಿನ್ ಆಗುತ್ತೆ ಆಯಿತಾ ಲಕ್ಷ್ಮಿ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ ಉಡುಪಿ ಅವರು ಎಪಿ ಡೇ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ ಎಪಿ ಡೇ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಉಡುಪಿ ಅವರು ನೋಡಿ ಉಡುಪಿ ನಿಮ್ಮ ಗಿಫ್ಟು ನಂಬರ್ ನೋಡ್ಕೊಳ್ಳಿ ನಿಮ್ಮ ಗಿಫ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಅವ್ರು ಕೊಡ್ತಾರೆ ನೋಡಿ ಎಪಿ ಡೇ ಅವ್ರು ಕೊಡ್ತಾರೆ ಅಕ್ಕ ಅಂತಿದ್ದಾರೆ ಟೈಪಿಕಲ್ ಅಂತೆ ಹಾಯ್ ಅಕ್ಕ ತಮ್ಮ ಅಚ್ಚು ಅವರು ಡನ್ ಉಡುಪಿ ಸಿಸ್ ಅಂತಿದ್ದಾರೆ ಟುಟುನ್ ಅವರು ನನಗೆ ಬೇಡ ಇತ್ತು ಇಷ್ಟು ಲೈಕ್ ನನಗೆ ನಂದು ಲೈಕೆ ಬೇಕು ಸಾಕಿತ್ತು ಅಂತ ಲಕ್ಷ್ಮಿ ಗಿಫ್ಟ್ ಡನ್ ಅಂತಿದ್ದಾರೆ ಟುಟುನ್ ದೀದಿ ಅವರು ಲಕ್ಷ್ಮಿ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ನೋಡಿ 642 ಅಚ್ಚು ಪ್ರಪಂಚ ಗಿಫ್ಟ್ ಡನ್ ನೀವು ರಿಟರ್ನ್ ಮಾಡಿ ಅಂತಿದ್ದಾರೆ ಹೇಮ ಅವರು ಅಚ್ಚು ಅವರೇ ನೋಡಿ ಹೇಮ ಅವರಿಗೆ ಗಿಫ್ಟ್ ರಿಟರ್ನ್ ಮಾಡಿ ಅವರು ಕೊಟ್ಟಿದ್ದಾರೆ ನೋಡಿ ಹನಿ ಉಡುಪಿ ಕೊಟ್ಟೆ ಗಿಫ್ಟು ಅಂತಿದ್ದಾರೆ ನೋಡಿ ಎ ಪಿ ರಂಗೋಲಿ ಅವರು ಸ್ವಾತಿ ಅವರು ಹಾಯ್ ಅಂತಿದ್ದಾರೆ ಸ್ವಾತಿ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಡಿ ಇವರು ಲಕ್ಷ್ಮೀ ದೇಸಾಯಿ ಅವರು ಲೈಕ್ ಕೊಡಿ ಅಂತ ಬೊಬ್ಬೆ ಹೊಡೆಯಬೇಕಾ ಅಂತಿದ್ರಲ್ಲ ಅಕ್ಕ ಇವಾಗ ನನಗೆ ಇಷ್ಟು ಬೇಡುವಂತ ಲೈಕ್ ನನಗೆ ತುಂಬ ಭಯ ಆಗುತ್ತೆ ಅಷ್ಟೆಲ್ಲ ಬೇಡ ಅಂತ ಅನಿಸುತ್ತೆ ಆದರೆ ನೀರ್ಪಡಿ ಅವರು ಇದ್ದಾರೆ ನೋಡುವ ಸ್ವಾತಿ ಅವರು ಹೆಲೋ ಅಂತಿದ್ದಾರೆ ಮಿಸ್ಟರ್ ಚರಣ್ ಅವರು ಆಯ್ ಅಂತಿದ್ದಾರೆ ಉಡುಪಿ ಅವರು ಲಕ್ಷ್ಮೀ ದೇಸಾಯಿ ಡನ್ ಅಂತಿದ್ದಾರೆ ನಾನು ತುಂಬ ಕಷ್ಟದಿಂದ ಮಾಡಿದ್ದೀನಿ ಯೂಟ್ಯೂಬ್ ಚಾನಲನ್ನು ತುಂಬ ನನ್ನ ಹಸ್ಬೆಂಡ್ಗೆ ಹೆಲ್ಪ್ ಆಗಬೇಕಂತ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದು ಅದು ಹಸ್ಬೆಂಡ್ ಕಷ್ಟ ನೋಡಿ ನಾನು ಮಾಡಿದ್ದು ಅವ್ರ ಪಾಪ ತುಂಬ ನಿದ್ದೆ ಬಿಟ್ಟು ಕೆಲಸ ಮಾಡ್ತಾರೆ ಅದಕ್ಕೆ ಅದು ಇದು ಉಪಯೋಗ ಆಗಬೇಕಂತ ಹೀಗೆ ಏನಾದರೂ ಆದರೆ ತುಂಬ ಟೆನ್ಷನ್ ಆಗುತ್ತೆ ಲಕ್ಷ್ಮೀ ದೇಸಾಯಿ ಓಕೆ ಅಂತಿದ್ದಾರೆ ಟೂಟೋನ್ ಸೂಪರ್ ಲೈವ್ ಅಂತಿದ್ದಾರೆ ರಮ್ಯಾ ಅವರು ಹೆಲೋ ಸಿಸ್ ಎಷ್ಟೊಂದು ಆಯಿತು ಲೈವ್ ಸ್ಟಾರ್ಟ್ ಮಾಡಿ ಇಲ್ಲ ಸಿಸ್ ಇವತ್ತು ಇವರು ನಿರ್ಪಡಿಯವರಿದ್ದಾರಲ್ವಾ ಅವರು 50 ಲೈಕ್ ಕೊಟ್ಟಿದ್ದು ಒಮ್ಮೆಲೆ ಎಲ್ಲಿಂದ ಅಂತ ಗೊತ್ತಿಲ್ಲ ಅವರದ್ದು 50 ಐಡಿಯಿಂದ ಕೊಟ್ಟಿದ್ದಂತೆ ಅವರು 50 ಲೈಕ್ ನನಗೆ ಪ್ರಾಬ್ಲಮ್ ಆಗುತ್ತೋ ಅಂತ ಭಯ ಆಗುತ್ತೋ ಉಂಟು ರಮ್ಯಾ ಅವರೇ ನಾನು 9:30ಗೆ ಡೈರೆಕ್ಟ್ ಮಾಡಿದೆ ಉಡುಪಿ 385 ಡನ್ ಅಂತಿದ್ದಾರೆ ಮಿಸ್ಟರ್ ಚರಣ್ ಅವರು ಬಂದರು ಪ್ಲೀಸ್ ಅಕೌಂಟು ಸಬ್ಸ್ಕ್ರೈಬ್ ನಾವು ಅಂತಿದ್ದಾರೆ ಪ್ಲೀಸ್ ಅಕೌಂಟು ಸಬ್ಸ್ಕ್ರೈಬ್ ನಾವು ಅಂತಿದ್ದಾರೆ ನಮ್ಮ ಚರಣ್ ಅವರು ಮಿಸ್ಟರ್ ಚರಣ್ ಅವರು ಲೈಕ್ ಡನ್ ಸಿಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಮ್ಯಾ ಅವರೇ ಹೆಪ್ಪಿ ಡೇ ಅವರು ಸೂಪರ್ ಡುಪ್ಪರ್ ಅಂತಿದ್ದಾರೆ ಉಡುಪಿ ಅವರು ಸ್ವಾತಿ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ ಲೈಫ್ ಇದ್ದು ರಂಜು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ಪ್ಲೀಸ್ ಮೈ ಅಕೌಂಟು ಸಬ್ಸ್ಕ್ರೈಬ್ ನಾವು ಅಂತಿದ್ದಾರೆ ನೋಡಿ ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟಲ್ಲಿದೆ ನಾನು ಈಗ ಹ್ಯಾಪಿ ಡೇ ಅವ್ರದ್ದು ಪಿನ್ ಮಾಡ್ತೀನಿ ಆಯಿತಾ ಮತ್ತು ಒಬ್ರೊಬ್ರು ಅಂತಾರೆ ಮತ್ತು ಅವರಿಗೂ ಮಾಡಬೇಕಲ್ವ
ಲಕ್ಷ್ಮಿ ಲೈಫ್ ಇದ್ದು ರಂಜು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಸೂಪರ್ ಸಪೋರ್ಟ್ ಅವರಿದ್ದಾರೆ. ಅಶ್ವಿನಿ ಅಶು ಅವರು ಹಾಯ್ ಅಂತಿದ್ದಾರೆ. ಹಾಯ್ ಅಶ್ವಿನಿ ಅಶು ಅವರೇ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ನಿರ್ಪಡಿ ಬ್ರದರ್, ನನಗೆ ಅಷ್ಟು ಬೇಡ ಗಿಫ್ಟ್ ಲೈಕ್, ಪ್ಲೀಸ್ ಪ್ಲೀಸ್ ನನಗೆ ಒಂದು 5 ಕೊಡಿ ಸಾಕು, ಅದು ಬೇಡ ಅಷ್ಟು. ಅಶ್ವಿನಿ ಹಾಯ್ ಅಂತಿದ್ದಾರೆ. ಬೆಸ್ಟ್ ಅವರ ಅಕ್ಕ, ನನ್ನ ಫಸ್ಟ್ ಲೈಕ್ ಎಫೆಕ್ಟ್ ನೋಡಿದ್ರಕ್ಕ? ಹೌದು ತಮ್ಮ, ಇಷ್ಟು ಬೇಡ ಇತ್ತು ನನಗೆ, ಹೆದರಿಕಾಗ್ತದೆ. ಯಾವಾಗೂ ಯಾರಾದರೂ ಫೇಕ್ ಐಡಿಯಲ್ಲಿ ಏನಾದರೂ ಮಾಡಿದರೆ ಅಂತ, ಇಷ್ಟು ಬರುತ್ತೆ ಇವಳಿಗೆ ಅಂತ. ನನಗೆ ಬಂದಿದ್ದು 20 ಮಾತ್ರ. ಇದು 17 ಸೂಪರ್ ಲೈವ್ ಅಂತಿದ್ದಾರೆ ನಮ್ಮ ದೀದಿ ಟುಟುನ್ ದೀದಿ. ಥ್ಯಾಂಕ್ ಯು ದೀದಿ, ಥ್ಯಾಂಕ್ ಯು. ಸೂಪರ್ ಲೈಫ್ ವಿತ್ ರಂಜು ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಅಶ್ವಿನಿಯನ್ನು ಊಟ ಅಂತಿದ್ದಾರೆ. ಊಟ ಆಯಿತು ಸಿಸ್, ನಿಮ್ದಾಯ್ತಾ? ಲೈಫ್ ಇದ್ದೆ ಅವರು ಸೂಪರ್ ಸಪೋರ್ಟ್ ಅಲ್ಲಿದೆ. ಉಡುಪಿ ಅವರು ಚರಣ್ ನಾಯ್ಕ್ ಗಿಫ್ಟ್ ಡನ್ ಅಂತಿದ್ದಾರೆ. ಚರಣ್ ನಾಯ್ಕ್ ಉಡುಪಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಹ್ಯಾಪಿ ಡೇ ಅವರು ಡೂಪರ್ ಸಪೋರ್ಟ್ ಅಂತಿದ್ದಾರೆ. ನಿರ್ಪಡಿ ಬ್ರದರ್ ಇದ್ದೀರಾ? ಪ್ಲೀಸ್ ಪ್ಲೀಸ್ ನಿಮ್ದು 50 ಐಡಿಯಿಂದಲೂ ನನಗೆ ಕೊಡಬೇಕು ನೀವು, ಇಲ್ಲಾಂದರೆ ನನಗೆ ಬೇಡ ಅಷ್ಟು. ನನಗೆ ಬೇಡ, ನನಗೆ ಬಂದದ್ದೇ ಸಾಕು, ನನಗೆ ಅಷ್ಟು ಬೇಡ. ಫ್ರೀ ಲೈಕ್ ಬೇಡ ನನಗೆ. ಉಡುಪಿ ನೈಟ್ ಗಿಫ್ಟ್ ಡನ್ ಮಾಡಿ. ಐ ಆಮ್ ಫ್ರಮ್ ಆಲ್ಸೋ ಉಡುಪಿ ನಾಯ್ಕ ಅವರೇ, ಸ್ವಾತಿ ಅವರು ಡನ್ ಮಾಡಿ ಅಂತ ಅವರಿಗೆ ಕೊಟ್ಟಿದ್ದಾರಂತೆ ನೋಡಿ. ಲಕ್ಷ್ಮೀಜಿ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಲಕ್ಷ್ಮೀ ಸಿಸ್ ಪ್ಲೀಸ್ ರಿಟರ್ನ್ ಮಾಡಿ ದೀದಿ ಅವರ ಸಿಸ್ಸಿಗೆ. 41 ಡನ್ ಕ್ರಿಯೇಷನ್ ಅವರಂತಿದ್ದಾರೆ. ಹೇಮಾ ಕ್ರಿಯೇಷನ್ ನಿಮಗೆ ಡನ್ ಅಂತೆ ನೋಡಿ. ಹ್ಯಾಪಿ ಅವ್ರ ಸೂಪರ್ ಸಪೋರ್ಟರ್. ಲೈಫ್ ಇದ್ದವ್ರು ಸೂಪರ್ ಸಪೋರ್ಟ್. ಅಶ್ವಿನಿ ಅವರು ಗಿಫ್ಟ್ ಕೊಡಿ ಅಂತಿದ್ದಾರೆ. ಸ್ವಾತಿ ಬ್ಲಾಗರ್ ಅವರು ಹೆಲೋ ಅಂತಿದ್ದಾರೆ. NBR ಅವರು ಸೂಪರ್ ಅಂತಿದ್ದಾರೆ. NBR ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟಿದ್ದಾರೆ ಅವರಾಗೂ ಬಂದಿದ್ದಾರೆ. ಅಯ್ಯೋ ಇವ್ರದ್ದು ಲೈಕ್ ನನಗೆ ಬೇಡಿತ್ತಲ್ವಾ, ನನಗೆ ಹೀಗೆ ಯಾಕೆ ನನಗೆ ಈಗ ಮಾಡಿದ್ರು ಅವರು. ಅಚ್ಚು ನಿರ್ಪಡಿ ಬ್ರದರ್ ಇದ್ದೀರಾ? ನನಗೆ ಇಷ್ಟು ಬೇಡ ಲೈಕ್. ಅಚ್ಚು ಅವರು ಮಂಡ್ಯ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಎವ್ರಿಡೇ ಅನ್ಕಟ್ ಅವರು ಮಂಡ್ಯ ಅಂತಿದ್ದಾರೆ. ನನ್ನ ಫ್ಯಾಮಿಲಿ ಎಲ್ಲ ಬರ್ತಿದ್ದಾರೆ, ಅವರು ಒಂದೊಂದು ಕೊಟ್ಟದ್ದೇ ನನಗೆ ಸಾಕು, ಇಷ್ಟು ಬೇಡ ಅಂತ. ನಿರ್ಪಡಿ ಬ್ರದರ್ ಒಮ್ಮೆ ಬನ್ನಿ. ಟ್ರೈನ್ ಸೂಪರ್ ಸಪೋರ್ಟ್. ನನಗೆ ಇಷ್ಟು ಲೈಕ್ ಕೊಟ್ಟರೆ 50 ಮೆಸೇಜ್ ಹಾಕಿ ಸಾಕು. 50 ಮೆಸೇಜ್ ಹಾಕಿದರೆ ನನಗೆ ಇಷ್ಟು ಲೈಕ್ ಬೇಕು, ಇಲ್ಲಾಂದರೆ ಬೇಡ. ನಿರ್ಪಡಿ ಅವರೇ ಪ್ಲೀಸ್. ಅಮ್ಮು 200 ಗಿಫ್ಟ್ ರಿಟರ್ನ್ ಡನ್ ಅಂತಿದ್ದಾರೆ. ಲಕ್ಷ್ಮಿ ಅವರು ಉಡುಪಿ ಅಂತಿದ್ದಾರೆ. ನನಗೆ ಏನೋ ಸಮಾಧಾನ ಇಲ್ಲ ಇದು ಲೈಕಲ್ಲಿ. ಅಚ್ಚು ಅವರು ಯೋಗೇಶ್ ಅವರೇ ಗಿಫ್ಟ್ ಮಾಡಿ ಅಂತಿದ್ದಾರೆ. ಅಮ್ಮು ಗೊಂಬೆ ಪ್ಯಾಷನ್ ಅವರು ರಮ್ಯಾ ಡನ್ ಗಿಫ್ಟ್ ಅಂತಿದ್ದಾರೆ. ರಮ್ಯಾ ಅವರೇ ಡನ್ ಅಂತೆ ನೋಡಿ. ಎವ್ರಿಡೇ ಅನ್ಕಟ್ ಅವರು ಅಮ್ಮು ರಿಟರ್ನ್ ಮಾಡಿ ಪ್ಲೀಸ್ ಅಂತಿದ್ದಾರೆ. ಅಮ್ಮು ಅವರೇ ನನಗೆ ಹೆದರಿಕಾಗ್ತದೆ, ಒಬ್ಬರು ಅಷ್ಟು ಕೊಡೋಕ್ಕೆ ಸಾಧ್ಯ ಇಲ್ಲ, ಸರ್ವರ್ ಪ್ರಾಬ್ಲಮ್ ಇಂದ ಬಂದಿರುತ್ತೆ. ಇಲ್ಲ ಬ್ರದರ್, ಅವ್ರು ಅಂದರು ನಿಮಗೆ 50 ಲೈಕು ಕೊಡ್ತೀನಿ ಅಂದರು, ಬೇಡ ಅಂದೆ ನಾನು. ಆದರೂ ಅವರು ಹೋಗಿ ಕೊಟ್ಟರು. ನನಗೆ ಹೆದ್ರಿಕಾಗ್ತದೆಪ್ಪ, ನನಗೆ ಅದೆಲ್ಲ. ನನಗೆ ನೀವೆಲ್ಲ ಕೊಟ್ಟಿದ್ದೆ ಸಾಕಪ್ಪ, ನನಗೆ ಅದು ಎಷ್ಟ ತನಕ ಬಂದಿದ್ದಲ್ಲೇ ಸಮಾಧಾನದಲ್ಲಿ ಇದ್ದೀನಿ ನಾನು. ಇಷ್ಟು ಬೇಡ ನನಗೆ ದೇವ್ರೆ. ಕುಲ್ಲು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸ್ವಾತಿ ಅವರು ಹಾಯ್ ಅಂತಿದ್ದಾರೆ ನೋಡಿ. ಅಮ್ಮು ಅವರು ಎವ್ರಿಡೇ ಡನ್ ಅಂತಿದ್ದಾರೆ ನೋಡಿ. ಥ್ಯಾಂಕ್ ಯು ಅಮ್ಮು ಅಂತಿದ್ದಾರೆ. ಎವ್ರಿಡೇ ಅವರು ಹೊಸೊಬ್ಬರು ಕನೆಕ್ಟ್ ಆಗಿ ಅಂತಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು. ಲೈಫ್ ಇದ್ ರಂಜು. ಅಮ್ಮು 201 ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಪಿಡೆ ಅವರು ಸೂಪರ್ ಸಪೋರ್ಟಲ್ಲಿದೆ. ರಿಟರ್ನ್ ಲಕ್ಷ್ಮಿ ರಿಟರ್ನ್ ಆಗಿದೆ ಮಾಡೋದು ಹೇಳಿ. ಲಕ್ಷ್ಮಿ ಅವರೇ ಟೂಟೂನ್ ಸಿಸ್ ಇದ್ದಾರಲ್ವ, ಅವರಿಗೆ ರಿಟರ್ನ್ ಕೊಡಿ. ನಿಮ್ಗೆ ಕೊಟ್ಟಿದ್ದಾರಂತೆ. ರಮ್ಯಾ ಅವರು ಸೂಪರ್ ಸಪೋರ್ಟ್. ಉಡುಪಿ ಅವರು ಶ್ರೀ ರಾಘವೇಂದ್ರ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ಉಡುಪಿ ಅವರು, ಅವರಿಗೆ ರಿಟರ್ನ್ ಕೊಡಿ. ರಮ್ಯಾ ಅವರು ಸೂಪರ್ ಸಪೋರ್ಟು. ಸ್ವಾತಿ ಅವರೆಲ್ಲೋ ಅಂತಿದ್ದಾರೆ. ಮಂಜುಕೆ ಅವರು ಬಂದರು ಸೈಡ್. ಹಾಯ್ ವೆಲ್ಕಮ್ ರಂಜುಕೆ ಅವರೇ. ರಮ್ಯಾ ಅವರು ಸೂಪರ್ ಸಪೋರ್ಟ್. ರಮ್ಯಾ ಅವರು ಪ್ರಿಯಾ. ಅಮ್ಮು ಅವರು ಬಂದರು. 644 ಅಚ್ಚು ಪ್ರಪಂಚ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಮ್ಯಾ ಅವರೇ. ಜನರಲ್ ನಾಲೆಜ್ ಲೈಕ್ ಡನ್ ಅಂತಿದ್ದಾರೆ. ಪ್ಲೀಸ್ ನಿರ್ಪಡಿ ಬ್ರದರ್, ನೀವು ಎಲ್ಲಿದ್ದರೂ ಒಂದು ಸರಿ ಬಂದು ಹೋಗಿ. ನನಗೆ ಅಷ್ಟು ಲೈಕ್ ಬೇಡ, ನಿಮ್ಮ ಲೈಕು ನನಗೆ ಒಂದೇ ಸಾಕು. ಪ್ಲೀಸ್ ನಿರ್ಪಡಿ ಬ್ರದರ್ ಅವರೇ ಬಂದು ಹೋಗಿ. ನನಗೆ ಇಷ್ಟ ಇಲ್ಲ, ನನಗೆ ಮನಸ್ಸು ಸಮಾಧಾನ ಇಲ್ಲ. ಅದು ಏನೋ ಒಂದು ಮನಸ್ಸಲ್ಲಿ ಮೂಲೆಯಲ್ಲಿ ನನಗೆ ಹೆದರಿಕೆ ಆಗ್ತಾ ಉಂಟು. ಪ್ಲೀಸ್ ಅಷ್ಟು ಲೈಕ್ ಬೇಡ ನನಗೆ ಬಂದದ್ದೇ ಸಾಕು. ಒಂದೊಂದು ಪ್ಲೀಸ್ ಎಲ್ಲಿದ್ದರೂ ಬನ್ನಿ, ಬಂದು ಲೈಕನ್ನು ವಾಪಸ್ ತೊಗೊಳ್ಳಿ, ನಂಗೆ ಬೇಡ. ಮಂಜು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಇಷ್ಟು ಬೇಡಪ್ಪ ನನಗೆ. ಅಚ್ಚು ಪ್ರಪಂಚ ಗಿಫ್ಟ್ ರಿಟರ್ನ್ ಮಾಡಿ ಪ್ಲೀಸ್ ಅಂತಿದ್ದಾರೆ. ಇದರಲ್ಲಿ ಖುಷಿ ಇಲ್ಲ ನನಗೆ. ಇಷ್ಟು 17ನಲ್ಲಿ ನನಗೆ ಖುಷಿ ಇಲ್ಲ. ಎಂತಂದ್ರು ನಮಗೆ ಮೆಸೇಜ್ ಬಂದರೆ ಮಾತ್ರ ಅದೊಂದು ನಮಗೆ ಖುಷಿ. ನಾವು ಯಾರೆಲ್ಲ ಬಂದ್ರಂತ ನಮ್ಮ ಕೌಂಟ್
ಅಂತ ಅಷ್ಟೇ ನೋಡೋದು ಲೈಕಲ್ಲಿ, ಇಲ್ಲಾಂದರೆ ನಮಗೆ ಚಾಟಿಂಗ್ ಮಾತ್ರ ನಮಗೆ ಉಪಯೋಗ ಆಗೋದು. ರಾಧೆ ರಾಧೆ ಅಂತಿದ್ದಾರೆ ಪಿ ಅವರು, ಮಂಜುಕೆ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪ್ರಿಯಾ ಅವರು ಎಲ್ಲ ಲೆಸ್ ಆಗುತ್ತೆ ಸಿಸ್ ಅಂತಿದ್ದಾರೆ. ಹೌದು, ಎಲ್ಲ ಲೆಸ್ ಆಗುತ್ತೆ ಎಂತ ಲೈಕಾ? ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಂಜುಕೆ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹೆಪ್ಪಿ ಡೇ ಅವರು ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ. ನಿರ್ಪಾಡಿ ಬ್ರದರ್ ಅವರನ್ನು ಎಲ್ಲಿ ಹುಡುಕುದು ಈಗ ಅಂತ ಗೊತ್ತಾಗಲ್ಲ ನನಗೆ. ರಮ್ಯಾ ಅವರು ಅಮ್ಮು 200 ಗಿಫ್ಟ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಂಜುಕೆ ಅವರೇ, ಥ್ಯಾಂಕ್ ಯು. ಜನರಲ್ ನಾಲೆಜ್ ಜಾಯಿನ್ ಅಂತಿದ್ದಾರೆ. ಎಪ್ಪಿ ಅವರು ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ. ಮಂಜುಕೆ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸ್ವಾತಿ ಅವರು ನಾನು ಅವ್ರ ಹತ್ರ ಕೊಡಿ ಅಂತ ಅಂದಿಲ್ಲಪ್ಪ ದೇವರೇ, ನನಗೆ ಬೇಡ ಅಂದೆ, ಕೊಡಬೇಡಿ ಅಂದೆ, ಆದರೂ ಕೊಟ್ಟರು ಅವರು. ನನಗೆ ತುಂಬ ಟೆನ್ಷನ್ ಮಾಡಿಬಿಟ್ರು ಅವರು. ನನಗೆ ಬೇಡ, ನನಗೆ ಎಷ್ಟು ಬಂದಿದೆ ಅಷ್ಟೇ ಸಾಕು, ನಾನು ಅಷ್ಟರಲ್ಲೇ ಖುಷಿಯಾಗಿರ್ತೀನಿ. ನನಗೆ ಇದೆಲ್ಲ ಇಷ್ಟೆಲ್ಲ ಬೇಡಪ್ಪ, ನಾನು ಅಷ್ಟೆಲ್ಲ ಇದು ಮಾಡೋದಿಲ್ಲ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು ಥ್ಯಾಂಕ್ ಯು ಸೋ ಮಚ್. ಇವತ್ತು ದೇವಸ್ಥಾನಕ್ಕೆ ಹೋಗ್ಲಿಕ್ಕಿತ್ತು ನನಗೆ, ಅದಕ್ಕೆ ಯಾರದ ಲೈವ್ಗೆ ನಾನು ಜಾಯ್ನ್ ಆಗಿಲ್ಲ. ದೇವಸ್ಥಾನಕ್ಕೆ ಹೋಗಿ ಇವತ್ತು ಸಂಕಷ್ಟಿ ಉಪವಾಸ ಅಲ್ವಾ, ಮಂದಿರಕ್ಕೆ ಹೋಗಿ ಬಂದೆ ನಾನು. ಹಾಗೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಪ್ರಿಯಾ ಅವರು ಮೊನ್ನೆ ನನಗೆ ಹಾಗೆ ಮಾಡಿದರು, ನೆಕ್ಸ್ಟ್ ಡೇ ನೋಡ್ತೀನಿ ಲೆಸ್ ಆಗಿತ್ತು. ಹೌದಾ? ಪ್ಲೀಸ್ ನಿರ್ಪಾಡಿ ಬ್ರದರ್ ಅವರೇ, ನಿಮ್ಮ ಲೈಕನ್ನು ನೀವು ತೆಗೆದು ಬಿಡಿ, ನಂಗೆ ಬೇಡ ಇಷ್ಟು. ನೀವು ಯಾಕೆ ಹೀಗೆ ಮಾಡ್ತೀರಾ? ನನಗೆ ನಾನು ಬೇಕಂದಿನ, ನಾನು ಅಷ್ಟು ಲೈಕ್ ನನಗೆ ಬೇಡ ಅಂದೆ ಅಲ್ವಾ, ಯಾಕೆ ಹೀಗೆ ಮಾಡ್ತೀರಾ? ಎಲ್ರಿಗೂ ಉಪಯೋಗ ಆಗುವಂಥದ್ದು ಮಾಡಬೇಕು. ಯಾರು ಕೂಡ ಎಲ್ರಿಗೂ ಒಬ್ರಿಗೂ ಟೆನ್ಷನ್ ಆಗುವಂಥದ್ದು ಯಾವತ್ತೂ ಮಾಡಬಾರ್ದು. ನಾನಂತೂ ನನ್ನ ಜೀವಮಾನದಲ್ಲಿ ಮಾಡಿಲ್ಲ ಅಷ್ಟು ಹಾಗೆಲ್ಲ. ತೆಗೀರಿ ನಿಮ್ಮ ಲೈಕನ್ನು, ನನಗೆ ಬೇಡ. ನಿರ್ಪಡಿ ಅವರೇ ಪ್ಲೀಸ್ ತೆಗೀರಿ, ನೀವು ಇದ್ದೀರಾ ತೆಗೀರಿ, ನನಗೆ ಬೇಡ ಅಷ್ಟು, ನನಗೆ ಭಯ ಆಗುತ್ತೆ. ಮಂಜುಕೆ ನಾವು ಪಾಪದವರು, ಬಡವರು, ನಾವು ಶೋಕಿಗೋಸ್ಕರ ಮಾಡ್ತಿಲ್ಲ ನಾನು ಇದು ಯೂಟ್ಯೂಬನ್ನು. ನಾನು ನನ್ನ ಮನೆಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಮಾಡ್ತಿದ್ದೀನಿ ಅಷ್ಟೇ. ಪ್ಲೀಸ್ ನನಗೆ ಇಷ್ಟು ಬೇಡ. ಶ್ರೀ ರಾಘವೇಂದ್ರ ಜಾಯಿನ್ ಪ್ಲೀಸ್ ಅಂತ, ಜನರಲ್ ಸೂಪರ್ ಜಾಯಿನ್ ಅಂತಿದ್ದಾರೆ. ಮಂಜುಕೆ ನನಗೆ ಎಲ್ಲರೂ ಬರ್ತಾರೆ, ಅವರೇ ಸಾಕು ನನಗೆ. ಪ್ಲೀಸ್ ನಿಮ್ಮ ಒಂದು ಲೈಕ್ ಮಾತ್ರ ನನಗೆ ಸಾಕು. ಇದು 50 ಲೈಕನ್ನು ನೀವು ತೆಗಿಬೇಕು ಮಾತ್ರ ನನಗೀಗ. ನನಗೆ ತುಂಬ ಟೆನ್ಷನ್ ಆಗುತ್ತೆ. ಅಕ್ಕ ಹಾಯ್ ಉಂಡೆ ಜೆ.ಕೆ ಭಟ್ರೆ ಈರು ಉಂಡರೆ ಯಾನು ಉಂಡೆ ಈರು ಉಂಡರೆ. ಮಂಜುಕೆ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಯಾನು ಉಂಡೆ ಭಟ್ರೆ ಈರು ಉಂಡರೆ. ಮುಲ್ಪ ಎಲ್ಲೇ ಸಂಕಷ್ಟಿಗೆ ಅಂದ ಎಂಕ್ಲೆಗೆ ಮುಲ್ಪ ಇನಿ ಸಂಕಷ್ಟಿ. ಹೆಪ್ಪಿ ಡೇ ಅವರು ಸೂಪರ್ ಸಪೋರ್ಟ್. ಇಜ್ಜಿ ಎಕಡೆ ವೈಶು ಪಂಡೋಲು ಸಂಕಷ್ಟಿ ಹೇಳಿದರು, ವೈಶು ಕೂಡ ಹೇಳಿದರು ಸಂಕಷ್ಟಿ ಅಂತ. ಮಂಜುಕೆ ಓಕೆ ಸಿಸ್ಟರ್ ಬಾಯ್ ಅಂತಿದ್ದಾರೆ. ಥ್ಯಾಂಕ್ ಯು ಮಂಜಣ್ಣ, ಥ್ಯಾಂಕ್ ಯು ಸೋ ಮಚ್. ಪ್ರತಿ ಬಾರಿ ಬಂದು ನನಗೆ ಸಪೋರ್ಟ್ ಮಾಡ್ತೀರಾ. ನಾನು ಕೂಡ ನಿಮ್ಮ ಅಕ್ಕನ ಲೈವ್ಗೆ ಹೋಗಿ ಸಪೋರ್ಟ್ ಮಾಡಿ ಬರ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮಂಜಣ್ಣ, ಥ್ಯಾಂಕ್ ಯು. ಅಚ್ಚು ಅವ್ರು ಸೂಪರ್ ಸಪೋರ್ಟಲ್ಲಿದೆ. ಲೈಕ್ ಕೊಟ್ರಾ? ನಿಮ್ಮ ಲೈಕ್ ಎಲ್ಲ ನಮಗೆ ಬೇಕು. ಇದು 50 ಬೇಡ. ನಾವು ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲಲ್ವಾ. ನನಗೆ ಅದೆಲ್ಲ ನಾನೇ ಬಂದರೆ ಬೈತೀನಿ. ನಾನು ಮಾತ್ರ ನನಗೆ ಇದು ತುಂಬ ಬೇಜಾರಾಗ್ತುಂಟು. ನಾವೇನೋ ಒಂದು ಮಾಡ್ಕೊಂಡು ಹೋಗ್ತಿದ್ವಿ, ಈಗೆಲ್ಲ ಮಾಡಬಾರ್ದಲ್ವ. ಮಿಸ್ಟರ್ ಜೆ ಅವರು ಬಂದರು. ಹಾಯ್ ಜೆ ಅವರೇ, ವೆಲ್ಕಮ್, ನಿಮಗೆ ವೆಲ್ಕಮ್. DC ಲೊಕೇಶನ್ ಅಣ್ಣ ಬಂದರು ನೋಡಿ. ಲೊಕೇಶನ್ ನಿಮ್ಮ ಲೈವ್ ಟೈಮಲ್ಲಿ ನನ್ನ ನಡೆಯುತ್ತಿರ್ತದೆ. ನೀವು ಮಧ್ಯಾಹ್ನ ಮೇಲೆ ಮಾಡಿದರೆ ನಾನು ಖಂಡಿತವಾಗಿ ನಿಮಗೆ ಜಾಯಿನ್. ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ. ಸಾರಿ, ಎಲ್ಲ ಮೆಸೇಜು ಸ್ಟ್ರಕ್ ಆಯಿತು. ನನಗೆ ಮಂಡೆ ತಲೆ ಬಿಸಿ ಆಗ್ತುಂಟು. ಕನೆಕ್ಟ್ ಆಗಿ ಕಮೆಂಟ್ ಮಾಡಿ, ಗಿಫ್ಟ್ ರಿಟರ್ನ್ ಮಾಡ್ತೀನಿ. ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ ಅಂತಿದ್ದಾರೆ ಮಿಸ್ಟರ್ ಜೆ ಅವರು. DC ಲೊಕೇಶನ್ನ ಅವರು ಈಗೂ ಉಂಟೆ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ, ನೀವು ಸಪೋರ್ಟ್ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ. ಇಲ್ಲಾಂದರೆ ಮಾಡಲ್ಲ ಒಂದು ಜನರೇ. DC ಲೊಕೇಶನ್ನ ನಿಮ್ಮದು ಮಧ್ಯಾಹ್ನ 2 ಗಂಟೆ ನಂತರ ಇದ್ದರೆ ನಾನು ಬಂದು ಸಪೋರ್ಟ್ ಮಾಡ್ಬೋದು. ಇಲ್ಲಾಂದರೆ ನನಗೆ ನನ್ನ 10ರಿಂದ ನನ್ನದು 1:30 ತನಕ ಇರುತ್ತೆ, ನನ್ನ ನಡೀತಿರ್ತದೆ ನನ್ನ ಲೈವ್. ಅದಕ್ಕೆ ನಿಮಗೆ ಮೊನ್ನೆ ನೀವು ಮಧ್ಯಾಹ್ನ ಮೇಡಮ್ ಮಾಡಿದ್ರಲ್ವ, ನಾನು ಬಂದು ಸಪೋರ್ಟ್ ಮಾಡಿದ್ದೆ ನೋಡಿ. ಇಲ್ಲಾಂದರೆ ಖಂಡಿತವಾಗಿ ಬರ್ತೀನಿ. DC ಲೊಕೇಶನ್ನ ಬರೋದಕ್ಕೆ ಏನೂ ಇಲ್ಲ. ನೀವು ಮಾತ್ರ ಮಧ್ಯದಲ್ಲಿ ಮಾಡಿದರೆ ನಾನು ಮಾಡ್ತಾ ಇರ್ತೀನಲ್ವ, ಬರ್ಲಿಕ್ಕಾಗಲ್ಲ. ಈ ವೈಟಿಯಲ್ಲಿ ಗೋವಿಂದ ವೆಂಕಟರಮಣ ಗೋವಿಂದ, ಈ ವೈಟಿಯಲ್ಲಿ ಗೋವಿಂದ ಅಂತಿದ್ದಾರೆ. ಸ್ವಾತಿ ಬ್ಲಾಗರ್ ಸೂಪರ್ ಥ್ಯಾಂಕ್ ಯು ಎವ್ರಿಡೇ ಅನ್ಕೊಂಡ್ರೆ ಸೂಪರ್ ಲೋಕೆನ ಲೈಕ್ ಡನ್ ಅಂತಿದ್ದಾರೆ. ಕಮೆಂಟ್ ಆಗಿ ಮಿಸ್ಟರ್ ಜೆ ಅವರು ಅಂತಿದ್ದಾರೆ. ನಂದು ಎಲ್ಲ ಮೈಂಡ್ ಅಪ್ಸೆಟ್ ಆಯ್ತು ಈಗ. ಸಾರಾ ಬ್ಯೂಟಿ ಅವರು ಬಂದರು. ಹಾಯ್ ಸಿಸ್, ಹಾಯ್ ವೆಲ್ಕಮ್. ಅವರು ಒಮ್ಮೆ ಬರಬೇಕು ನನಗೆ. ನಿರ್ಪಡಿ ಬ್ರದರ್
ಲೋಕೇಶ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಎವ್ರಿ ಡೇ ಸೂಪರ್ ಸಪೋರ್ಟಲ್ಲಿ ಎಸ್ ಸಿ ಅವರು ಸೂಪರ್ ಸಪೋರ್ಟಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸಾರಾ ಬ್ಯೂಟಿ ಲೈಕ್ ಡನ್ ಅಂತಿದ್ದಾರೆ. ಒಂದೇ ಸರ್ತಿ ಮಾಡೋದಾ ಡಿ ಸಿ ಲೊಕೇಶನ್ನ ನೀವು? ದಿನ ಡೇಲಿ ಒಂದೇ ಸರ್ತಿ ಮಾಡೋದಾ ನೀವು? ಸೂಪರ್ ಡಿ ಸಿ ರಮ್ಯ ಅವರು ಸೂಪರ್ 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 ಥ್ಯಾಂಕ್ ಯು. ಎಪ್ಪಿ ಅವರು ಸೂಪರ್ ಸೂಪರ್ ರಮ್ಯ ಸೂಪರ್. ಮಿಸ್ಟರ್ ಜೆ ಅವರು ಇದ್ದಾರೆ. ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ಜೆ ಕೆ ಭಟ್ರು ಅಮ್ಮುಗೊಂಬೆ ಹಾಯ್ ಅಂತಿದ್ದಾರೆ. ಮಹೇಶ್ ಅವರು ಬಂದರು. ಹಾಯ್ ಮಹೇಶ್ ಅವರೇ, ವೆಲ್ಕಮ್, ನಿಮಗೆ ವೆಲ್ಕಮ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಎ ಪಿ ಡಿ ಅವರು ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್. ಲೈಫ್ ಇದ್ರಂಜು ಅಮ್ಮು ಆಲ್ರೆಡಿ ಕನೆಕ್ಟೆಡ್ ಡನ್ ಅಂತಿದ್ದಾರೆ. ಸಾರಾ ಬ್ಯೂಟಿ ಅವರು ಹಾಯ್ ಹಾಯ್ ಅಂತಿದ್ದಾರೆ. ರಮ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಾರಾ ಬ್ಯೂಟಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿರ್ಪಡಿ ಬ್ರದರ್ ಒಮ್ಮೆ ಬನ್ನಿ ದೇವರೇ, ಅವರನ್ನು ಒಮ್ಮೆ ಬರ್ಲಿಕ್ಕೆ ಒಂದು ಸ್ವಲ್ಪ ಮನಸ್ಸು ಕೊಡಪ್ಪ ದೇವಾ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಂಜು ಕೆ ಅವರು ಕನೆಕ್ಟೆಡ್ ಪ್ಲೀಸ್ ಡನ್ ಅಂತಿದ್ದಾರೆ. ನನಗೆ ಅಷ್ಟು ಬೇಡ ಲೈಕ್ ತೆಗೀಲಿ, ನನಗೆ ಬೇಡವೇ ಬೇಡ. ನನಗೆ ಲಾಸ್ ಆಗೋದಾದರೆ ಬೇಡವೇ ಬೇಡದು. जनरल नॉलेज नेपाल गिफ्ट डन रिटर्न प्लीज. जनरल नॉलेज भाई आपको गिफ्ट डन हो गया. एवरीडे अनकट प्लीज रिटर्न कीजिए. रम्य और सुपर सपोर्ट अಲ್ಲಿದ್ದಾರೆ. सुपर सपोर्ट थैंक यू रम्य और सुपर सपोर्ट थैंक यू. ಶ್ರೀ ಬ್ಲಾಗ್ಸ್ ಅವರು ಬಂದರು. ಶ್ರೀ ಬ್ಲಾಗ್ಸ್ ಕನ್ನಡ ಅವರು ಬಂದರು. ಐ ಸಿ ಸಾಯಿ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು. ಹರಿನಾ ಕೂಲ್. ಇಲ್ಲ ಎಪ್ಪಿ ಅವರೇ, ತುಂಬ ಟೆನ್ಷನ್ ಆಗ್ತಾ ಉಂಟು. ಯಾಕಾದರೆ ಚಾನಲ್ಗೆ ಏನಾದರೂ ಎಫೆಕ್ಟ್ ಆದರೆ ಅದೆಲ್ಲ ಟೆನ್ಷನ್ ಆಗ್ತಾ ಉಂಟು ನನಗೆ. ನೀವೆಲ್ಲ ಕೊಟ್ಟಿದ್ದೆ ಸಾಕು ನನಗೆ, ಒಂದೊಂದೇ ಕೊಡಲಿಕ್ಕೆ ಏನು ಇಷ್ಟು 50 ಯಾರು ಬೇಕಂದ್ರೆ ನಾನು ಬೇಕಂದಿಲ್ಲಲ್ವಾ. ನಂದು ಪರ್ಮಿಷನ್ ಆದರೂ ಕೇಳಬೇಕಲ್ವ ಅವರು ಕೊಡುವಾಗ. ವೈಶು ಅಕ್ಕ ಹಾಯ್ ಅಂತಿದ್ದಾರೆ. ವೈಶು ನೋಡು, ವೈಶು ಇಷ್ಟು ಲೈಕ್ ಕೊಟ್ಟರು ಅವರು. ನಿರ್ಪಡಿ ಬ್ರದರ್ ಅವರು 50 ನನಗೆ ಬೇಡ ಅಂದೆ ಆದರೂ ಕೊಟ್ಟಿದ್ದಾರೆ ನೋಡಿ. ಲೈಕ್ ಡನ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್. ಕೂರ್ಗ ಅವ್ರು ಬಂದರು. ಹಾಯ್ ಕೂರ್ಗ ಅವರೇ, ಸೂಪರ್ ಸಪೋರ್ಟ್. ಮಿಸ್ಟರ್ ಜೇವೆ ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಅಂತಿದ್ದಾರೆ. ಹಾಯ್ ಸೀಸ್ ಅಂತಿದ್ದಾರೆ. ಶ್ರೀ ಬ್ಲಾಗ್ಸ್ ಅವರು ಹಾಯ್ ವೆಲ್ಕಮ್. ಶ್ರೀ ಬ್ಲಾಗ್ಸ್ ಅವರೇ ವೆಲ್ಕಮ್. ನಿಮಗೆ 78 ಲೈಕ್ ಡನ್. ಇಲ್ಲ ಕೂರ್ಗ ಅವರೇ, ಅಷ್ಟು ಆಗಿಲ್ಲ. ಅವರು ನಿರ್ಪಡಿ ಬ್ರದರ್ ಇದ್ದಾರಲ್ವಾ, ಅವರು ಬಂದು 50 ಲೈಕ್ ಕೊಟ್ಟು ಹೋದರು. 50ರಲ್ಲಿ ಮೆಸೇಜ್ ಮಾಡಿ ಅಂದೆ. ಇಲ್ಲ, ಅವರು 2-3 ಮೆಸೇಜ್ ಮಾಡಿ ಹೋದ್ರು. 3 ಅದರಲ್ಲಿ. ಇವ್ರು ಹಾಗೆ ಮಾಡಬಾರ್ದು, ಅದು ತಪ್ಪಲ್ವಾ ಅವ್ರದ್ದು. ಬೇಡ ನನಗೆ ಅಂಥದ್ದು ಎಲ್ಲ ಬೇಡ ನನಗೆ. ಈ ವೈಟಿಯಲ್ಲಿ ಗೋವಿಂದ ಆಯಿತು ಅಣ್ಣ ಅಂತಿದ್ದಾರೆ. ಊಟ ಇಲ್ಲ, ಕೆಲಸ ಇದೆ ಅಂತಿದ್ದಾರೆ ಡಿ ಸಿ ಲೊಕೇಶನ್ ಅವರು. ಏನು ಆಗೋಲ್ಲ ಬಿಡಿ ಸಿಸ್ಟರ್. ಇಲ್ಲ ಹೆದರಿಕೆ ಆಗ್ತದಪ್ಪ. ಅವರು ಮೆಸೇಜ್ ಎಲ್ಲ ಏನು ಮಾಡಿಲ್ಲ. ಅವರು ಖಾಲಿ ಲೈಕ್ ಕೊಟ್ಟು ಹೋಗಿದ್ದು. 1-2 ಮೆಸೇಜ್ ಮಾಡಿದ್ದವರು. ಹಾಗೆ ಮಾಡಬಾರ್ದು, ಅದು ಬೇಡ. ಎಂತಕ್ಕೆ ನನಗೆ ಸಮಾಧಾನನೇ ಇಲ್ಲ. ನನಗೆ 10 ಬಂದರೆ ಸಾಕು, 20 ಬಂದರಲ್ಲಿ ಸಾಕು, ನಾನು ತೃಪ್ತಿ ಪಡ್ತೀನಿ. ನನಗೆ ಇಷ್ಟೆಲ್ಲ ಬೇಡಪ್ಪ ಫ್ರೀ ಕೊಟ್ಟದ್ದೆಲ್ಲ. ಹೀಗೂ ಉಂಟೆ, ಎಲ್ಲರೂ ಬಂದು ಸಪೋರ್ಟ್ ಮಾಡಿ, ನೀವು ಸಪೋರ್ಟ್ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ. ಡಿ ಸಿ ಲೊಕೇಶನ್ ನಿಮ್ಮದು ಎಷ್ಟು ಗಂಟೆಗೆಲ್ಲ ಇರುತ್ತೆ ಅಂತ ಹೇಳಿ ನನಗೆ ಸ್ವಲ್ಪ, ನಾನು ಬಂದು ಸಪೋರ್ಟ್ ಮಾಡ್ತೀನಿ. ಕೂರ್ಗೂ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಮಾಡಿ. ಅವರು ಒಮ್ಮೆ ಬರಬೇಕು ನಿರ್ಪಡಿ ಬ್ರದರ್. ನನಗೆ ತುಂಬ ಬೇಜಾರಾಗ್ತಾ ಉಂಟು. ನನಗೆ ತುಂಬ ಟೆನ್ಷನ್ ಆಗ್ತಾ ಉಂಟು. ಜೆ ಕೆ ಬಟ್ ಬ್ರೂ ಗಿಫ್ಟ್ ರಿಟರ್ನ್ ಪ್ಲೀಸ್. ಎವ್ರಿಡೇ ಅನ್ಕಟ್. ಡಿ ಸಿ ಲೋಕೇಶ್ ಸರ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ಲೈಫ್ ಇದ್ರಂಜು. ಪ್ರಿಯಾ ಅಮ್ಮುಗೊಂಬೆ ರಿಟರ್ನ್ ಮಾಡಿ. ಅಮ್ಮುಗೊಂಬೆ ಓಕೆ ಅಂತಿದ್ದಾರೆ ನೋಡಿ. ಕನೆಕ್ಟ್ ಆಗಿ ಕಮೆಂಟ್ ವೈಟ್ ರಿಟರ್ನ್ ಮಾಡ್ತೀನಿ ನನ್ನ ವಿಡಿಯೋಗೆ ನೋಡಿ. ಮಿಸ್ಟರ್ ಜೆ ಅವರಿದ್ದಾರೆ. ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಪಿನ್ನ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಪ್ರಿಯಾ ಅವರು ಅಯ್ಯೋ ಸಿಸ್ ನಿಮಗೆ ಕೌಂಟ್ ಆಗಲ್ಲ ಬಿಡಿ, ಲೆಸ್ ಆಗುತ್ತೆ. ಹೌದಾ? ಅಯ್ಯೋ, ಅವ್ರು ಬೇಕಂತಲೇ ಕೊಟ್ರ ಏನ? ಅವ್ರು ಹಾಗೆ ಮಾಡಬಾರ್ದಪ್ಪ. ಯಾರಿಗೂ ತೊಂದರೆ ಕೊಟ್ಟು ಎಂಥ ಉಪಯೋಗ ಉಂಟಂತ ನನಗೆ ಗೊತ್ತಿಲ್ಲ. ಮನಸ್ಸು ಕೆಲವರಿಗೆ ನೋವು ಕೊಡುವುದಂದರೆ ತುಂಬ ಈಸಿ ಅಂತ ಅಂದ್ಕೊಂಡಿದ್ದಾರೆ. ಅದು ನನಗೆ ಕೊಟ್ಟರೆ ನಾನು ಬಿಡಲ್ಲಪ್ಪ. ತೆಗಿದ್ರೆ ತೆಗಿಬೇಕು ಅವ್ರೀಗ ಬಂದು. ಕಿಚನ್ ಕ್ವೀನ್ ಅವರು ಬಂದರು. ಹಾಯ್ ಸಿಸ್ಟರ್, ಹಾಯ್ ವೆಲ್ಕಮ್. ಕಿಚನ್ ಕ್ವೀನ್ ಅವರೇ. ಉಡುಪಿ ನಾಯಕ್ ಅವರು ಶೂಸ್ ಗಿಫ್ಟ್ ಅಂತಿದ್ದಾರೆ. ಶ್ರುತಿ ಬ್ಲಾಗರ್ ಅವರು ಲೋಕೇಶ್ ಬ್ರೂ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಲೋಕೇಶ್ ಬ್ರದರ್ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಡಿ ಸಿ ಲೊಕೇಶನ್ನ. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಿಚನ್ ಅವರೇ. ನವೀನ್ ಜಿ ಅವರು ಬಂದರು. ರಿಲ್ಯಾಕ್ಸ್ ಇಸ್ ವಾಟ್ ಹ್ಯಾಪಂಡ್ ನೋಡಿ. ಅವರು ನಿರ್ಪಡಿ ಬ್ರದರ್ ಅವರು 50 ಲೈಕ್ ಕೊಟ್ಬೋದ್ರು. ಮೆಸೇಜ್ ಮಾತ್ರ 2 ಬಂದಿದ್ದು. ಅವರು ಯಾಕೆ ಹೀಗೆ ಮಾಡಿದ್ರಂತ ಗೊತ್ತಿಲ್ಲ ನನಗೆ. ಮಾಡಿ ಅಂದ್ರೆ ಬೇಡ ಅಂದೆ, ಆದರೂ ಕೊಟ್ಟು ಹೋಗಿದ್ದಾರೆ. ನನಗೆ ಅದೇ ಭಯ ಆಗುತ್ತಾ ಉಂಟು. ಅದೇ ನವೀನಣ್ಣ. ಊಟ ಆಯ್ತಾ ಸಿಸ್ಟರ್? ಊಟ ಆಯಿತು ಸಿಸ್, ನಿಮ್ದು ಆಯ್ತಾ? ಲೈಕ್ ಇಟ್ಕೊಂಡು ನಾನು ಏನು ಉಪ್ಪಿನಕಾಯಿ ಹಾಕ್ಲ ಅದನ್ನು ಅಷ್ಟು? ಒಂದು ಮೆಸೇಜ್ ಮಾಡಿ ಪರವಾಗಿಲ್ಲ ಯಾವುದು ಎಲ್ಲದ್ರಲ್ಲೂ. ಇದು ಇಷ್ಟು ಲೈಕ್ ಕೊಟ್ಟು ಎಲ್ರಿಗೆ ಇನ್ನೊಬ್ಬರಿಗೆ ಟೆನ್ಷನ್ ಕೊಡೋದಂದರೆ ಅದೇಂತ ಅದು ಅವ್ರದ್ದು.
ಕಿಚನ್ ಅಪ್ಪ ಅವರು ಕ್ವೀನ್ ಗುಡ್ ಅಂತಿದ್ದಾರೆ. ಥ್ಯಾಂಕ್ ಯು. ಮ್ಯೂಟ್ ಮೆಸೇಜ್ ಮಾಡ್ತೇನೆ. ಓಕೆ ಸಿಸ್, ಓಕೆ ಪರವಾಗಿಲ್ಲ. ನನಗೂ ಹಾಗೆ ಮಾಡಿದ್ರು. ಅವರೇನ ಮಾಡಿದ್ದು. ನನಗೆ ಒಂದು ವೇಳೆ ಲೆಸ್ ಆದರೆ ಮಾತ್ರ ಅವರಿಗೆ ನಾನು ಎಲ್ಲಿ ಲೈವಲ್ಲಿ ಸಿಗ್ತಾರೆ ಅಲ್ಲಿ ಬೈದೇ ಬಿಡ್ತೀನಿ. ನಾನು ಎಲ್ಲರ ಹಾಗೆ ಅಲ್ಲ. ನಾನು ಎಷ್ಟು ಕೋಪ ಬಂದರೆ ನಾನು ಮನಸ್ಸಲ್ಲ, ಅಷ್ಟು ನಾನು ಕೋಪದವಳು. ಅಷ್ಟು ಕೋಪ ಉಂಟು ನನಗೆ. ನಾನು ಬಿಡುವುದಿಲ್ಲ. ನಾನು ಸ್ಟ್ರಾಂಗ್ ಇದ್ದೇನೆ. ಯಾರೇ ಆಗಲಿ ನನಗೆ ಏನಾದರೂ ಲೆಸ್ ಆಯಿತು ಅಂದರೆ ನಾನಂತೂ ಗ್ಯಾರಂಟಿ ಬಿಡುವುದಿಲ್ಲ. ನಾನು ಬೈದು ಬಿಡ್ತೇನೆ. ನಾನು ಕಿಚನ್ ಸೂಪರ್ ಬೇಡ ಅಂದಮೇಲೆ ಮತ್ತೆ ಕೊಡ್ಬಾರ್ದಲ್ವಾ. ಜನರಲ್ ನಾಲೆಜ್ ಭಯ್ಯ ಎವ್ರಿಡೇ ಅನ್ಕಟ್ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಕೀಜಿಯೇ ಬೆಸ್ಟ್ ಅಂದರೆ ಸ್ವಾತಿ ಅವರು. ಗೀತಾ ಸಿಸ್ ಗಿಫ್ಟ್ ಡನ್ ಅಂತಿದ್ದಾರೆ. ಗೀತಾ ಅವರಿಗೆ ಗಿಫ್ಟ್ ಡನ್ ಅಂತೆ ನೋಡಿ. ಗೀತಾ ಅವರೇ ನಿಮಗೆ ಗುಡ್ ಅಂತಿದ್ದಾರೆ. ಲೋಕೇಶ್ ಗಿಫ್ಟ್ ವಾಪಸ್ ಕೊಡ್ತೀನಿ. ಲೊಕೇಶನ್ನ ವಾಪಸ್ ಕೊಡ್ತಾರಂತೆ ಗಿಫ್ಟ್ ನೋಡಿ. ಕಿಚನ್ ಕ್ವೀನ್ ಅವರು ಗುಡ್ ಅಂತಿದ್ದಾರೆ. ನವೀನ್ ಅವರು ಸೂಪರ್ ಸಪೋರ್ಟ್. ಕಿಚನ್ ಅವರು ಅವರೇ ಕೊಟ್ಟಿದ್ದ ಪ್ರಿಯಾ ಅವರೇ ನಿಮಗೆ ಮೊನ್ನೆ. ಕಿಚನ್ ಕ್ವೀನ್ ಡನ್ ರಿಟರ್ನ್ ಪ್ಲೀಸ್. ನನಗೂ ಒಂದು ವೇಳೆ ಲೆಸ್ ಆಗಬೇಕು. ಯಾರು ಎಷ್ಟು ದೊಡ್ಡ ಜನ ಆದರೂ ನನಗೂ ಹೇದಿಲ್ಲ, ನಾನು ಬಿಡಲ್ಲ. ಊಟ ಆಯಿತು ಅಕ್ಕ, ಆಯ್ತಾ? ನಂದು ಆಯಿತು, ಊಟ ಮಾಡಿ ಬಂದೆ ಸಿಸ್ ನಾನು. ಗೀತಾ ಸಿಸ್ ಪ್ಲೀಸ್ ರಿಟರ್ನ್ ಕೊಡಿ ಅಂತಿದ್ದಾರೆ ಸ್ವಾತಿ ಅವರು. ಅಮ್ಮುಗೊಂಬೆ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಅಮ್ಮುಗೊಂಬೆ ಪ್ಲೀಸ್ ಪ್ರಿಯಾ ಅವರಿಗೆ ರಿಟರ್ನ್ ಮಾಡಿ. ಓಕೆ ಸಿಸ್ಟರ್ ಕಮೆಂಟ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನಮ್ಮ ಇವರು. ಲೋಕೇಶ್ ಗಿಫ್ಟ್ ವಾಪಸ್ ಕೊಡ್ತೀನಿ ಅಂತಿದ್ದಾರೆ ನಮ್ಮ ಮಿಸ್ಟರ್ ಜೆ ಅವರು. ಕಿಚನ್ ಕ್ವೀನ್ ಅವರು ಮ್ಯೂಟ್ ಮೆಸೇಜ್ ಮಾಡ್ತೀನಿ. ಓಕೆ ಜೆ ಕೆ ಭಟ್ರೆ ಪ್ಲೀಸ್ ರಿಟರ್ನ್. ಜೆ ಕೆ ಭಟ್ರೆ ಇದ್ದೀರಾ? ಪಿನ್ಮಿ ಅಕ್ಕ. ಓಕೆ ಪಿನ್ ಮಾಡ್ತೀನಿ. ಒಂದು 5 ನಿಮಿಷ ಎಲ್ಲರೂ ಅದು ಮಾಡುವ. ನನಗೆ ತುಂಬ ಎಂತ ಮಾಡೋದಂತ ಗೊತ್ತಿಲ್ಲ, ಭಯ ಆಗ್ತುಂಟು. ಎಷ್ಟು ಕಷ್ಟಪಟ್ಟು ಮಾಡಿದ್ದೀನಿ. ಅದೆಲ್ಲ ಲೆಸ್ ಆದರೆ ಏನು? ಪ್ರಿಯವರೇ ಎಂತ ಲೆಸ್ ಆಗಿದೆ ನಿಮ್ಮದು? ವಾಚ್ ಅವರ್ ಲೆಸ್ ಆಗಿದೆ, ಏನು ಲೆಸ್ ಆಗಿದೆ? ಅಕ್ಕ ಪಿನ್ಮಿ ಅಂತಿದ್ದಾರೆ. ಓಕೆ ಮಾಡಿದೆ ವೈಶು. ಥ್ಯಾಂಕ್ ಯು ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಕಿಚನ್ ಕ್ವೀನ್ ಗೀತಾ ಅವರು. ಥ್ಯಾಂಕ್ ಯು ಗೀತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಜನರಲ್ ನಾಲೆಜ್ ರಿಟರ್ನ್ ಡನ್ ಅಂತಿದ್ದಾರೆ. ಜನರಲ್ ನಾಲೆಜ್ ರಿಟರ್ನ್ ಡನ್ ಗುಡ್ ಅಂತಿದ್ದಾರೆ ಶ್ರೀ ಬ್ಲಾಗ್ಸ್ ಅವರು. ಕಿಚನ್ ಕ್ವೀನ್ ಗಿಫ್ಟ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಕಿಚನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಂದು ಮೂಡೆಲ್ಲ ಆಫ್ ಮಾಡಿಬಿಟ್ರು ಇವರು. ಇವರಿಗೆ ನಮಗೆ ನಾವು ಮಾತಾಡಲ್ಲ ಅಂತ ಸುಮ್ಮನೆ ಇದ್ದ. ಎಂತಕ್ಕೆ ಪಾಪದವರು ಎಲ್ಲಿಗೆ ಎಂತ ಮಾಡೋದು? ನಾನು ಪಾಪ ಇಲ್ಲಪ್ಪ, ನಾನು ಜೋರಿದ್ದೀನಿ. ನಾನು ಅನ್ನೋದು ನಾನು ಪಾಪ ಇಲ್ಲ. ನನಗೆ ಸಿಟ್ಟು ಬಂದರೆ ನಾನು ಬಿಡುವುದಿಲ್ಲ. ನಾನು ಅಂಥವಳು. ನಾನು ಅಂಥ ಜಾತಿಗೆ ಸೇರಿದ್ದವಳು. ನಾನು ತುಂಬ ಕೋಪದವಳು. ನಾನು ಪ್ರೀತಿಯಿಂದ ಇರ್ತೀನಿ ಎಲ್ಲರ ಹತ್ರ. ಅದೇ ನನ್ನ ಇದು. ಆಗಿದೆ ಮತ್ತೆ ವಿಡಿಯೋಸು ಹಾಕಿರೋ ವ್ಯೂಸ್ ಬರಲಿಲ್ಲ. ಹೌದಾ ಸಿಸ್? ಯಾಕೆ ಅವರು ಹಾಗೆ ಮಾಡಿದರು? ಅಯ್ಯೋ ದೇವ, ಅವರು ಒಮ್ಮೆ ಸಿಗಲಿ ನನಗೆ. ಇನ್ನೊಂದ್ರೆ ಯಾವುದರಲ್ಲಿ ಬರಲಿ ನನಗೆ. ನನ್ನದು ಏನಾದರೂ ಲೆಸ್ ಆಗಬೇಕು. ಅವರಿಗೆ ಬೇಡ ಅಂತ ಅಂದೆ ನಾನು. ನನಗೆ ಬೇಡ ನಿರ್ಪಡಿ ಅವರೇ ಅಂದೆ. ಅವ್ರು ಸೀದಾ ಹೋದರು. ಬೇಕಂತಲೇ ಮಾಡೋದಂತ ಇನ್ನೊಬ್ಬರಿಗೆ ಕಷ್ಟ ಕೊಡೋದಂದರೆ ಒಬ್ರೊಬ್ರಿಗೆ ಅಂತಲ್ಲ, ಅದು ತುಂಬಾ ಇರುತ್ತೆ ಅವರಿಗೆ. ನನಗೆ ಆಗ ಮಾಡಿದರೆ ದೇವರೆಂತೂ ನಾನಿವತ್ತು ಉಪವಾಸನೂ ಕೂತಿದ್ದೆ. ದೇವರು ಯಾವತ್ತೂ ತಿನ್ನಿಸಲ್ಲ ಅವರನ್ನು, ಗ್ಯಾರಂಟಿ. ಹಾಗೆ ಅದು ಗ್ಯಾರಂಟಿ. ಹೌದು, ಅದು ನಾನಂತೂ ಇದು ಮಾಡೋದು ಅಷ್ಟೇ. ನಾನು ದೇವರ ಮೇಲೇ ಇಡೋದು ಎಲ್ಲನೂ. ನಾನು ಯಾರ ತಂಟೆಗೆ ಹೋಗಲ್ಲ. ನನಗೆ ಏನಾದರೂ ಲೆಸ್ ಆಗಬೇಕಂತ ಅವ್ರಿಗೆ ನನಗೆ ಇದು ಲೈಕ್ ಕೊಟ್ಟರೆ ಅಂದರೆ ನಾನಂತ ಅವರನ್ನು ಗ್ಯಾರಂಟಿ ಬಿಡಲ್ಲ. ದೇವರಿಗೆ ನಾನು ನಂಬುದು ದೇವರನ್ನು. ನಾನು ಯಾವತ್ತೂ ಅದನ್ನೇ ಮಾಡೋದು. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮಗೆ. ಇವರು ಕೊಟ್ಟದ್ದೇ ಸಾಕು ನನಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮಗೆ. ಉಡುಪಿ ಪ್ರಿಯಾಂಕಾ ಗಿಫ್ಟ್ ರಿಟರ್ನ್ ಮಾಡಿ ಕಮೆಂಟ್ ಮಾಡ್ತೀನಿ ಥ್ಯಾಂಕ್ ಯು ಅಂತಿದ್ದಾರೆ. ಅವರಿಗೆ ಅಷ್ಟು ಇದ್ದರೆ ಅವರಿಗೆ 50 ಲೈಕು ಕೊಟ್ಟಿದ್ದಾರೆ. 50 ಐಡಿಯಿಂದ 50 ಮೆಸೇಜ್ ಹಾಕಬೇಕಿತ್ತು ಅವರು ಯಾಕೆ ಹೋದರು? ಅಕ್ಕ ನನ್ನ ಫಸ್ಟ್ ಲೈಕ್ ಡೈಲಿ ಕೊಡ್ತೇನೆ. ಬೇಡ ಬೆಸ್ಟ್, ಇಷ್ಟು ನನಗೆ ಲೈಕ್ ಬೇಡ. ಅವ್ರದ್ದು ಈಸಿಯಾಗಿ ಬರುವ ಲೈಕ್ ನನಗೆ ಯಾವತ್ತೂ ಜೀವಮಾನದಲ್ಲಿ ಬೇಡ ನನಗೆ. ನಾನು ಅಷ್ಟೆಲ್ಲ ನನಗೂ ಫ್ರೀ ಸಿಕ್ಕೋದು ಏನು ದುಡ್ಡು ಕೂಡ ನನಗೆ ಫ್ರೀ ಸಿಕ್ಕಿದ್ರೆ ನಾನು ಯಾರ ಹತ್ರನೂ ನನಗೆ ಬೇಡವೇ ಬೇಡ ಯಾರ್ದು. ನಾನು ನನ್ನ ಸ್ವಂತ ದುಡಿಮೆ ನಂದು, ಅದೇ ನಂದು. ಇವತ್ತಿಂದಲ್ಲ, ಮುಂಚೆಯಿಂದಲೂ ಹಾಗೇನೆ ನಂದು. ನವೀನ್ ಅವರು ಸೂಪರ್ ಸಪೋರ್ಟ್. ಉಡುಪಿಯವರು ಡನ್ ಅಂತಿದ್ದಾರೆ ನೋಡಿ. ಮಿಸ್ಟರ್ ಜೆ ಅವರೇ ಉಡುಪಿಯವರು ಎಲ್ಲರೂ ಗಿಫ್ಟ್ ಮಾಡಿ ಅಂತಿದ್ದಾರೆ. DC ಲೊಕೇಶನ್ನ. ಅಕ್ಕ ನಿಮಗೆ ಡೈಲಿ 50 ಲೈಕ್ ಬರ್ತಿತ್ತು, ಅದೇ ಸಾಕಾಗ್ತಿತ್ತು. ಹೌದು, ಅವರು ಎಲ್ಲಿ ಹೋದ್ರು ಗೊತ್ತಿಲ್ಲ. ನಿರ್ಪಾಡಿ ಬ್ರದರ್ ಅವರು ಎಲ್ಲಿಯಾದರೂ ಇರ್ಬೋದಿತ್ತು. ಈಗ ನನಗೆ ತುಂಬ ಅಂದರೆ ತುಂಬ ಸಿಟ್ಟು ಬರ್ತುಂಟು ಅವ್ರ ಮೇಲೆ.
ನನಗೆ ಏನಾದರೂ ಆಗಬೇಕು ನನ್ನ ಚಾನಲ್ಗೆ, ನಾನಂತೂ ಬಿಡುವುದೇ ಇಲ್ಲ. ಹೌದು, ಇನ್ನೊಬ್ಬರನ್ನು ಅವರಿಗೆ ಅತಿ ಯಾಕೆ ಹಾಗೆ ಮಾಡ್ತಾರೆ? ಅವರಿಗೆ ಲೈಕ್ ಕೊಡಲಿಕ್ಕೆ ಇದ್ದರೆ ಎಲ್ಲ ಐಡಿಯಲ್ಲಿಂದ ಕೊಟ್ಟು ಮೆಸೇಜ್ ಮಾಡಲಿ. ಹೀಗೆ ಮಾಡ್ತಾರೆ ಅವರು ಏನಾದರೂ ನನಗೆ ಏನಾಗಬೇಕೇನಿಲ್ಲ. ಬ್ಲಾಗ್ ಸೂಪರ್ ಅಕ್ಕ, ನೀವು 100 ಲೈಕ್ಸ್ ಆಗುತ್ತೆ ಅಕ್ಕ. ಬೇಡ ಬೆಸ್ಟ್, ನನಗೆ 100 ಬೇಡ, ನನಗೆ 10 ಬಂದರೆ ನಾನು ಖುಷಿಯಾಗಿರ್ತೇನೆ. ನಿಮ್ಮ ಹತ್ರ ಕೇಳಿ ಲೈಕ್ ಕೊಡಿ ಆದರೂ ಅದು ಖುಷಿ ನನಗೆ. ಇದು ಎಂಥ ಖುಷಿ ಇದೆ ಇದರಲ್ಲಿ? ನನಗೆ ಏನಿಲ್ಲ. 30 ಲೈಕ್ ನಂದೇ, ಇದು 50 ಲೈಕ್ ಅವ್ರದ್ದು. ನಂದು 60 ತನಕ ಬರ್ತದೆ ನನಗೆ ಲೈಕ್, ಯಾವಾಗಲೂ 60 ತನಕ ಬರ್ತಾ ಉಂಟು. ಇವರು ಹೀಗೆ ಮಾಡಬಾರ್ದಲ್ವಾ? ಇವರು ಬರಲಿ ಒಮ್ಮೆ, ಇವರು ಯಾರೇ ಆಗಲಿ, ನನಗೇನಾಗಬೇಕಂತೇನಿಲ್ಲ. ನನ್ನ ತಂಟೆಗೆ ಬಂದರೆ ನಾನು ಬೈಯುವುದೇ, ಮತ್ತೆ ಏನೇ ಆಗಲಿ. ನನ್ನದು ಏನಾದರೂ ಚಾನಲ್ಗೆ ಪ್ರಾಬ್ಲಮ್ ಆಗಬೇಕು, ಮಾತ್ರ ನಾನು ಇದು ಮಾಡೋದಿಲ್ಲ. ಒಂದು ಕಮೆಂಟ್ ಮಾಡಿ ಗಿಫ್ಟ್ ಕೊಡಬೇಕಿತ್ತು. ಹೌದು, ಒಂದು ಕಮೆಂಟ್ ಮಾಡಬೇಕತ್ತಲ್ವಾ? ಇದೆಂತ ಇಷ್ಟು ಲೈಕ್ ಕೊಟ್ಟು ಅವ್ರು ಬರಲಿಲ್ಲ ಅಲ್ವಾ? ಅಕ್ಕ ಡೋಂಟ್ ವರಿ, ನಾರ್ಮಲ್ ಇದೆ ತಾನೇ, ಆದರೆ ದೇವರು ಮೋಸ ಮಾಡಲ್ಲ, ಟೆನ್ಷನ್ ಬೇಡ. ನಾನು ನಂಬುವುದು ದೇವರನ್ನೇ. ಆದರೆ ಇದು ವಾಚ್ ಅವರ್ ಎಲ್ಲ ಕಟ್ಟಾದರೆ ಎಷ್ಟು ಕಷ್ಟದಿಂದ ಮಾಡಿದ್ದೀನಿ. ವಾಚ್ ಅವರು 500 ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ನಿದ್ದೆ ಬಿಟ್ಟಿದ್ದೀನಿ, ಎಷ್ಟು ಇದು ಮಾಡ್ತೀನಿ. ಅದು ಎಂದು ಎಲ್ಲ ಕಟ್ಟಾದರೆ ಅದು ನನಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ ಅಲ್ವಾ? ಅವ್ರು ಬರಬೇಕು, ಅವ್ರು ಯಾರಾದರೆ ನನಗೆ ಏನು ಬೇಕಾಗಿಲ್ಲ. ಅವ್ರು ನಂದು ಲೈವ್ ಈಗ ಬಂದರೆ 50 ತೆಗಿಲಿಕ್ಕೆ ಹೇಳ್ತೀರಿ, ನಾವು ಅವ್ರದ್ದು ಒಂದು ಬೇಡ ನನಗೆ, ಅಷ್ಟು ನಂದು. ನನಗೆ ನೀವೆಲ್ಲ ಇದ್ದೀರಲ್ವ, ನನಗೆ ಅಷ್ಟೇ ಸಾಕು. ಉಡುಪಿ ನಾಯಕಿ ಗಿಫ್ಟ್ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನೋಡಿ. ಗಿಫ್ಟ್ ಕೊಡಿ, ಯಾರೋ ರಿಟರ್ನ್ ತಗೊಂಡಿದ್ದಾರೆ ನೋಡಿ. ಗಿಫ್ಟ್ ಕೊಟ್ಟು ಯಾರು ರಿಟರ್ನ್ ತಗೋಬೇಡಿ, ನಿಮ್ಮದು ಇನ್ನೂ ಇದೆ. ಹಾಗೆ ಪ್ರಿಯಾ ಅವರೇ, ನಿಮ್ಮದು ಈಗಲೂ ಹಾಗೆ ಕಟ್ಟಾಗ್ತುಂಟಾ ಪ್ರಿಯಾ ಅವರೇ? 11:30 ಲೈವ್ ಮಾರ್ನಿಂಗ್ ಅಂತಿದ್ದಾರೆ. DC ಲೋಕೇಶ್ ಅವರೇ, ಮಾರ್ನಿಂಗ್ ನನಗೆ ಬರಲಿಕ್ಕೆ ಆಗಲ್ಲ, ನನಗೆ ಮಧ್ಯಾಹ್ನ ಮೇಲೆ ಆದರೆ ಬರ್ಬೋದು. ಓಕೆ ಮಿಸ್ಟರ್ ಜೆ ಅಂತಿದ್ದಾರೆ. ಅಮ್ಮು ಗೊಂಬೆಗೆ ರಿಟರ್ನ್ ಮಾಡಿ, ಅಮ್ಮು ಗೊಂಬೆ ಇಲ್ಲ ಅಂತ. ಲಕ್ಷ್ಮಿ ಅವರು ಆಯ್ ಅಂತಿದ್ದಾರೆ. ಥ್ಯಾಂಕ್ ಯು ಸೊ ಲೈಫ್. DC ಪ್ಲೀಸ್ ಚೆಕ್ ಮಾಡಿ ರಿಟರ್ನ್ ಮಾಡಿ ಅಂತಿದ್ದಾರೆ. DC ಲೊಕೇಶನ್ನ ಪ್ಲೀಸ್ ಚೆಕ್ ಮಾಡಿ ರಿಟರ್ನ್ ಮಾಡಿ. ಅವ್ರು ಕ್ಯಾರ ಹಾಲ್ ಹೈ ಏನಿ ಕುಚ್ ನೈ ಭಯ್ಯ, ಹೈಡ್ನಲ್ಲಿ ಇದ್ದು ಇರ್ತಾರೆ. ನೋಡಲಿ, ನನಗೆ ಬೇಜಾರಿಲ್ಲ. ನಾನು ಸೀದಾನೆ, ನನಗೆ ಯಾರೇ ಆಗಲಿ ನನಗೆ ಗೊತ್ತಿಲ್ಲ, ನಾನು ತಪ್ಪು ಮಾಡಿಲ್ಲ ಅಲ್ವಾ? ಅವರು ನೋಡಲಿ, ನನಗೆ ಏನು ಬೇಜಾರಿಲ್ಲ. ಆದರೆ ಲೈಕು ವಾಪಸ್ ತೊಗೊಂಡು ಹೋಗಿ. ನನಗೆ ಮೆಸೇಜ್ ಮಾಡಿದ್ರೆ ಇರಲಿ, ಮೆಸೇಜ್ ಮಾಡೋದಿದ್ದರೆ ಲೈಕ್ ನನಗೆ ಬೇಡ, ನಾನು ಹೆದರ್ಕೊಳ್ಳಲ್ಲ. ಹಾಗೆ ಅಲ್ಲ, ಲೈಕ್ ಕರ್ದಿ ಆಯ್. ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು. ನ್ಯೂಸ್ ಟಿವಿ ಸ್ವಾತಿ ಅವರು. ಲೋಕೇಶ್ ಬ್ರೂ ಗಿಫ್ಟ್ ರಿಟರ್ನ್ ಮಾಡಿ. ಲೊಕೇಶನ್ನ ಗಿಫ್ಟ್ ರಿಟರ್ನ್ ಮಾಡಿ ಪ್ಲೀಸ್. 1Kದು ಪಾರ್ಟಿ ಇಲ್ವಾ ಅಕ್ಕ? ನನಗೆ ಇದೇ ಟೆನ್ಷನ್. 1K ಅಲ್ಲ, ಇದು ವಾಚ್ ಅವರ್ ಆದರೆ 100% ಪಾರ್ಟಿ ಕೊಡ್ತೀನಿ ನಿಮಗೆಲ್ಲ. ಏನೂ ಆಗಲ್ಲಕ್ಕ, ನಮ್ಮ ಗಣಪತಿ ದೇವರಿದ್ದಾನೆ. ಹೌದು, ನಾನು ನಂಬಿದ್ದು ಗಣಪತಿ ದೇವರು. ಯಾರು ನಮಗೆ ಮೋಸ ಮಾಡಲಿಕ್ಕೆ ನೋಡ್ತಾರೆ? ನನಗೆ ಇಷ್ಟರವರೆಗೆ ನನಗೆ ಮೋಸ ಆಗಿಲ್ಲ. ನನ್ನ ದೇವರು ಬಿಡಲೇ ಇಲ್ಲ ನನಗೆ ಮೋಸ ಆಗಲಿಕ್ಕೆ. ಇಷ್ಟರವರೆಗೆ ನನ್ನ ಜೀವನದಲ್ಲಿ ನಂಬಿದ್ದು ಅವರನ್ನೇ, ನಂಬಿದ್ದು ಅದೇ. ಹಾಗೆ ಆಗಲ್ಲ ಅಂತ ನಂಬಿಕೆ ಇದೆ. ಆದರೆ ಅವರು ನನಗೆ ಈ ರೀತಿ ಮಾಡಿದ್ದಾರೆ ಅಂದರೆ ಲೆಸ್ ಆದರೆ ಮಾತ್ರ ಅವರನ್ನು ಎಲ್ಲಿ ಸಿಕ್ಕಿದ್ರು ಕೂಡ, ಯಾರ ಲೈವಲ್ಲಿ ಸಿಕ್ಕಿದ್ರು ಬೈದೇ ಬಿಡ್ತೀನಿ. ನಾನು ಮಾತ್ರ ಬಿಡುವುದೇ ಇಲ್ಲ. ನಾನು ಕಮೆಂಟ್ ಮಾಡಿ ಅವ್ರು ನೋಡಲಿ, ಬೇಕಾದ್ರೆ ಅಲ್ಲಿ ಕೂತ್ಕೊಂಡು ನೋಡಲಿ, ನನಗೆ ಏನು ಬೇಜಾರಿಲ್ಲ. ನಾನು ಅಂಥದ್ದು ಏನು ಮಾಡಲಿಲ್ಲ. ಅವರೇ ನನಗೆ ಕೊಟ್ಟದ್ದು. ಅವ್ರ ಹತ್ರ ಅಂದ ನನಗೆ 50 ಕೊಡಿ ಅಂತ. ದೇವರಗುಡ್ಡ ಸ್ವಾತಿ ಅಕ್ಕ ಊಟ ಅಂತಿದ್ದಾರೆ. DC ಲೊಕೇಶನ್ ಪ್ರಿಯಾ ನನ್ನ ಸ್ವಂತ ತಂಗಿ. DC ಲೊಕೇಶನ್ನ ಪ್ಲೀಸ್ ಇವರು ಅವರಿಗೆ ಎಲ್ಲ ಕೊಟ್ಟಿದ್ದಾರಂತೆ, ಅವರಿಗೆ ರಿಟರ್ನ್ ಕೊಡಿ. ಮಿಸ್ಟರ್ ಜೆ ಅವರು ಕನೆಕ್ಟ್ ಆಗಿ ಅಂತಿದ್ದಾರೆ. ಥ್ಯಾಂಕ್ ಯು. ನಿಮಗೆಲ್ಲ ಡಿಸ್ಟರ್ಬ್ ಆಯ್ತು ಅವರಿಂದ. ಈಗ ಬರುವುದೇ ಅಪರೂಪದಲ್ಲಿ ಬಂದು 50 ಲೈಕ್ ಕೊಟ್ಟು ನಮಗೆ ಟೆನ್ಷನ್ ಕೊಟ್ಟು ಹೋಗೋದು. ಹಾಗೆ ಯಾಕೆ ಮಾಡ್ತಾರೆ? ಸೂಪರ್ ಸಪೋರ್ಟಲ್ಲಿದ್ದಾರೆ ನಮಗೆ. ಆಯಿತು ಇದ್ದವರು ಗುಡ್ಡ ನಿಂದಾಯ್ತಾ ಅಂದಿದ್ದಾರೆ. ದೇವರಗುಡ್ಡ. ಓ ಅಕ್ಕ, ನಾನು ಏನು ಸ್ಪೆಷಲ್ ಅಂತಿದ್ದಾರೆ. ಅವರು ಹೈಡಲ್ಲಿ ಇದ್ದಾರೆ ಅನಿಸುತ್ತೆ. ನಂದು ಅನ್ಸ್ಕ್ರಾಸ್ ಮಾಡಿದರೆ ಪರವಾಗಿಲ್ಲ, ನನಗೆ ಬೇಜಾರಿಲ್ಲ. ನಂದು ಎಷ್ಟೋ ಅನ್ಸಬ್ ಆಗಿದೆ, 200 ಮೇಲೆ ಆಗಿದೆ. ನನಗೆ ಪರವಾಗಿಲ್ಲ. ನನಗೆ ಏನಾದರೂ ಇದು ಪ್ರಾಬ್ಲಮ್ ಆದರೆ ನನಗೆ ಅನ್ಸಬ್ ಆದರೂ ಪರವಾಗಿಲ್ಲ, ಅದು ಟೆನ್ಷನೇ ಇಲ್ಲ ನನಗೆ. ಮಾಡಲಿ, ನಾನು ಎದುರು ಅವಳೇ ಅಲ್ಲ ಅದಕ್ಕೆಲ್ಲ. ಗಿಫ್ಟ್ ರಿಟರ್ನ್ ಮಾಡಿ, ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ ಗಿಫ್ಟ್ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ನವೀನ್ ಜಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಉಡುಪಿಯವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಾವು ಎಷ್ಟು ಕಷ್ಟಪಡ್ತಿದ್ದೀವಿ ನಮಗೆ ಗೊತ್ತು.
ಶುಚಿರುಚಿ ಹಾಯ್ ಸಿಸ್ ಅಂತಿದ್ದಾರೆ. ನನಗೆ ನನ್ನ ಹಸ್ಬೆಂಡ್ ಎಷ್ಟು ಬೈತಾರೆ ನೀನು ನಿದ್ದೆ ಬಿಡಬೇಡ ಅಂತ. ಅಷ್ಟು ನಿದ್ದೆ ಬಿಡ್ತೀನಿ ನಾನು, 2 ಗಂಟೆ ಆಗ್ತದೆ ಮಲಗುವಾಗ ಎಲ್ಲ. ಶುಚಿರುಚಿ ಅವ್ರು ಬೆಸ್ಟ್ ದೇವರು ಗುಡ್ಡ 2 ಡೇ ಆಯಿತು ಗಿಫ್ಟು ರಿಟರ್ನ್ ಕೊಟ್ಟಿದ್ದೀನಿ ಅಂತಿದ್ದಾರೆ ನೋಡಿ. ಥ್ಯಾಂಕ್ ಯು. ಹೆಲೋ ಫ್ರೆಂಡ್ಸ್, ಎಲ್ರಿಗೂ ಹಾಗೆ ಮಾಡ್ತಾರ ಅಲ್ವಾ ಪ್ರಿಯಾ ಅವರೇ? ಹೌದು ಕಿಯೋ ಅಂತಿದ್ದಾರೆ, ಕನೆಕ್ಟ್ ಆಗಿ ಅಂತಿದ್ದಾರೆ. ಮಿಸ್ಟರ್ ಜೆ ಅವರಿದ್ದಾರೆ. ಶುಚಿರುಚಿ ಅವರು ಲೈಕ್ ನನ್ನ ಅಂತಿದ್ದಾರೆ. ಶುಚಿರುಚಿ ಬೆಸ್ಟ್ ಅಂತಿದ್ದಾರೆ. ಮಿಸ್ಟರ್ ಜೆ ಪಿನ್ ಮಾಡಿ ಅಂತಿದ್ದಾರೆ. ಓಕೆ, ಒಂದು ಪಿನ್ ಮಾಡ್ತೀನಿ. ಸ್ವಾತಿ ಅವರು ಶುಚಿರುಚಿ ಅವರು ಪಿನ್ ಮಾಡಿ ಓಕೆ ಮಾಡ್ತೀನಿ. ಏನೋ ಮನಸ್ಸಲ್ಲಿ ತುಂಬ ಹೆದರಿಕಾಗ್ತುಂಟು. ಹಾಯ್ ಮೇಡಮ್ ಅಂತಿದ್ದಾರೆ ಬಾಲಕೃಷ್ಣ ಅವರು. ಹಾಯ್ ಬಾಲಕೃಷ್ಣ ಅವರೇ, ವೆಲ್ಕಮ್, ನಿಮಗೆ ವೆಲ್ಕಮ್. ಲೈಫ್ ಇದು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಲೈಕ್ ಡನ್ ನಿಂತಾರೆ. ಸೌಮ್ಯ ಚಿಟ್ಟಿ ಅವರು ಬಂದರು. ಹಾಯ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿ ಲೈಫ್ ಇದು ಸೂಪರ್ ಸಪೋರ್ಟಲ್ಲಿದ್ದಾರೆ. ಊಟ ಆಯಿತಾ ಸಿಸ್ಟರ್ ಅಂತಿದ್ದಾರೆ ಸೌಮ್ಯ ಚಿಟ್ಟಿ ಅವರು. ಊಟ ಆಯಿತು ಸಿಸ್, ನಿಮ್ದಾಯ್ತಾ? ಪ್ಲೀಸ್ ನಿರ್ಪಡಿ ಅವರೇ, ನೀವು ಇದ್ದರೆ ಐಡಲ್ ಇದ್ದರೆ ಬಂದು ಪ್ಲೀಸ್ ನನ್ನ ಲೈಕನ್ನು ತೆಗೆದು ಬಿಡಿ. ನಾನು ಬೇಡ ಇಷ್ಟು 50 ಲೈಕ್, ನಿಮ್ಮ ಫ್ರೀ ಲೈಕ್ ಬೇಡ ನನಗೆ, ಒಂದು ಸಿಕ್ಕರೆ ಸಾಕು. ನಿರ್ಪಡಿ ಅವರೇ ಇದ್ದರೆ ಬಂದು ದಯವಿಟ್ಟು ಒಂದು ನಿಮ್ಮ ಕಡೆಯಿಂದ ಹೆಲ್ಪ್ ಆಗಲಿ, ತೆಗೀರಿ ಅದನ್ನು. ಹಾಯ್ ಬೆಸ್ಟ್ ಬ್ರದರ್ ಅಂತಿದ್ದಾರೆ ನೋಡಿ. ಲೈಫ್ ಇದ್ದು ರಂಜು ಅವರು ಸೂಪರ್ ಸಪೋರ್ಟಲ್ಲಿದೆ. ಶುಚಿರುಚಿ ಹಾಯ್ ಎಲ್ಲೋ ಅಕ್ಕ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಲೈಫ್ ಇದ್ದು ರಂಜು ಅವರು. ಪ್ಲೀಸ್ ನಿರ್ಪಡಿ ಬ್ರದರ್ ಇದ್ದೀರಾ? ಪ್ಲೀಸ್ ಲೈಕನ್ನು ತೆಗೆದುಬಿಡಿ, ನಂಗೆ ಬೇಡ. ನನ್ನ ಹತ್ರಲ್ಲಿ ಇನ್ನೊಂದು ಮೊಬೈಲ್ ಇದ್ದರೆ ಯಾರಾದ್ರಲ್ಲಿ ಇರ್ತಾರಂತ ನೋಡಿ ಅಲ್ಲಿಗೆ ಹೋಗಿ ಹೇಳ್ತಿದ್ದೆ ನಾನು. ಈಗ ನನ್ನ ಹತ್ರ ಇಲ್ಲ, ಇವರು ಬರಬೇಕಷ್ಟೇ. ಪ್ಲೀಸ್ ತೆಗೆದುಬಿಡಿ ನನಗೆ. ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಗಿಫ್ಟು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಲೈಫ್ ಇದು ಸೂಪರ್ ಸಪೋರ್ಟಲ್ಲಿದೆ. ಹಾಯ್ ಸ್ವಾತಿ ಸಿಸ್ಟರ್ ಅಂತಿದ್ದಾರೆ ಸೌಮ್ಯ ಚಿಟ್ಟಿ ಅವರು. ನನಗೆ ಬಂದಿದ್ದೆ ಸಾಕಪ್ಪ, ನನಗೆ ಅದೇ ಸಾಕು. ನಿಮ್ಮದು ಎಷ್ಟು ಐ ಡಿ ಇದ್ರಿ ಅದು ನನಗೆ ಬೇಡ. ನನಗೆ ಇವರೆಲ್ಲ ಕೊಡ್ತಾರಲ್ವ ಅದೇ ಲೈಕ್ ಸಾಕು. ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಗಿಫ್ಟ್ ರಿಟರ್ನ್ ಮಾಡಿ ತಲೆನೋವು ಮಾಡಿಬಿಟ್ರು ಇವರು ನೋಡಿ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಪಿನ್ ಐಡಿಗೆ ಕನೆಕ್ಟ್. ಸ್ವಾತಿ ಬ್ಲಾಗರ್ ಆಯಿ ಸೌಮ್ಯ ಸಿಸ್ ರಿಟರ್ನ್ ಕೊಟ್ಟಿದ್ದೀರಾ ನನಗೆ ಅಂತಿದ್ದಾರೆ. ಸೌಮ್ಯ ಸಿಸ್ ರಿಟರ್ನ್ ಕೊಟ್ಟಿದ್ದೀರಾ ಅವರಿಗೆ. ಆಲ್ ನ್ಯೂ ಫ್ರೆಂಡ್ಸ್ ಕಮ್ ಟು ಮೈ ಹೋಮ್ ಅಂತಿದ್ದಾರೆ ಸೌಮ್ಯ ಸಿಟಿ ಅವರು. ಅಮ್ಮುಗೊಂಬೆ ಫ್ಯಾಷನ್ ಅವರು ಹಾಯ್ ಅಂತಿದ್ದಾರೆ. ಅಮ್ಮುಗೊಂಬೆ ಅವರೇ, ನಿಮಗೆ ಪ್ರಿಯಾ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. 4994 ಸ್ವಾತಿ ಬ್ಲಾಗರ್ ಗಿಫ್ಟ್ ಡನ್, ಪ್ಲೀಸ್ ಚೆಕ್ ಮಾಡಿ ಅಂತಿದ್ದಾರೆ. ಶುಚಿರುಚಿ ಅವರು. ಸ್ವಾತಿ ಬ್ಲಾಗರ್ ಅವರೇ, ನಿಮಗೆ ಗಿಫ್ಟ್ ಡನ್ ಅಂತೆ. ಸೌಮ್ಯ ಗಿಫ್ಟ್ ಡನ್ ಅಂತೆ. ಅಮ್ಮು ಅವರೇ, ನಿಮಗೆ ಪ್ರಿಯಾ ಅವರು ಗಿಫ್ಟ್ ಕೊಟ್ಟಿದ್ದಾರೆ, ಅವರಿಗೆ ರಿಟರ್ನ್ ಕೊಡಿ. ಓಕೆ ರುಚಿ ಅವರೇ ಅಂತಿದ್ದಾರೆ ನೋಡಿ. ಪ್ಲೀಸ್ ನಿರ್ಪಡಿ ಬ್ರದರ್ ಇದ್ದರೆ ಬನ್ನಿ ಒಂದು ಸರಿ. ನಿಮ್ಮ ಲೈಕನ್ನು ನೀವೇ ಇಟ್ಕೊಳ್ಳಿ, ನನಗೆ ಬೇಡ. ಲೈಕ್ ಎಲ್ಲ ಏನು ಕೊಟ್ಟರು ಬೇಡ ಅದರಲ್ಲಿ. ಸೌಮ್ಯ ಅವರು ಆಲ್ರೆಡಿ ರಿಟರ್ನ್ ಡನ್ ಅಂತಿದ್ದಾರೆ. ವೆರಿ ಗುಡ್ ಅಂತಿದ್ದಾರೆ ಶುಚಿರುಚಿ ಅವರು. ಥ್ಯಾಂಕ್ ಯು ಸೋ ಮಚ್. ನನಗೆ ಬಂದದ್ದೇ ಲೈಕ್ ಸಾಕು. ನಿರ್ಪಡಿ ಬ್ರದರ್ ಅವರನ್ನು ದೇವರೇ ಅವರನ್ನು ಒಮ್ಮೆ ನನ್ನ ಇದರಲ್ಲಿ ಬರುವ ಹಾಗೆ ಮಾಡಿ. ಶುಚಿರುಚಿ ಸೌಮ್ಯ ಸಿಸ್ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಅಂತಿದ್ದಾರೆ ಲೈಫ್ ಇದ್ದು ರಂಜು ಅವರು. ಸ್ವಾತಿ ಥ್ಯಾಂಕ್ ಯು. ಶ್ವೇತಾ ಸ್ವೀಟ್ ಸೌಮ್ಯ ಸಿಸ್ ಅಂತಿದ್ದಾರೆ ನೋಡಿ. ಸಿಸ್ಗೆ ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಇಲ್ಲ ಶುಚಿರುಚಿ ಅವರೇ, ಅವರು ನಿರ್ಪಡಿ ಬ್ರದರ್ ಇದ್ದಾರಲ್ವಾ, ಅವರು 50 ಲೈಕ್ ಕೊಟ್ಟು ಹೋಗಿದ್ದು. ಅವರು ಮೆಸೇಜ್ ಎಂತೂ ಮಾಡಿಲ್ಲ, 50 ಲೈಕ್ ಕೊಟ್ಟಿದ್ದು ಅಷ್ಟೇ. ಶುಚಿರುಚಿ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಆಯ್ ಸಿಸ್ ಶುಚಿ ಸಿಸ್ ಅಂತಿದ್ದಾರೆ. ಸ್ವಾತಿ ಬ್ಲಾಗರ್ ಓಕೆ ಸಿಸ್ ಅಂತಿದ್ದಾರೆ. ಬೆಸ್ಟ್ ಅವರು. ಅಮ್ಮು ಗೊಂಬೆ ಪ್ಯಾಷನ್ 208 ಗಿಫ್ಟ್ ಡನ್ ಅಂತಿದ್ದಾರೆ. ಸೌಮ್ಯ ಅವರು ಸೂಪರ್ ಸಪೋರ್ಟ್. ಮಿಸ್ಟರ್ ಕನೆಕ್ಟ್ ಆಗಿ ನೋಡಿ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಸೌಮ್ಯ ಪ್ಲೀಸ್ ರಿಟರ್ನ್ ಗಿಫ್ಟ್ ಅಂತಿದ್ದಾರೆ ನೋಡಿ. ನಿರ್ಪಡಿ ಬ್ರದರ್ ಅವರೇ, ನೀವು ಈಗ ಮಾಡಬಾರ್ದು. NBR ಅವರಿದ್ದಾರೆ ಹಾಯ್ ಅಂತಿದೆ. ಪಿನ್ ಐಡಿಗೆ ಕಮೆಂಟ್ ಮಾಡಿ. ಪಿನ್ ಐಡಿ ಇದ್ದಾರೆ ನೋಡಿ, ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಹಾಗೆ ಪಿನ್ ಐಡಿಗೆ. ವೈಶು ಏನಾಗಲ್ಲಲ್ವನ ಅವರಿಗೆ? ಪ್ರಿಯಾ ಅವರಿಗೆ ಕಟ್ ಆಗಿದೆ ಅಂತೆ ಗೊತ್ತಾ? ಸೂಪರ್ ಸಪೋರ್ಟ್ ಮೈ ವಿಲೇಜ್ ಹೋಮ್ ಟೂರ್ ಅವರು ಬಂದರು. ಹಾಯ್ ಸಿಸ್ಟರ್. ಹಾಯ್ ಗುಡ್ ಈವ್ನಿಂಗ್ ಸಿಸ್ಟರ್. ಪಿನ್ ಐಡಿಗೆ ಕಮೆಂಟ್ ಓಕೆ ಕಮೆಂಟ್ ಮಾಡ್ತೀನಿ ಅಂತಿದ್ದಾರೆ. ಕನೆಕ್ಟ್ ಆಗಿ ಕಮೆಂಟ್ ಮಾಡ್ತೀನಿ ಅಂತಿದ್ದಾರೆ. ಅಕ್ಕ ನಿಮ್ಮ ಲೈಕ್ ಜಂಪಿಂಗ್ ನೋಡಿ ನಾನು ಶಾಕ್ ಆಗಿತ್ತು ಅಕ್ಕ. ಹೌದು, ನನಗೆ ಅವ್ರು ನಿರ್ಪಡಿ ಎಲ್ಲಾದರೂ ಇದ್ದಾರಾ?
ಯಾರಾದರೂ ಲೈವಲ್ಲಿ ಇದ್ದಾರಾ? ಇದ್ದರೆ ಯಾರಾದರೂ ನನಗೆ ಅವರಿಗೆ ಒಂದು ಮೆಸೇಜ್ ಕೊಡಿ. ಏಜಸ್ ಇವರು ಬೆಳದಿಂಗಲ್ ಅವರ ಲೈವ್ಗೆ ಬರಬೇಕಂತೆ ಅಂತ. ಪ್ಲೀಸ್ ಬೆಸ್ಟ್ ಇದ್ದಾರಾ ಎಲ್ಲೇ ಆದರೂ ಅವರು? ನಾಳೆ ಒಂದು ಸರಿ ಚೆಕ್ ಮಾಡಿ. ಒಂದು ವೇಳೆ ಕಟ್ಟಾದರೆ ಮಾತ್ರ ಅವರಿಗೆ ನಾನು ಬಿಡುವುದೇ ಇಲ್ಲ. ನಾನು ಬೇಡ ಅಂದರೂ ನನಗೆ ಕೊಟ್ಟೋದ್ರಲ್ವ, ನಾನು ಬೇಕಂದ್ರೆ ಯಾರಿಗಾದರೂ ತೊಂದರೆ ಕೊಡಲೇಬಾರ್ದು ಯಾರು ಜೀವನದಲ್ಲಿ. ನಾನು ಕೊಟ್ಟಿಲ್ಲ ಯಾರಿಗೂ ಇಷ್ಟರವರೆಗೂ. ಲೈಫ್ ಇದು ಸೂಪರ್ ಸಪೋರ್ಟ್. ನಾನು ಎಲ್ರಿಗೂ ಒಳ್ಳೇದಂತಲೇ ಬಯಸುವವಳು. ಭುವನ್ ವರ್ಲ್ಡ್ ಹಾಯ್ ಸಿಸ್ಟರ್, ಒನ ಸಾಂಡ್ ಅಕ್ಕ, ಒನ ಸಾಂಡ್ ಭುವನ್ ತೂಲ ಭುವನ್ ಎಂಕ್ ಈತ್ ಗಿಫ್ಟ್ ಲೈಕ್ ಒರಿಯೇ ಕೊರ್ನಿ 50 ಅವು ಇನಾಂಡಲ ಮಿಸ್ಟೇಕ್ ಆಪುಂಡ ಗೊತ್ತು ನನಕ್. ನಿರ್ಪಡಿ ಯಾರು ತಾರೆ ಮೆಸೇಜ್ ಮಲ್ದು ಜೇರಲ್ ಖಾಲಿ ಲೈಕಿ ಕೊರ್ದು ಪೋಯಿನ್ ತುಲ ಈತ್ ಆ ಕೊರುಳ್ಳಿ ಅವು ದಾನೆಲ್ಲ ಪ್ರಾಬ್ಲಮ್ ಆಪುಂಡ ನಿಕ್ಕ ಮೀನಿ ಗೊತ್ತುಂಡ. ವೈಶು ಗಿಫ್ಟ್ ಆಗಿದೆ ಸಿಸ್ಟರ್. ಪಿನ್ ಐ ಡಿ ಗಿಫ್ಟ್ ಡನ್. ಪಿನ್ ಐ ಡಿ ಪ್ಲೀಸ್ ರಿಟರ್ನ್ ಕೀ ಮಾಡಿ. ಮೈ ವಿಲೇಜ್ ಹೋಮ್ ಟೂರ್. ಭುವನ್ ಹಾಯ್ ಆಲ್ ಅಂತಿದ್ದಾರೆ ನೋಡಿ. ಲೈಕ್ ವಿದ್ದು ರಂಜು ಸೂಪರ್. ಸೌಮ್ಯ ಸೂಪರ್. ವೈಶು ಆಗಲ್ಲ ಅಕ್ಕ, ನಿಮ್ಮ ಲೈವ್ ಟಾಪಲ್ಲಿದೆ, ಸೊ ವಾಚ್ ಅವರಿಗೆ ಪ್ರಾಬ್ಲಮ್ ಮಾಡಲ್ಲ ಅನಿಸುತ್ತೆ. ಅವರಿಗೆ ಪ್ರಿಯಾ ಅವರಿಗೆ ಆಗಿದೆ ಅಂತೆ ವೈಶು, ಪ್ರಿಯಾ ಅವರಿಗೆ ಆಗಿದಂತೆ. ಹಾಗೆ ನನಗೆ ತುಂಬ ಹೆದರಿಕೆ ಆಗ್ತಾ ಉಂಟು. ಬರುದೇ 3-4 ಇದು, ಅದು ಕೂಡ ಹೋದೇವಾ. ಬಿ ಪಾಸಿಟಿವ್ ಅಕ್ಕ. ಹೌದು, ನಾನು ದೇವರನ್ನು ನಂಬ್ತೀನಿ. ಅದು ಹೋಗ್ಲಿ ಬಿಡಲಿ, ಅವರು ನೋಡ್ತಾ ಇರಬೇಕು. ಇಲ್ಲಿ ಸರಿ ಬೈತೀನಿ ಅವರಿಗೆ. ಎಲ್ಲಿಂದ ಸಿಟ್ಟು ಬರುತ್ತೆ ನನಗೆ ಹಾಗೆಲ್ಲ ಮಾಡಿದೆ. ಇವರಿಗೆ ಅಷ್ಟು ಇದಿದ್ರೆ ಐಡಿಯಲ್ಲಿ 50 ಐಡಿಯಲ್ಲಿ ಮೆಸೇಜ್ ಹಾಕಿ ನೋಡಲಿ ಸ್ವಲ್ಪ. ಆಲ್ ನ್ಯೂ ಫ್ರೆಂಡ್ಸ್ ಕನೆಕ್ಟ್ ಮೈ ಚಾನಲ್ ಅಂತಿದ್ದಾರೆ. ಮೈ ಹೋಮ್ ಅಂತಿದ್ದಾರೆ ನೋಡಿ. ಸೌಮ್ಯ ಅವರು ಸೂಪರ್ ಅಂತಿದ್ದಾರೆ. ಬ್ಯೂಟಿಫುಲ್ ಲೈವ್ ಅಂತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಯ್ NBR ಅವರು. ಸೌಮ್ಯ ಸಿಸ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಲೈಫ್ ಇದ್ದು ರಂಜು ಅವರು ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಅಂತಿದ್ದಾರೆ. ಮಿಸ್ಟರ್ ಜೆ ಅವರೇ, ನಿಮಗೆ ಮೈ ಹೋಮ್ ಅವ್ರು ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ವೈಶು ದಾದಾ ಕಜ್ಜಿಪು ವೆಜ್ಜಿ ನೀ ಸಾಂಬಾರು ಸಾರ್. ನಾನು ಕೂಡ ಊಟ ಮಾಡಿ ಬಂದಿದ್ದು. ಯಾರು ಕೊಟ್ಟಿದ್ದು ಬೆಳದಿಂಗಳು ಸಿಸ್ಟರ್? ಅದಷ್ಟೊಂದು ಲೈಕ್ ಇವರು ನಿರ್ಪಡಿ ಬ್ರದರ್ ಸಿಸ್. ನಾನು ಬೇಡ ಕೊಡಬೇಡಿ ಅಂದೆ. ಅವರು ಕೊಟ್ಟಿದ್ರೆ ನಾ ಎಲ್ಲ ಲೈಕ್ ಎಲ್ಲದರಲ್ಲಿ ಮೆಸೇಜ್ ಮಾಡಿ ಅಂದೆ ಸಿಸ್. ಅವ್ರು ಎಂತ ಇಷ್ಟು ಕೊಟ್ಟು ಹೋಗಿದ್ದಾರೆ, ನಮ್ಮನ್ನೆಲ್ಲ ಇದು ಮಾಡಲಿಕ್ಕೆ ಕೊಡುದಾ ಅಂತ. ಅವರು ಯಾರು ಮೇಲೆ ಹೋಗ್ಬಾರ್ದಂತ ಅವರಿಗೆ ಅವರ ಅಂದಾಜಲ್ಲಿ. ನನಗೆ ಏನಾದರೂ ಪ್ರಾಬ್ಲಮ್ ಆದರೆ ಅವರನ್ನು ಮಾತ್ರ ನಾನು ಎಲ್ಲಿ ಸಿಕ್ಕಿದ್ರೂ ನಾನು ಬೈದೇ ಬಿರುವುದಿಲ್ಲ. ಊಟ ಆಯ್ತಾ ಸಿಸ್ ಅಂತಿದ್ದಾರೆ. 10 ಆದರೆ ಅವ್ರಿಗೇನಾದ್ರು ನನ್ನ ಇದ್ದಾದರೂ ಅವರಿಗೆ ಸಿಗಬೇಕು. ಊಟ ಆಯ್ತಾ ಸಿಸ್ ಅಂತಿದ್ದಾರೆ. ಊಟ ಆಯಿತು, ನಿಮ್ದಾಯ್ತಾ? ತುಂಬ ಟೆನ್ಷನ್ ಆಗ್ತಾ ಉಂಟು. ಅಮ್ಮುಗೊಂಬೆ ಪೇಷಂಟ್ ಗಿಫ್ಟ್ ರಿಟರ್ನ್ ಮಾಡಿ. ಅಮ್ಮುಗೊಂಬೆ ಪ್ಲೀಸ್ ರಿಟರ್ನ್ ಮಾಡಿ ಬೆಸ್ಟ್ ಅವರಿಗೆ. ಊಟ ಆಯ್ತಾ ವೈಶು ಅಂತಿದ್ದಾರೆ ನೋಡಿ. ಭುವನ್ ಎಲ್ಲರೂ ಗಿಫ್ಟ್ ಕೊಡಿ, ನಾನು ಕೊಡ್ತೀನಿ ಅಂತಿದ್ದಾರೆ. ಭುವನ್ ವರ್ಲ್ಡ್ ಅವರು, ಅನು ಅವರು ಸೂಪರ್ ಸಪೋರ್ಟ್. ಭುವನ್ ವರ್ಲ್ಡ್ ಇದ್ದಾನೆ ನೋಡಿ. ಕುಕ್ ವಿದ್ ಚಿಲ್ಲಿ ಅವರು ಲೈಕ್ ಡನ್ ಅಂತಿದ್ದಾರೆ. ಏನೋ ಸಂಬಂಧನೇ ಇಲ್ಲ ಇವತ್ತು. ತುಂಬ ನನಗೆ ಬೇಜಾರು ಮಾಡಿದ್ರು ಅವರು. ಶ್ರೇಷ್ಠ ಅವರು ಹಾಯ್ ಅಂತಿದ್ದಾರೆ. ಏಜಸ್ ಅವ್ರ ಹತ್ರ ಕೇಳುವ. ಸ್ವಾತಿ ಬ್ಲಾಗರ್ ಅವರು ಹಾಯ್ ಏಜಸ್ ಅವರೇ. ಹಾಯ್ ಬಂದ್ರ? ನಿಮ್ಮ ಹತ್ರ ಒಂದು ಕ್ವಶನ್ ಕೇಳಬೇಕಿತ್ತು. ನಮ್ಮ UK ಸುಬ್ಬಿ ಗಿಫ್ಟ್ ಕೊಡಿ ಅಂತಿದ್ದಾರೆ. ಭುವನ ನೈಸ್ ಅಂತಿದ್ದಾರೆ. ಮೊಸರು ಕರಿಗೆ ಗಿಫ್ಟ್ ಡನ್ ಅಂತಿದ್ದಾರೆ. ಶ್ರೇಷ್ಠ ಅವರು. ನವೀನ್ ಜಿ ಸೂಪರ್ ಸಪೋರ್ಟಲ್ಲಿದ್ದಾರೆ. DC ಅವರು ರಿಟರ್ನ್ KG ನವೀನ್ ಅವರಿದ್ದಾರೆ ನೋಡಿ. ಅವರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಹಾಗೆ. ಅಯ್ಯೋ ಗುರು ಪಾಡ್ಯ ಬ್ರದರ್ ಇಷ್ಟೊಂದು ಕೊಟ್ರ. ಅಯ್ಯೋ ನಿರ್ಪಡಿ ಬ್ರದರ್ ಅವ್ರು ಕೊಡಬಾರ್ದು ಅಷ್ಟು. ಅವ್ರು ಯಾಕೆ ಹಾಕ್ಕೊಟ್ರು ಅಂತ ಗೊತ್ತಿಲ್ಲ. ಸೂಪರ್ ಭುವನ್ ನೈಸ್ ಅಂತಿದ್ದಾರೆ. ಅಕ್ಕ ಈರು ಒಂಚೂರು ಸಮಾಧಾನ ಮಲ್ತೊಲ್ನೆ ಟೆನ್ಷನ್ ಮಲ್ಪೊಡ್ಚಿ ಲೈವ್ ಮುಗಿದ್ ದುಂಬು ಬರುವಿರಕ್ಕ ಬತಿಜಿನ ಬುಡ್ಬುಲ್ನೇ ಇದ್ದಾರೆ ನೇನು. ಏಜಸ್ ಅವರೇ ನೋಡಿ. ಅವ್ರು ನಿರ್ಪಡಿ ಬ್ರದರ್ ಅವರು ಇದ್ದಾರಲ್ವ, ಅವರು 50 ಲೈಕನ್ನು ಕೊಟ್ಟರು, ಮೆಸೇಜ್ ಮಾಡಿಲ್ಲ. ಅದೇನಾದರೂ ಪ್ರಾಬ್ಲಮ್ ಆಗುತ್ತಾ ನಿಮ್ಗೇನಾದರೂ ಗೊತ್ತಾ? ಅವ್ರನ್ನ ಕೊಡಬೇಡಿ ಅಂದರೂ ಕೊಟ್ಟು ಹೋದ್ರು ನೋಡಿ. ನಮ್ಮ UK ಅವರು ಏಜಸ್ ಲೈಕ್ ಡನ್ ಅಂತಿದ್ದಾರೆ. ನಮ್ಮ UK ಅವರು ನೋಡಿ. ಲೈಫ್ ಇದ್ದು ರಂಜು ಡನ್ ಅಂತಿದ್ದಾರೆ. ಭುವನ್ ಅವರು ನೋಡಿ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ. ಹಾಗೆ ಏಜಸ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಅಮ್ಮುಗೊಂಬೆ ಅವರು. ಹೌದು, ಅವರು ಒಬ್ಬರೇ ಕೊಟ್ಟಿದ್ದು. ಏಜಸ್ ಅವರೇ ಅವರು ಒಬ್ಬರೇ ಕೊಟ್ಟಿದ್ದು. ಅವರು 50 ಕೊಡಬೇಡಿ ಅಂದರು. ಒಂದು 4 ಅದರಲ್ಲಿ ಮೆಸೇಜ್ ಮಾಡಿದ್ರು. ಒಂದೊಂದು ಮೆಸೇಜ್ ಏನು ಮಾಡಿಲ್ಲ. 50 ಕೊಟ್ಟರು. ಏನೋ ಪ್ರಿಯಾ ಅವರಿಗೂ 50 ಕೊಟ್ಟಿದ್ದಾರಂತೆ ಮೊನ್ನೆ. ಮತ್ತೆ ಮರುದಿನ ಎಲ್ಲ ಲೆಸ್ ಆಗಿದೆ ಅಂತೆ ಅವ್ರದ್ದು ವಾಚ್ ಅವರು. ಇವರು ಹಾಗೆ ಮಾಡ್ಬೋದಾ? ಅಮ್ಮ ಗಿಫ್ಟ್ ಕೊಡಿ ಅಂತಿದ್ದಾರೆ. ಲಾಸ್ಟ್ 2 ಮಂತ್ ಬ್ಯಾಕ್
ಹಾಕಿ ನನಗೂ ಹಾಗೆ ಯಾರೋ ಬಂದು 6 ಲೈಕ್ ಕೊಟ್ಟು ಹೋಗ್ತಾ ಇದ್ರು. ಆಮೇಲೆ ನೋಡಿದ್ರು 1 ತಿಂಗಳು ಬರಲೇ ಇಲ್ಲ. WH ಸ್ಟಾರ್ ಸಿಸ್ಟರ್. ಹೌದಾ, ನನಗೆ ಏನಾದರೂ ಬರಬೇಕು, ಅವರು ನನಗೆ ಟೆನ್ಷನ್ ಕೊಡಬೇಕು ಅವರು. ಮಾನಂದ ಪಂಚಲ್ ಅವ್ರು ಲೈಕ್ ಡನ್ ನಿಂತಿದ್ದು. ನಾನು ಏನು ಮಾಡಲಿಕ್ಕೆ ಹೆಸಲ್ಲ, ನಾನು ಅಷ್ಟು ದುಡ್ಡು. ಗಿಫ್ಟ್ ಡನ್ ಪ್ಲೀಸ್ ಅಂತಿದ್ದಾರೆ. ಸೂಪರ್ ಅಂತಿದ್ದಾರೆ. ಅಮ್ಮ ಗೊಂಬೆ ಸಿಸ್ ಕನೆಕ್ಟ್ ಗಿಫ್ಟ್ ಡನ್ ಅಂತಿದ್ದಾರೆ. ನೋಡಿ ನಮ್ಮ UK ಅವರು. ನನಗೆ ಬಂದಿದೆ ಸಾಕಪ್ಪ, ನಮಗೆ ಕೊಟ್ಟದವರೇ ಸಾಕು, ಅವರದು ಬಂದಿಲ್ಲ, ಯಾಡ್ ಆಗಿಲ್ಲ, ಗಿಫ್ಟ್ ಬಂದಿಲ್ಲಂತೆ. ಅಮ್ಮ ಗೊಂಬೆ ಅವರೇ, ನಿಮ್ಮದು ಏನಾಗೋದು? ಪಿನ್ನೈಡ್ಗೆ ಗಿಫ್ಟ್ ಡನ್ ಅಂತಿದ್ದಾರೆ. ಭುವನ್ ವರ್ಲ್ಡ್ ನೈಸ್ ನೈಸ್ ಅಂತಿದ್ದಾರೆ. ನನಗೆ ಹೆದರಿಕೆನೇ ಆಗ್ತುಂಟು, ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲಪ್ಪ. ಬೇರೆ ಬೇರೆ ಐಡಿಯಿಂದ ಕೊಟ್ಟದ್ದು ಏಜಿಸ್ ಅವರೇ, ಬೇರೆ ಬೇರೆ ಐಡಿಯಿಂದ ಪರವಾಗಿಲ್ವಾ? ಒಂದೇ ಐಡಿ ಅಲ್ಲ, ಬೇರೆ ಬೇರೆ ಐಡಿಯಿಂದ ಕೊಟ್ಟದ್ದು. ಮೆಸೇಜ್ ಒಂದು 4 ಐಡಿಯಿಂದ ಮಾಡಿದ್ರು. ನಾವು ಕಷ್ಟಪಟ್ಟು ಮಾಡ್ತೇವೆ, ಇವರೆಲ್ಲ ಹಾಳು ಮಾಡಲಿಕ್ಕೆ ಬರುತ್ತಾರೆ. ಥ್ಯಾಂಕ್ ಯು ಭುವನ್ ಅವರೇ ಅಂತಿದ್ದಾರೆ. ಪಿನ್ ಐಡಿಗೆ ಗಿಫ್ಟ್ ಕೊಡಿ, ನಾನು ಕೊಡ್ತೀನಿ ಅಂತಿದ್ದಾರೆ ಮಿಸ್ಟರ್ ಜೆ ಅವರು. ವೈಶು ಅವರು ಸೂಪರ್ ಸಪೋರ್ಟ್, ವೆರಿ ನೈಸ್ ಅಂತಿದ್ದಾರೆ. ಸೂಪರ್ ವೈಶು, ಸೂಪರ್ ಥ್ಯಾಂಕ್ ಯು. ಕುಕ್ಕು ವಿದ್ ಚಿಲ್ಲಿ ಏಜಸ್ ಗಿಫ್ಟ್ ಡನ್, ನೀವು ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಏಜಸ್ ಅವರೇ, ನಿಮಗೆ ಕುಕ್ಕು ವಿದ್ ಚಿಲ್ಲಿ ಅವರು ಕೊಟ್ಟಿದ್ದಾರೆ ನೋಡಿ. ಏನೋ ಒಂಥರ ಮೂಲೆಯಲ್ಲಿ ಭಯ ಆಗ್ತುಂಟು. ದುರ್ಗಾಲಕ್ಷ್ಮಿ ಅವರು ಬಂದರು. ಆಯ್ ಅಕ್ಕ, ಐ ವೆಲ್ಕಮ್ ದುರ್ಗಾಲಕ್ಷ್ಮಿ ಅವರು, ಯೂಸ್ಫುಲ್ ಅಂತಿದ್ದಾರೆ. ಕಮೆಂಟ್ ಹಾಕಿದರೆ ಗೊತ್ತಾಗುತ್ತೆ, ವಿಡಿಯೋ ನೋಡಿ ಕೊಡಿ, ರಿಟರ್ನ್ ಆದರೂ ವಿಡಿಯೋ ನೋಡಿ ಕೊಡಿ ಅಂತಿದ್ದಾರೆ. ಕಮೆಂಟ್ ಹಾಕಿ, UK ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಸೌಮ್ಯ ಅವರು, ನಿನ್ನೆ ನನ್ನ ಲೈವಲ್ಲಿ ಗೊತ್ತಾಯಿತು ಯಾರು ನನ್ನ ಬೈತಿದ್ದ ಅಂತ. ಯಾರು ಗೊತ್ತಾಗಿಲ್ಲ ನನಗೆ. ಇಲ್ಲ ಸೌಮ್ಯ ಅವರೇ, ನಾನು ನೋಡಿಲ್ಲ. ಅಕ್ಕ ಏನೂ ಆಗಲ್ಲ ಬಿ, ಆರಾಮಿರಿ. ಆರಾಮಿರ್ತೀನಿ. ನನಗೆ ಏನೋ ವಾಚ್ ಅವರು ಕಟ್ಟಾಗುತ್ತೆ ಅಂತ ಹೆದರಿಕೆ ಆಗ್ತುಂಟು. ಎಷ್ಟು ಕಷ್ಟಪಟ್ಟು ಮಾಡಿದ್ದೀನಲ್ವಾ. ಶಿಸ್ಸಿಗೆ ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಅಂತಿದ್ದಾರೆ ನಮ್ಮ ಶುಚಿರುಚಿ ಅವರು. ನೋಡಿ ಇದೆಲ್ಲ ನನಗೆ ಖುಷಿ, ನನಗೆ ಬಂದದ್ದೇ ಸಾಕಪ್ಪ, ಇವ್ರದ್ದು ಫ್ರೀ ಏಕೆ ಬೇಕು. ಸೂಪರ್ ಅಂತಿದ್ದಾರೆ. ವೈಶು ಸಿಸ್ಟರ್ ಯಾರು ಡನ್ ಪ್ಲೀಸ್ ರಿಟರ್ನ್. ವೈಶು ಅವರೇ, ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ನಮ್ಮ UK ಅವರು. ನನಗೆ ಎಂತೋ ಎಂತ ಮಾಡಬೇಕಂತಲೇ ಗೊತ್ತಾಗ. ವಿಡಿಯೋ ನೋಡಿ ಕೊಟ್ಟರೆ ಕೊಡ್ತೀನಿ, ಏಕೆಂದರೆ ಎಲ್ಲ ಲೆಸ್ ಆಗುತ್ತೆ. ವಿಡಿಯೋ ನೋಡಿ ಕೊಡಿ. ಯಾವುದು ಕನೆಕ್ಟ್ ಆಗಿ ಅಂತಿದ್ದಾರೆ ಮಿಸ್ಟರ್ ಜೆ ಅವರು. ಶುಚಿರುಚಿ ವೈಶು UK ರಿಟರ್ನ್ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. UK ಶೋಭಾ ಅವರೇ 2117 ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಬಂದೆ, ಮೆಸೇಜ್ ಮಾಡ್ತೀರಿ, ಬಂದೆ. ಥ್ಯಾಂಕ್ ಯು ಸೋ ಮಚ್ ಏಜಸ್ ಅವರು. ಡೈರೆಕ್ಟ್ ಕೊಟ್ಟರೆ ಪ್ರಯೋಜನ ಇಲ್ಲ ಅಲ್ಲ, ವಾಚ್ ಅವರಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂದೆ ನಾನು. ಏಜಸ್ ಅವರೇ, ಪ್ರಿಯಾ ಅವರು ಅಂದರು ಅವರಿಗೆ ಮೊನ್ನೆ ಕೊಟ್ಟಿದ್ದಾರಂತೆ, ಮತ್ತೆ ಯೂಸ್ ಎಲ್ಲ ಕಟ್ಟಾಯ್ತಂತೆ, ವಾಚ್ ಅವರು ಕಟ್ಟಾಯ್ತಂತೆ. ವಿಡಿಯೋ ನೋಡಿ ಕಮೆಂಟ್ ಹಾಕಿ ಅಂತಿದ್ದಾರೆ. ಸುಚಿರುಚಿ ನೈಸ್ ಅಂತಿದ್ದಾರೆ. NB ಅವರು ಸೂಪರ್ ಸಪೋರ್ಟ್, ಮಿಸ್ಟರ್ ಜೆ ಅವರು ಸೂಪರ್ ಸಪೋರ್ಟಲ್ಲಿದೆ. ಕನೆಕ್ಟ್ ಆಗಿ ಅಂತಿದ್ದಾರೆ. ಪಿನ್ ಐಡಿ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅವ್ರು ಮಾಡ್ತಾರಂತೆ ರಿಟರ್ನ್. ಥ್ಯಾಂಕ್ ಯು ವೈಶು ಸಿಸ್ಟರ್ ಅಂತಿದ್ದಾರೆ. ನಮಸ್ತೆ ಫ್ರೆಂಡ್ಸ್ ಅಂತಿದ್ದಾರೆ ಶುಚಿರುಚಿ ಅವರು. ನನ್ನ ಎಷ್ಟು ಆಗಬೇಕಿತ್ತು ಗೊತ್ತಾ, ಅವರು 50 ಕೊಟ್ಟದ್ದು ನನಗೆ. ಕಮೆಂಟ್ ಹಾಕಿ, ಕಮೆಂಟ್ ಮಾಡಿ, ಗಿಫ್ಟ್ ರಿಟರ್ನ್ ಮಾಡ್ತೀನಿ. ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ. ಭುವನ್ ವರ್ಲ್ಡ್ ನೈಸ್ ಅಂತಿದ್ದಾರೆ. ಶ 38 ಆಗಬೇಕಿತ್ತು. ಹೌದು, ಇದು 87 ಆಯಿತು. ಅವ್ರು ಎಲ್ಲಿ ಹೋದ್ರ ದೇವ್ರಿ. 38 ಆಗಬೇಕಿತ್ತು ನಂದು. CG ಅವರಿಗೆ ಸಹ ಹಾಗೆ ಲೈಕ್ ಬಂದಿದ್ದೆ. ಹೌದು, ಅವರೇ ಕೊಟ್ಟಿದ್ದಾನೆ. CG ಅವರಿಗೆ ಕೊಟ್ಟಿದ್ದಾರಾ? ಮಂಡೆಗೆ ಬಡಿಬೇಕು ಅವ್ರದ್ದು. ಅವ್ರು ಇದ್ದಾರಲ್ಲ ಉಡುಪಿ ಅವರೇ, ಅವರು ಅಲ್ಲಿ ಇದ್ದಾರಾ? ಉಡುಪಿ ಅವರೇ, ಅವರು ಇಲ್ಲಿದ್ದಾರಾ? ಬಿಡಿ ಸಿಸ್ಟರ್, ಈಗ ಬೇಜಾರು ಆಗಬೇಡಿ, ಏನೂ ಲೆಸ್ಸು ಆಗಲ್ಲ.
ಬಿ ಪಾಸಿಟಿವ್. ಹೌದು, ನಮಗೆ ದೇವರಿದ್ದಾರೆ ಅಂಥವ್ರು ಬೇಕಂತಲೇ ಕೊಟ್ಟರೆ ಅವರಿಗೆ ಕೂಡ ದೇವರು ನೋಡ್ಕೋತಾರೆ. ಅದು ಬಿಡಿ, ನಾನು ದೇವರ ಮೇಲೆ ಭರವಸೆ ಇಡ್ತೀನಿ. ನನ್ನ ಕಷ್ಟಕ್ಕೆ ನಾನು ಪ್ರಯತ್ನ ಪಟ್ಟಿದ್ದಕ್ಕೆ ನನಗೆ ಫಲಿತಾಂಶ ಸಿಕ್ಕಿದ್ದು, ದೇವರು ಕೊಟ್ಟಿದ್ದು. ಅದನ್ನು ನೀವು ಯಾರಾದರೂ ಹಾಳು ಮಾಡಲಿಕ್ಕೆ ನೋಡಿದರೆ ಅವರಿಗೆ ದೇವರೇ ಕೊಡ್ತಾರೆ. ಅದು ಬಿಡಿ, ಅದು ನೀವು ಅಂದಿದ್ದ ಹಾಗೆ. ನೋಡಿ ಕೊಡ್ತೀನಿ, ಚೆಕ್ ಮಾಡಿ ಅಂತಿದ್ದಾರೆ. ಸ್ವಾತಿ ಬ್ಲಾಗರ್ ಆಯ್ ಅಂತಿದ್ದಾರೆ. ಸುಚಿ ಅವರು ವೆರಿ ನೈಸ್ ಅಂದಿದ್ದಾರೆ. ಡೈಲಿ ಹೀಗೆ ಕೊಟ್ಟರೆ ಏನು ಮಾಡ್ತೀರಾ? ಡೈಲಿ ಕೊಟ್ಟರೆ ಇನ್ನೂ ಬಂದರೆ ನಾನು ಬ್ಲಾಕ್ ಮಾಡಿಬಿಡ್ತೀನಿ. ಹಾಗೆ ಏನಾದರೂ ಕೊಟ್ಟರೆ ನನಗೆ ಬೇಡ ಅಂಥದ್ದೆಲ್ಲ. ನಮಗೆ ನೀವೆಲ್ಲ ಕೊಟ್ಟದ್ದೇ ಸಾಕು. ಹೇಗಾದರೂ ಮಾರಿ ಕೊಡಿ ಅಂತ ತಗೊಳ್ತೀನಲ್ವ, ಅದೇ ಸಾಕು ನನಗೆ. 50, 60, 50 ಬರುತ್ತೆ ನನಗೆ, ಅದು ಸಾಕು. ನಾನು ಸಮಾಧಾನದಲ್ಲಿ ಇದ್ದೆ. ಅಷ್ಟು ಬಂದದ್ದೇ ನನ್ನ ಪುಣ್ಯ, ದೇವರದ್ದು ಆಶೀರ್ವಾದನೇ ಅಂದ್ಕೊಳ್ತೀನಿ ನಾನು. ದುರ್ಗಾಲಕ್ಷ್ಮಿ ಶುಚಿ ರುಚಿ ಗಿಫ್ಟ್ ಪ್ಲೇಸ್ ಅಂತಿದ್ದಾರೆ. ಆಯ್ನಿತ್ತಿ ಲೈಕ್ ಡನ್, ಯೂಸ್ ಇಲ್ಲ ಈ ರೀತಿ. ಹೌದು, ಯೂಸ್ ಇಲ್ಲ. ಎಂತಕ್ಕೆ ನಮಗೆ ಏನು ಲೈಕ್ ಇಟ್ಕೊಂಡು ಏನು ಒಗ್ಗರಣೆ ಹಾಕ್ಲಿಕ್ಕೆ ಉಂಟಾ? ಬರಲಿ ಅವರು ಯಾರೇ ಆಗಲಿ, ಆಗಬೇಕೇನಿಲ್ಲ. ಸಿ ಜಿ ಅವರಿಗೆ ಟೋಟಲು ದಿವ 147 ಆಗಿದೆ. ಹೌದಾ? ಅವರು ಇದ್ದಾರಲ್ಲಿ ಉಡುಪಿ? ಬೇಕಂತಲೇ ಏನಾದರೂ ವಿಡಿಯೋಗೆ ಮೊಬೈಲ್ಗೆ ಅವರು ಎಲ್ರಿಗೂ ಪ್ರಾಬ್ಲಮ್ ಮಾಡಲಿಕ್ಕೆ ಮಾಡೋದಾ ಏನವರು? ಗುಡ್ ಅಂತಿದ್ದಾರೆ ಭುವನ್ ಅವರು. ಗಿಫ್ಟ್ ಕೊಡಿ, ಗಿಫ್ಟ್ ತಗೊಳ್ಳಿ ಅಂತಿದ್ದಾರೆ ಭುವನ್ ಅವರು. ದುರ್ಗಾ ಅವರು ಲಕ್ಷ್ಮಿ ಗುಡ್ ಗಿಫ್ಟ್ ಡನ್, ರಿಟರ್ನ್ ಮಾಡಿ ಅಂತಿದ್ದಾರೆ. ವೈಶು ಅವರು ಅರಿನಾ ಅಕ್ಕ ಸಿ ಜಿ ಅಕ್ಕಗೂ ಕೊಟ್ಟಿದ್ದಾರೆ ಲೈಕ್. ಹೌದಾ ವೈಶು? ಅಲ್ಲಿ ಇದ್ದಾರೆ ಅವರು, ವೈಶು ಇದ್ದಾರಲ್ಲಿ. ಸ್ವಾತಿ ಡನ್ ಅಂತಿದ್ದಾರೆ. ಲೈಫ್ ಇದು ಓಕೆ ಅವರು ರಿಟರ್ನ್ ಅಂತಿದ್ದಾರೆ. ಕಮೆಂಟ್ ಆಗಿ ಕಮೆಂಟ್ ಮಾಡಿ ಗಿಫ್ಟ್ ರಿಟರ್ನ್ ಮಾಡ್ತೀನಿ ನಾ ವಿಡಿಯೋಗೆ ಕಮೆಂಟ್ ಮಾಡಿ. ಅವ್ರು ಬೇಕಂತಲೇ ಮಾಡೋದಂತ, ಎಲ್ಲರನ್ನು ತೆಗೆಯುವಂತ. ಶ್ರೇಷ್ಠ ಗಿಫ್ಟ್ ರಿಟರ್ನ್ ಮಾಡಿ. ಪ್ರಿಯಾ ಅವರಿಗೆ ಕೊಟ್ಟಿದ್ದಾರಂತೆ, ಅವರಿಗೆ ಪ್ರಾಬ್ಲಮ್ ಆಗಿದಂತೆ. ಓಕೆ ಭುವನ್ ರಿಟರ್ನ್ ಕೊಡಿ ಅಂತಿದ್ದಾರೆ. ಭುವನ್ ಅವರು ಸೂಪರ್ ಸಪೋರ್ಟಲ್ಲಿ. ಸ್ವಾತಿ ಬ್ಲಾಗರ್ ಗಿಫ್ಟ್ ಪ್ಲೇಸ್ ಅಂತಿದ್ದಾರೆ. ದುರ್ಗಾಲಕ್ಷ್ಮಿ ಅವರು ಲೆಸ್ ಆಗಲ್ಲ, ಬಟ್ ಲೈಕ್ ಕೌಂಟಿಗೆ ತಗೊಳ್ಳಲ್ಲ. ಹೌದಾ? ಲೆಸ್ ಆಗದಿದ್ರೆ ಪರವಾಗಿಲ್ಲ ದೇವ. ಲೈಕ್ ಅವ್ರು ಇನ್ನು ಮುಂದೆ ಅವ್ರಿಗೆ ಬರೋದು ಬೇಡ, ಲೈಕ್ ಕೊಡೋದು ಬೇಡ. ನನಗೆ ಬೇಡ ಅಂತ. ಅವರು ವರ್ಷಕ್ಕೆ ಒಮ್ಮೆ ಬರ್ತಾರೆ, ಎಲ್ಲ ಇಷ್ಟೊಂದು ಲೈಕ್ ಕೊಡ್ತಾರೆ. ಎಲ್ಲ ದಿನದೆಲ್ಲ ಒಂದೇ ದಿನ ಕೊಟ್ಟು 50 ಕಮೆಂಟ್ ಹಾಕಿದರೆ ನಮಗೂ ಉಪಯೋಗ ಅಲ್ವಾ? ಇದೇನು ಉಪಯೋಗ? ಎಲ್ಲ ಇನ್ನೊಬ್ಬರಿಗೆ ಟೆನ್ಷನ್ ಕೊಡೋದೆಲ್ಲ. ಓಕೆ ಸ್ವಾತಿ ಸಿಸ್ ಕಮೆಂಟ್ ಮಾಡಿ ಅಂತಿದ್ದಾರೆ. ಕಮೆಂಟ್ ಮಾಡಿ ಗಿಫ್ಟನ್ನು ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. NB ಅವರು ಓಕೆ ಅಂತಿದ್ದಾರೆ. ಶುಚಿ ರುಚಿ ಅವರು ನೈಸ್ ಅಂತಿದ್ದಾರೆ. ಈಗಲೇ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಭುವನ್ ವರ್ಲ್ಡ್ ಅವರು ನೋಡಿ ಥ್ಯಾಂಕ್ ಯು ಸೋ ಮಚ್. ಸೌಮ್ಯ ಅವರು ಕನೆಕ್ಟ್ ಆಗಿ ಕಮೆಂಟ್ ಮಾಡಿ. ಮಿಸ್ಟರ್ ಜೆ ಅವರೇ, ನೀವು ಕೂಡ ಕನೆಕ್ಟ್ ಆಗಿ ಒಬ್ರಿಗೊಬ್ರು. ಕೆಲವರು ನೀವು ಕೂಡ ಆಗಿ, ಅವರಿಗೆ ಯಾರಿಗೆ ಆಗಿಲ್ಲ ಅವರಿಗೆ ಆಗಿ, ಅವರು ಮಾಡ್ತಾರೆ ಸಪೋರ್ಟು. ಇದ್ದಾರೆ ಸಿ ಜಿ. ಹೌದಾ? ಸಿ ಜಿ ಇದ್ದಾರೆ. ಹೌದು, ಅವರು ನಿರ್ಪಡಿ ಅವರು ಇದ್ದಾರಾ? ಸ್ವಾತಿ ಅವರು ರಿಟರ್ನ್ ಮಾಡಿ ಭುವನ್ ಬ್ರೂ ಅಂತಿದ್ದಾರೆ ನೋಡಿ. ದುರ್ಗಾಲಕ್ಷ್ಮಿ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಶ್ರುತಿ ಬೆಸ್ಟ್ ಅಂತಿದ್ದಾರೆ. ಏನು ಅವರ ಹೆಸರು? ಬೆಲದಿಂಗಲ್ ಸಿಸ್ಟರ್. ನಿರ್ಪಡಿ ಬ್ರದರ್ ಅಂತ ಹೆಸರು. ಅವರು ವಕೀಲರು. ಸ್ವಾತಿ ಸಿಸ್ಟರ್ ವಿಡಿಯೋ ರಿಲೇಟೆಡ್ ಕಮೆಂಟ್ ಹಾಕಿ ಅಂತಿದ್ದಾರೆ. ಭುವನ್ ವರ್ಲ್ಡ್. ಸ್ವಾತಿ ಅವರೇ, ವಿಡಿಯೋಗೆ ಸಂಬಂಧಪಟ್ಟ ಕಮೆಂಟನ್ನು ಹಾಕಿ ಆಯಿತಾ? ಶುಚಿ ರುಚಿ ಯೂಸ್ಫುಲ್ ಅಂತಿದ್ದಾರೆ. ವೈಶು ಅವರು ಇಲ್ಲ, ನಾನು ಬಂದೆ ಹಾಗೆ ಬಂತು, ಇಷ್ಟೊಂದು ಲೈಕ್ ಅಂತ ಅಂದರು. ಹೌದಾ? ಅವರೇ ಕೊಟ್ಟದ್ದು, ನಿರ್ಪಡಿ ಬ್ರದರೇ ಕೊಟ್ಟಿದ್ದು ಬೇಕಂತಾನೆ. ಅವರು ಯಾಕೆ ಇಷ್ಟೊಂದು ಟೆನ್ಷನ್ ಕೊಡಬಾರ್ದು ಅವರು. ಸೂಪರ್ ಲಕ್ಷ್ಮಿ ಅವರು ನಮ್ಮ UK ಕಮೆಂಟ್ ಬಂದಿಲ್ಲ ನಿಮ್ಮದು ಅಂತಿದ್ದಾರೆ. ಏಜಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೌಮ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿವಿ ಅವರು ಬಂದರು. ಹಲೋ ವೆಲ್ಕಮ್ ನಿಮಿ ಅವರೇ. ಶ್ರೇಷ್ಠ ಅವರು ನಿವಿ ಸಿಸ್ಟರ್ ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಏಜಸ್ ಅವರು ಕುಕ್ಕು ಗಿಫ್ಟ್ ಕೊಟ್ಟಿದ್ದೀನಿ. ಕುಕ್ಕು ವಿತ್ ಚಿಲ್ಲಿ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಮಿಸ್ಟರ್ ಜೆ ಅವರು ಅವರಿಗೆ ರಿಟರ್ನ್ ಕೊಡಿ. ಸೌಮ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಕುಕ್ಕು ವಿತ್ ಚಿಲ್ಲಿ ಅವರು ಪ್ಲೀಸ್ ವಿಡಿಯೋಸ್ ನೋಡಿ ಕಮೆಂಟ್ ಹಾಕಿ, ಕನೆಕ್ಟ್ ಆಗ್ತೀನಿ ಅಂತಿದ್ದಾರೆ ನೋಡಿ. ಮಿಸ್ಟರ್ ಜೆ ಅವರು ಕೊಟ್ಟಿದ್ದಾರೆ ಕುಕ್ಕು ವಿತ್ ಚಿಲ್ಲಿ ಅವರಿಗೆ ರಿಟರ್ನ್ ಕೊಡಿ. ನಿವಿ ಸಿಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ನಮ್ಮ ಉಡುಪಿ ಅವರು ನೋಡಿ. ಶ್ರೇಷ್ಠ ನಮಸ್ತೆ ಅಂತಿದ್ದಾರೆ. ಶುಚಿರುಚಿ ಅವರು. ಏಜೆಸ್ ಅವರು ಸೂಪರ್ ಸಪೋರ್ಟರ್. ಶುಚಿರುಚಿ ಅವರು ಸೂಪರ್ ಸಪೋರ್ಟಲ್ಲಿ ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಗಿಫ್ಟನ್ನು ರಿಟರ್ನ್ ತಗೊಳ್ಳಿ ಅಂತಿದ್ದಾರೆ. ಲಕ್ಷ್ಮಿ ಅವರು ಓಕೆ ಬಂದು ನನ್ನ UK ಕಮೆಂಟ್ ಇಲ್ಲ ಅಂತಿದ್ದಾರೆ. UK ಕಮೆಂಟ್ ಇಲ್ಲ ಅಂತೆ ನೋಡಿ. ನಮ್ಮ UK ಸುಬ್ಬಿ ಕಾರ್ಟೂನ್ ಚಾನಲ್ ಅವರು. ನಿವಿ ಸಿಸ್ಟರ್ ಡನ್, ಪ್ಲೀಸ್ ರಿಟರ್ನ್ ಅಂತಿದ್ದಾರೆ.
ಕುಕ್ ವಿತ್ ಚಿಲ್ಲಿ ಪ್ಲೀಸ್ ರಿಟರ್ನ್ ಮಾಡಿ ಮಿಸ್ಟರ್ ಜೆ ಅವರಿಗೆ. UK ಸುಬ್ಬಿ ಗಿಫ್ಟ್ ರಿಟರ್ನ್ ಅಂತಿದ್ದಾರೆ. ಬೆಸ್ಟ್ ಅಂತಿದ್ದಾರೆ ಭುವನ್ ವರ್ಲ್ಡ್ ಅವರು. ಥ್ಯಾಂಕ್ ಯು ಎಲ್ರಿಗೂ. ಸಾರಿ, ಅದು ಸಾಯಿಲಿ ಹೋಗ್ಲಿ, ಅದು ಕಡೆ ಲೈಕ್ ನಿಮಗೆಲ್ಲ ಬೇಜಾರು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲಪ್ಪ. ನಾನು ಅದರ ಸುದ್ದಿ ಮಾತಾಡಲ್ಲ. ಅವ್ರು ಬಂದರೆ ಬರ್ತಾರೆ, ನೋಡುವ. ಕುಕ್ಕು ಮಿಸ್ಟರ್ ಕುಕ್ಕು ಥ್ಯಾಂಕ್ ಯು ಅಂತಿದ್ದಾರೆ. ಯೂಸ್ಫುಲ್ ಅಂತಿದ್ದಾರೆ. ಕುಕ್ಕು ಥ್ಯಾಂಕ್ ಯು ಅಂತಿದ್ದಾರೆ ನೋಡಿ. ಸ್ವಾತಿ ಬ್ಲಾಗರ್ ಸೂಪರ್ ಅಂತಿದ್ದಾರೆ. 4890 ಡನ್ ಶ್ರೇಷ್ಠ ಡನ್. ನೀವು ರಿಟರ್ನ್ ಮಾಡಿ ಅಂತಿದ್ದಾರೆ ನಮ್ಮ ನಿವಿ ಅವರು. ಶ್ರೇಷ್ಠ ಅವರೇ ರಿಟರ್ನ್ ಮಾಡಿ. ಕುಕ್ಕು ಥ್ಯಾಂಕ್ ಯು ಅಂತಿದ್ದಾರೆ. ನಮಸ್ತೆ ಅಂತಿದ್ದಾರೆ ಸೌಮ್ಯ ಅವರು. ಭುವನ್ ಊಟ ಆಯ್ತಾ ಅಂತಿದ್ದಾರೆ. ಏಜಸ್ ಅವರು ಸ್ವಲ್ಪ ಹೋಟೆಲಿದ್ದಾರೆ. ಕುಕ್ಕು ಆ್ಯಂಡ್ ಚಿಲ್ಲಿ ಮಿಸ್ಟರ್ ಜೆ ಕನೆಕ್ಟ್ ಆಗಿದ್ದೀನಿ ಅಂತಿದ್ದಾರೆ. ಸೂಪರ್ ಸೌಮ್ಯ ಚಿಟ್ಟಿ ಸೂಪರ್ ಅಂತಿದ್ದಾರೆ. ರುಚಿ ಯೂಸ್ಫುಲ್ ಅಂತಿದ್ದಾರೆ. ಭುವನ್ ಮಿಸ್ಟರ್ ಜೆ ಕೊಟ್ಟಿದ್ದೀನಿ ರಿಟರ್ನ್ ಮಾಡಿ. ಮಿಸ್ಟರ್ ಜೆ ಅವರೇ ನಿಮಗೆ ಭುವನ್ ಅವರು ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ ಭುವನ್. ಏಜಸ್ ಅವರು ಸ್ವಲ್ಪ ಹೋಟೆಲಿದ್ದಾರೆ. ಶ್ರೇಷ್ಠ ಅವರು ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ. ಮಿಸ್ಟರ್ ಜೆ ಥ್ಯಾಂಕ್ ಯು. ಕುಕ್ಕು ಥ್ಯಾಂಕ್ ಯು ಅಂತಿದ್ದಾರೆ. ಮಿಸ್ಟರ್ ಜೆ ಅವರೇ ಅವ್ರದ್ದು ಆಯ್ತಲ್ವ, ಈಗ ಭುವನ್ ಅವರಿಗೆ ರಿಟರ್ನ್ ಕೊಡಿ ಅವರಿಗೆ. ಏಜಸ್ ಅವರು ಸ್ವಲ್ಪ ಹೋಟೆಲಿದ್ದಾರೆ. ಥ್ಯಾಂಕ್ ಯು ಅಂತಿದ್ದಾರೆ. ಸೌಮ್ಯ ಚಿಟ್ಟಿ ಅವರು ಸೂಪರ್ ಅಂತಿದ್ದಾರೆ. ಭುವನ್ ಒಳ್ಳೆ ಆಯ್ ಸೌಮ್ಯ ಸಿಸ್ಟರ್ ಊಟ ಆಯ್ತಾ ನಿಮ್ಮದು ಅಂತಿದ್ದಾರೆ. ಏಜಸ್ ಅವರು ಸ್ವಲ್ಪ ಹೋಟೆಲಿದ್ದಾರೆ. ರುಚಿ ಅವರು ರೆಡಿ ಅಂತಿದ್ದಾರೆ. ಪಿನ್ ID ಡನ್ ಅಂತಿದ್ದಾರೆ. ಭುವನ್ ಮಿಸ್ಟರ್ ಜೆ ಅವರೇ ಪ್ಲೀಸ್ ರಿಟರ್ನ್ ಕೊಡಿ ಭುವನ್ ಅವರಿಗೆ. ರುಚಿ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸುಬ್ಬಿ ಕಮೆಂಟ್ ಮಾಡಿ. ಸುಬ್ಬಿ ಕಮೆಂಟ್ ಮಾಡಿ ಆಯಿತಾ ನಿವಿ ಅವರಿಗೆ. ಕುಕ್ಕು ಕಮೆಂಟ್ ಮಾಡಿ ಪ್ಲೀಸ್ ರಿಟರ್ನ್ ಮಾಡ್ತೀನಿ. ಕುಕ್ಕು ಕಮೆಂಟ್ ಮಾಡಿ ಲಕ್ಷ್ಮಿ ಅವರಿಗೆ. ಭುವನ್ ಅವರು ಇದ್ದ ನೋಡಿ. ಸೌಮ್ಯ ಅವ್ರು ನೋಡ್ತಾನೆ ಇದ್ದೀನಿ ಮಾತಾಡಲಿಲ್ಲ ಅಂತಿದ್ದಾರೆ ನೋಡಿ. ರುಚಿ ಗಿಫ್ಟ್ ಡನ್ ಶ್ರೇಷ್ಠ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ ಶ್ರೇಷ್ಠ ಅವರು. ರುಚಿ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಶ್ರೇಷ್ಠ ಅವರು ನೋಡಿ. ಭುವನ್ ವರ್ಲ್ಡ್ ಎಲ್ಲರೂ ಕನೆಕ್ಟ್ ಆಗಿ ಕೊಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಮಿಸ್ಟರ್ ಜೆ ಪಿನ್ ಐಡಿಗೆ ಯಾರು ಕನೆಕ್ಟ್ ಆಗಿಲ್ಲ, ಅವರು ಕನೆಕ್ಟ್ ಆಗಿ ನೋಡಿ. ಮಿಸ್ಟರ್ ಜೆ ಅವರೇ ಭುವನ್ ಅವರು ಕನೆಕ್ಟ್ ಆಗಿದ್ದಾರೆ, ಅವರಿಗೆ ರಿಟರ್ನ್ ಕೊಡಿ. ಬ್ಯೂಟಿಫುಲ್ ಆಫ್ ಲೈವ್ ಬ್ಯೂಟಿಫುಲ್ ಥ್ಯಾಂಕ್ ಯು ಸೋ ಮಚ್. ನನಗೆ ಒಂದು ಟೆನ್ಷನ್ ಆಗ್ತಾ ಉಂಟು, ಏನು ಮಾಡೋದಂತ ಗೊತ್ತಿಲ್ಲ. ಭುವನ್ ವರ್ಲ್ಡ್ ಗುಡ್ ಅಂತಿದ್ದಾರೆ. ಲಕ್ಷ್ಮಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. 221 ಡನ್. ಸುಬ್ಬಿ ಅಂತಿದ್ದಾರೆ ನಿವಿ ಅವರು. ಡನ್ ಅಂತೆ ಸುಬ್ಬಿ ಅವರೇ ನಿಮಗೆ. ಕುಕ್ ವಿತ್ ಚಿಲ್ಲಿ ಮಾಡಿದ್ದೀನಿ ಲಕ್ಷ್ಮಿ ಸಿಸ್. ಶಾರ್ಟ್ಗೆ ಕಮೆಂಟ್ ಮಾಡಿದ್ದೀನಿ ಅಂತಿದ್ದಾರೆ ನೋಡಿ. ಶಾರ್ಟ್ ವಿಡಿಯೋಗೆ ಕಮೆಂಟ್ ಮಾಡಿದಾರಂತೆ ನೋಡಿ. ಲಕ್ಷ್ಮಿ ಅವರೇ ಏನು ಊಟ ಮಾಡಿದ್ರಿ ಭುವನ್ ಅಂತಿದ್ದಾರೆ. ಏಜಸ್ ಅವರು UK ರಿಟರ್ನ್ ಮಾಡ್ತೀನಿ ವಿಡಿಯೋ ನೋಡ್ತೀನಿ ಓಕೆ ಅಂತಿದ್ದಾರೆ ನೋಡಿ. UK ಅವರೇನು ಮಾಡ್ತಾರಂತೆ ರಿಟರ್ನ್ ನೋಡಿ, ವಿಡಿಯೋ ನೋಡಿ ಮಾಡ್ತಾರಂತೆ ಏಜಸ್ ಅವರು. ಭುವನ್ ಕನೆಕ್ಟ್ ಆಗಿ ಅಂತಿದ್ದಾರೆ. ರುಚಿ ಸೂಪರ್ ಸಪೋರ್ಟ್ ಅಲ್ಲಿ ಅವರಿಗೆ ಡನ್ ಮಾಡಿ. ಬ್ಯೂಟಿಫುಲ್ ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಅವರು. ನಮ್ಮ UK ಇದ್ದಾರೆ ಕಮೆಂಟ್ ಮಾಡಿ ಅಂತಿದ್ದಾರೆ. RK ಕಾರ್ಟೂನ್ ಇದು ಕಾರ್ಟೂನ್ ಅವರು ಚಾನಲ್ ಅವರು ಬಂದರು. RV ಕಾರ್ಟೂನ್ ಚಾನಲ್ ಅವರು. ಹಾಯ್ ಸಿಸ್ಟರ್, ವೆಲ್ಕಮ್ ನಿಮಗೆ ವೆಲ್ಕಮ್. ನೀವು ಇದ್ದೀರಂದ್ರೆ ಬ್ಲೂ ಕೊಡ್ತೀನಿ. ಸೌಮ್ಯ ಸಿಟಿ ಸೂಪರ್ ಸಪೋರ್ಟಲ್ಲಿ ನಿವಿ ಅವರು. ಶ್ರೇಷ್ಠ ರಿಟರ್ನ್ ಮಾಡಿ. ಶ್ರೇಷ್ಠ ಅವರೇ ಪ್ಲೀಸ್ ನಿವಿ ಅವರಿಗೆ ರಿಟರ್ನ್ ಮಾಡಿ. ಭುವನ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಭುವನ್ ನಿನ್ನೆನೆ ನಿಮಗೆ ಫ್ರೆಂಡ್ ಆಗಿದ್ದೀನಿ. ಭುವನ್ ನಿಮಗೆ ನಿನ್ನೆನೆ ಆಗಿದ್ದಾರಂತೆ ಮಿಸ್ಟರ್ ಜೆ ಅವರು ನೋಡಿ. ಸೌಮ್ಯ ಅವರು ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಗಿಫ್ಟನ್ನ ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ಹಾಯ್ ಲೈಕ್ ಡನ್ ಅಂತಿದ್ದಾರೆ. ನಮ್ಮ ಪ್ರಾಚಿ ಕಿಚನ್ ಅವರು ಬಂದರು. ಹಾಯ್ ವೆಲ್ಕಮ್ ಪ್ರಾಚಿ ಅವರೇ. ಲೈಕ್ ಡನ್ ಮಾಡಿದ್ರಾ? ಥ್ಯಾಂಕ್ ಯು ಸೋ ಮಚ್. ಭುವನ್ ವರ್ಲ್ಡ್ ಅವರು ಪ್ಲೀಸ್ ಕಮೆಂಟ್ ಮಾಡಿ ಮಿಸ್ಟರ್ ಜೆ ಅಂತಿದ್ದಾರೆ. RV ಕಾರ್ಟೂನ್ ಅವರು ಫಸ್ಟ್ ಟೈಮ್ ನಿಮ್ಮ ಲೈವ್ಗೆ ಬಂದಿದ್ದು ಸಿಸ್ಟರ್. ಹೌದಾ, ಓಕೆ, ನಿಮಗೆ ಬ್ಲೂ ಕೊಡ್ತೇನೆ ಸಿಸ್ಟರ್ ಆಯಿತಾ. ಬಂದಿದ್ದಕ್ಕೆ ಧನ್ಯವಾದ ನಿಮಗೆ. ವೆಲ್ಕಮ್, ನಿಮಗೆ ಆದರದ ಸ್ವಾಗತ. ನಿಮಗೆ ಫಸ್ಟ್ ಟೈಮ್ ಬಂದಿದ್ರಲ್ವಾ, ನಿಮಗೆ ಬ್ಲೂ ಕೊಟ್ಟೆ ನೋಡಿ. ಬನ್ನಿ. ಭುವನ್ ನಿಮಗೆ ಮುಂಚೆನೆ ಫ್ರೆಂಡ್ ಆಗಿದ್ದೀನಿ. ಭುವನ್ ನಿನಗೆ ಮುಂಚೆನೆ ಫ್ರೆಂಡ್ ಆಗಿದ್ದಾರಂತೆ ಮಿಸ್ಟರ್ ಜೆ ಅವರು ಆಯಿತಾ. ಶ್ರೇಷ್ಠ ರಿಟರ್ನ್ ಮಾಡಿ ಅಂತಿದ್ದಾರೆ. ನಿವಿ ಸ್ಟಾರ್ ಜಾತ್ರೆ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ನಿಮಗೆ ಜಾತಿಗೆ ಡನ್ ಅಂತೆ. ಲೈಕ್ ಡನ್ ಸಿಸ್ಟರ್ ಅಂತಿದ್ದಾರೆ. ಥ್ಯಾಂಕ್ ಯು RV ಕ್ರಿಯೇಷನ್ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಲೈಕ್ ಕೊಟ್ಟಿದ್ದೀನಿ ನೋಡಿ. ಬ್ಲೂ ಕೊಟ್ಟೆ. ಹೌದು ಓಕೆ ಅಂತಿದ್ದಾರೆ. ಹೌದಾ ಓಕೆ ಅಂತಿದ್ದಾರೆ. ಭುವನ್ ಕನೆಕ್ಟ್ ಆಗಿ ನಾನು ಕನೆಕ್ಟ್ ಆಗ್ತೀನಿ ಅಂತಿದ್ದಾರೆ ನಿಮಿ ಅವರು. ಸಿಸ್ಟರ್ ಬ್ಲೂ ಕೊಟ್ಟೆ ಸಿಸ್ಟರ್ ಬ್ಲೂ ಕೊಡ್ತೀನಿ ಆಯಿತಾ. ಕೊಟ್ಟೆ. ನಿಮಿ ಅವರು ಶ್ರೇಷ್ಠ ಕಮೆಂಟ್ ಮಾಡಿ ಅಂತಿದ್ದಾರೆ ನೋಡಿ. ಭುವನ್ ನಿಮಗೆ ಮುಂಚೆನೆ ಫ್ರೆಂಡ್ ಆಗಿದ್ದೀನಿ. ಓಕೆ ಅಂದರು ಮಿಸ್ಟರ್ ಜೆ ಅವರೇ. ಅವರು ಓಕೆ ಅಂದರು. ಹೆಪ್ಪಿ ಡೇ ಅವರು. ಹಾಯ್ ಫ್ರೆಂಡ್ಸ್ ಅಂತಿದ್ದಾರೆ ನೋಡಿ. ಹೆಪ್ಪಿ ಡೇ ಅವರು ಇದ್ದಾರೆ. ಅವರಿಗೆ ಎಲ್ಲ ಕನೆಕ್ಟ್ ಆಗಿಲ್ಲ. ಆಗಿ ಸೌಮ್ಯ
ಬ್ಯೂಟಿ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಸೌಮ್ಯ ಬ್ಯೂಟಿ ಅವರು ಏನು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಲಕ್ಷ್ಮೀ ದೇಸಾಯಿ ಅವರು ಕೊಡಿ ಅವರಿಗೆ. ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ ಅಂತಿದ್ದಾರೆ. ನಮ್ಮ ಪ್ರಾಚಿ ಕಿಚನ್ ಅವರು ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟ್ ಅಲ್ಲಿದೆ. ಸೌಮ್ಯ ಅವರು ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಗಿಫ್ಟನ್ನ ರಿಟರ್ನ್ ತಗೊಳ್ಳಿ ಅಂತಿದ್ದಾರೆ. ಸೌಮ್ಯ ಅವರು ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ. ಗಿಫ್ಟನ್ನು ರಿಟರ್ನ್ ತಗೊಳ್ಳಿ ಅಂತಿದ್ದಾರೆ. ಹಾಯ್ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮೀ ಅಂತಿದ್ದಾರೆ. ಆರ್ ವಿ ಕಾರ್ಟೂನ್ ಅವರು ನೋಡಿ ಇದ್ದಾರೆ ನೋಡಿ. ಹ್ಯಾಪಿ ಡೇಸ್ ಅವರೇ ಶಾರ್ಟ್ ವಿಡಿಯೋ ಕಮೆಂಟ್ ಮಾಡಿ ಬ್ಲೂ ಕೊಡ್ತೀನಿ ಅಂತಿದ್ದಾರೆ. ನಿವಿಜಾಶ್ರೀ ಗಿಫ್ಟ್ ಡನ್ ಅಂತಿದ್ದಾರೆ. ರಿಟರ್ನ್ ನಾವು ಅಂತಿದ್ದಾರೆ ನೋಡಿ. ಭುವನ್ ಅವರು ನಿವಿಜಾಶ್ರೀ ಅವರಿಗೆ ಕೊಡಿ ರಿಟರ್ನ್. ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವೈಶು ಕುಕ್ ಆ್ಯಂಡ್ ಚಿಲ್ಲಿ ರಿಟರ್ನ್ ಗಿಫ್ಟ್ ಪ್ಲೀಸ್. ಕುಕ್ಕು ಚಿಲ್ಲಿ ಪ್ಲೀಸ್ ವೈಶು ಅವರಿಗೆ ರಿಟರ್ನ್ ಕೊಡಿ. ವೈಶು ಅವರು ಅಲ್ಲಿ ಇದ್ದಾರಾ ಇಲ್ವಾ? ಹೋದ್ರೇನಲ್ವಾ? ಹಾಯ್ ನಿವಿಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ರಮ್ಯ ಅವರೇ. ಥ್ಯಾಂಕ್ ಯು ಸೋ ಮಚ್ ರಮ್ಯ ಅವರೇ. ಥ್ಯಾಂಕ್ ಯು. ಹೌದು ರಮ್ಯ ಸಿಸ್ ಮಾಡ್ತೀನಿ ಪ್ಲೀಸ್ ಲೈವ್ಗೆ ಜಾಯಿನ್ ಆಗಿ. ಹೌದಾ ಮಾಡ್ತೀರಾ? ಎಷ್ಟು ಗಂಟೆಗೆ ನಿವಿ ಅವರೇ? ನಾನು ಕೂಡ ಜಾಯಿನ್ ಆಗ್ತೀನಿ. ಟೈಮ್ ಎಷ್ಟು ನಿಮ್ಮದು? ರಮ್ಯ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರುಚಿ ಅವರು ಸಂಜನಾ ಅವರು ಜಾಯಿನ್ ಕರೋ ಸಬ್ಸ್ಕ್ರೈಬ್ ಮಿಲೇಗಾ ಅಂತಿದ್ದಾರೆ ನೋಡಿ. ಹ್ಯಾಪಿ ಡೇ ಉಡುಪಿ ನಾಯಕ್ ಅವರು ಸೂಪರ್ ಅಂತಿದ್ದಾರೆ. ಉಡುಪಿ ನಾಯಕ್ ಅವರು ಅವರು ಇದ್ದಾರ ಅಲ್ಲಿ ನಿರ್ಪಡಿ ಬ್ರದರ್ ಸಿಸ್ ಇದ್ದಾರಲ್ವ ಅದರಲ್ಲಿ. ಮುಜೆ ಗಿಫ್ಟ್ ಮಿಲೇಗಾ ಅಂತಿದ್ದಾರೆ. ನಿವಿ ಅಕ್ಕ ನನಗೂ ಬ್ಲೂ ಕೊಡಿ ಅಂತಿದ್ದಾರೆ. ಊಟ ಆಯಿತು ವೈಶು ಅಂತಿದ್ದಾರೆ. ಸಂಜನಾ ಅವರು ಜಾಯಿನ್ ಕೀಜಿಯೇ ರಿಟರ್ನ್ ಮಿಲೇಗಾ ಅಂತಿದ್ದಾರೆ. ಸಂಜನಾ ಅವರು ತತ್ವಜ್ಞಾನ ಅಮೃತ ಅವರು ಬಂದರು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ನಿಮಗೆ ತತ್ವಜ್ಞಾನ ಅಮೃತ ಅವರೇ. ನೀವು ಯಾರು ರುಚಿ ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ. ಜಾಯಿನ್ ಕೀಜಿಯೇ ಅಂತಿದ್ದಾರೆ. ಏಜಸ್ ಸಿಸ್ಟರ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಆರ್ ವಿ ಅವರು ಏಜಸ್ ಅವರೇ ನಿಮಗೆ ಕೊಟ್ಟಿದ್ದಾರೆ ನೋಡಿ. ಆರ್ ವಿ ಕಾರ್ಟೂನ್ ಅವರು ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ. ಲೈಕ್ ಡನ್ ಅಂತಿದ್ದಾರೆ. ಸಂಜನಾ ಕುಕ್ಕಿಂಗ್ ಅವರು ಥ್ಯಾಂಕ್ ಯು ಸೋ ಮಚ್ ಸಂಜನಾ ಕುಕ್ಕಿಂಗ್ ಅವರೇ. ಹ್ಯಾಪಿ ಡೇ ಅವರೇ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಆಲ್ ಫ್ರೆಂಡ್ಸ್ ಅಂತಿದ್ದಾರೆ. ಸಂಜನಾ ಅವರು ರಮ್ಯ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಎಲ್ಲದು ಮೇಲೆ ಹೋಯ್ತು ಸಾರಿ. ಕುಕ್ಕು ಚಿಲ್ಲಿ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ವೈಶು ಅವರು ಸೂಪರ್ ಲೈವ್ ಅಂತಿದ್ದಾರೆ. ಥ್ಯಾಂಕ್ ಯು ಸಂಜನಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಉಡುಪಿ ನಾಯಕ್ ಡನ್ ಅಂತಿದ್ದಾರೆ ನೋಡಿ. ಉಡುಪಿ ನಾಯಕ್ ಅವರೇ ರಮ್ಯ ಅವರು ಸೂಪರ್ ಸಪೋರ್ಟ್. ಉಡುಪಿ ನಾಯಕ್ ಅವರು ಸಂಜನಾ ಸ್ವೀಸ್ ಗಿಫ್ಟ್ ಡನ್ ಅಂತಿದ್ದಾರೆ. ತತ್ವಜ್ಞಾನ ಅಮೃತ ಅವರು ಕನೆಕ್ಟ್ ಅಂತಿದ್ದಾರೆ ನೋಡಿ. ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಮ್ಯ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಜಾಯಿನ್ ಮೀ ಮಿಲೇಗಾ ಅಂತಿದ್ದಾರೆ. ನಮ್ಮ ಸಂಜನಾ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ನವೀನ್ ಅವರಿದ್ದಾರೆ ನೋಡಿ. ರಮ್ಯಾ ಅವರಿದ್ದಾರೆ. ವೈಶು ಅವರಿದ್ದಾರೆ. ಸಂಜನಾ ಅವರಿದ್ದಾರೆ. ರಮ್ಯಾ ಅವರಿದ್ದಾರೆ ನೋಡಿ. ಎಲ್ರಿಗೂ ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಶ್ರೇಷ್ಠ ಕನ್ನಡ ಬ್ಲಾಗ್ಸ್ ಅವರಿದ್ದಾರೆ. ಸಂಜನಾ ಗಿಫ್ಟ್ ಡನ್ ರಿಟರ್ನ್ ಮಾಡಿ. ಸಂಜನಾ ಸಿಸ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಕೀಜಿए ಶ್ರೇಷ್ಠ ಬ್ಲಾಗ್. ರಿಟರ್ನ್ ಮಾಡಿ ಶ್ರೇಷ್ಠ ಇನ್ಸ್ಪುಟ್ नो. संजना सिस प्लीज रिटर्न कीजिए. श्रेष्ठा सिस ಬಂದೆ ಸ್ವಲ್ಪ ನೀರು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೆಸೇಜ್ ಮಿಸ್ ಆದರೆ ಸಾರಿ ಆಯಿತಾ. ನನಗೆ ಇವತ್ತು ಓದ್ಲಿಕ್ಕೆ ಅಷ್ಟು ಇದಿಲ್ಲ. ಎಂತ ಗೊತ್ತುಂಟಾ, ಉಪವಾಸ ಕೂತಿದ್ದೆ ಅಲ್ವಾ, ಎಷ್ಟೊಂದು ಎನರ್ಜಿ ಇಲ್ಲ ಇವತ್ತು. ಸಂಜನಾ ರಿಟರ್ನ್ ಕರು ಅಂತಿದ್ದಾರೆ ಶ್ರೇಷ್ಠ ಕನ್ನಡ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನೋಡಿ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಂಜನಾ ಅವರು ಜಾಯಿನ್ ಕರೋ ರಿಟರ್ನ್ ಹೆಲ್ಪ್ ಮಿಲೇಗಾ ಅಂತಿದ್ದಾರೆ. ಮಿಸ್ಟರ್ ಜಿ ಅವರು ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಅಂತಿದ್ದಾರೆ. संजना सिस आपको डन हो गया. लक्ष्मी देसाई प्लीज रिटर्न कीजिए. ಯಾವ ಸಂಜನಾ ಅವರಿಗೆ ಇದು? ಸಂಜನಾ ಕುಕ್ಕಿಂಗ್ ಅವರಿದ್ದಾರೆ. ಯಾರಿಗೆ?
ಕುಕ್ ವಿತ್ ಚಿಲ್ಲಿ ವೈಶು ಅವರಿಗೆ ರಿಟರ್ನ್ ಕೊಡಿ. ಹೊಸಬ್ರು ಇದ್ರೆ ಕನೆಕ್ಟ್ ಆಗಿ ಅಂತಿದ್ದಾರೆ. ಸಂಜನಾ ಕುಕಿಂಗ್ ಅವರು ಇದ್ದಾರೆ ನೋಡಿ. ಮತ್ತೆ ಸಂಜನಾ ಇನ್ನೊಬ್ರು ಇದ್ದಾರೆ. ಲಕ್ಷ್ಮೀಜಿ ಅಂತಿದ್ದಾರೆ ನೋಡಿ. ಸಂಜನಾ ರಿಟರ್ನ್ ಕರಿಯೇ ಲೈವ್ ಮೇ ಬ್ಲೂ ದೇ ದೋ. ಸಂಜನಾ ಸಿಸ್ ರಿಟರ್ನ್ ಕರಿಯೇ ಎಪಿ ಡೇ ಅವರಿಗೆ, ಸಿಸ್ಸಿಗೆ, ಬ್ರದರಿಗೆ ಕನೆಕ್ಟ್ ಅಂತಿದ್ದಾರೆ. ತತ್ವಜ್ಞಾನ ಅಮೃತ ಅವರಿದ್ದಾರೆ ನೋಡಿ. ಅವರಿಗೆ ಕನೆಕ್ಟ್ ಆಗಿಲ್ಲ ಅಂದ್ರೆ ಆಗಿ. टोटून दीदी डिनर हो गया सिस? हो गया डिनर. डिनर में क्या आज? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಸಂಜನಾ ಅವರು. ಓಕೆ ಕಾರ್ಟೂನ್ ಕರ್ತಿ ಹೂ ಸಂಜನಾ ಅಂತಿದ್ದಾರೆ. ಲಕ್ಷ್ಮಿ ಸಂಜನಾ आपको ಮಾತ್ರ ಸೌಮ್ಯ ಕಿಟ್ಟಿ ರಿಟರ್ನ್ ಪ್ಲೀಸ್. ಸೌಮ್ಯ ಕಿಟ್ಟಿ ಅವರು ಹೋದ್ರೇನಾ? ಥ್ಯಾಂಕ್ ಯು ಲಕ್ಷ್ಮಿ ಸಿಸ್. ವೈಶು ಸಿಸ್ ಅಂತಿದ್ದಾರೆ. ಶೇಷ ಸಿಸ್ ಕಮೆಂಟ್ ಬಂದಿಲ್ಲ. ಸಂಜನಾ ಹೋಗಯ್ಯ ರಿಟರ್ನ್. ಮೆಸೇಜ್ ಓದಿಲ್ಲ ಅಂದರೆ ಸಾರಿ ಆಯಿತಾ. ನನಗೆ ತುಂಬ ಇದು ಸುಸ್ತಾಗ್ತಾ ಉಂಟು. ಆರ್ವಿ ಟುಟುನ್ ದೀದಿ डन प्लीज रिटर्न. आरवी कार्टून प्लीज रिटर्न कीजिए टुटुन दीदी. तत्वज्ञान अमृत कुक्कू एंड चिल्ली गिफ्ट डन प्लीज रिटर्न. तत्वज्ञाನ ಅಮೃತ ಅವರು ಕೊಟ್ಟಿದ್ದಾರೆ ಕುಕ್ಕು ಚಿಲ್ಲಿ ಪ್ಲೀಸ್ ರಿಟರ್ನ್. ಲಕ್ಷ್ಮಿ ಗಿಫ್ಟ್ ರಿಟರ್ನ್ ಆಗಿದೆ. ಸಬಿ ಹೋ ಗಯಾ ರಿಟರ್ನ್ ಅಂತಿದ್ದಾರೆ. ಸಮಯ ಕಿತ್ನಾ ಆ್ಯಡ್. ಜೈ 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 ಜೈ. ಕುಕ್ ವಿತ್ ಚಿಲ್ಲಿ ನವೀನ್ ಅವರಿಗೆ ರಿಟರ್ನ್ ಕೊಡಿ. ಕುಕ್ ವಿತ್ ಚಿಲ್ಲಿ ನವೀನ್ ಅವರಿಗೆ ರಿಟರ್ನ್ ಕೊಡಿ. ಕುಕ್ ವಿತ್ ಚಿಲ್ಲಿ ಹೋದ್ರು. ಇದ್ದಾರೆ ಕುಕ್ ವಿತ್ ಚಿಲ್ಲಿ ಇದ್ದಾರೆ. ಕುಕ್ ವಿತ್ ಚಿಲ್ಲಿ ವೈಶು ಅವರಿಗೆ ಕೊಡಿ ಮತ್ತೆ ನವೀನ್ ಅವರಿಗೆ ಕೊಡಿ. ಗಿಫ್ಟ್ ರಿಟರ್ನ್ ಕೊಡಿ ಅವರಿಗೆ ನೋಡಿ. ಸಂಜನಾ ಸಿಸ್ ಪ್ಲೀಸ್ ರಿಟರ್ನ್ कीजिए. आरवी कार्टून प्लीज रिटर्न कीजिए. ಯಾರೆಲ್ಲ ಆರ್ವಿ ಕಾರ್ಟೂನ್ ಅವರು ಯಾರಿಗೆಲ್ಲ ಕೊಟ್ಟಿದ್ದಾರೆ ಎಲ್ಲರೂ ರಿಟರ್ನ್ ಕೊಡಿ ಅವರಿಗೆ. ಆರ್ವಿ ಕಾರ್ಟೂನ್ ಅವರೇ ನೀವು ಒಬ್ರಿಗೆ ಕೊಡಿ. ಒಮ್ಮೆಲೆ ಎಲ್ರಿಗೂ ಕೊಡಬೇಡಿ ಆಯ್ತಾ. ಆಗ ನಿಮಗೆ ರಿಟರ್ನ್ ತಗೊಳ್ಳಿಕ್ಕೆ ತುಂಬ ಕಷ್ಟ ಆಗುತ್ತೆ. ಒಬ್ರಿಗೂ ಕೊಡಿ. ಆರ್ವಿ ಕಾರ್ಟೂನ್ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ ವೈಶು. ಆರ್ವಿ ಕಾರ್ಟೂನ್ ಪ್ಲೀಸ್ ರಿಟರ್ನ್ ಮಾಡಿ ವೈಶು ಅವರಿಗೆ. ಜಿಸ್ಕೋ ರಿಟರ್ನ್ ಸಬ್ಸ್ಕ್ರೈಬ್ ಮಿಲೇಗಾ. संजना प्लीज़ आरवी कार्टून दीदी को प्लीज़ रिटर्न कीजिए. आरवी कार्टून कमेंट ಮಾಡಿ ರಿಟರ್ನ್ ಮಾಡಿ ಅಂತಿದ್ದಾರೆ. ನಮ್ಮ ಲೈಫ್ ಇದ್ದು ರಂಜು ಅವರು. ಕುಕ್ ವಿತ್ ಚಿಲ್ಲಿ ತತ್ವಜ್ಞಾನ ಅಮೃತ ಡನ್ ಅಂತಿದ್ದಾರೆ ನೋಡಿ. ನಂಬರ್ ಹಾಕಿದ್ರು ಅವರು. सब्सक्राइब करो मुझे रिटर्न मिलेगा अंतिದ್ದಾರೆ. संजना जी प्लीज़ आरवी कार्टून दीदी को रिटर्न कीजिए. ಕುಕ್ ವಿತ್ ಚಿಲ್ಲಿ ವಿಡಿಯೋ ಕಮೆಂಟ್ ಹಾಕಿ ಕನೆಕ್ಟ್ ಆಗ್ತೀನಿ ಅಂತಿದ್ದಾರೆ. ವೈಶು ಅವರಿಗೆ ಕೊಟ್ರಾ ಕುಕ್ ವಿತ್ ಚಿಲ್ಲಿ? ನವೀನ್ ಅವರು ಕೊಟ್ಟರು ಕುಕ್ ವಿತ್ ಚಿಲ್ಲಿ. ಅವ್ರು ಕೊಟ್ರಾ? ಕೊಡಿ ಎಲ್ರಿಗೂ. ಸಂಜನಾ 7-8 ನಾನು ಇವತ್ತು ಲೈಕ್ ನೋಡೋದಿಲ್ಲ. ನಾನು 7-8 ನಾನು ಡನ್ ಅಂತಿದ್ದಾರೆ ಕುಕ್ ವಿತ್ ಚಿಲ್ಲಿ. ಎಲ್ರಿಗೆ ಆಗಿದ್ದಾರಂತೆ ನೋಡಿ ವೈಶು ಅವರೇ. ಟುಟುನ್ ದೀದಿ ಗಿಫ್ಟ್ ಡನ್. ತತ್ವಜ್ಞಾನ ಅಮೃತ. ಲಕ್ಷ್ಮೀ ದೇಸಾಯಿ. ಸಂಜನಾ ಕುಕಿಂಗ್ ರಿಟರ್ನ್ ಪ್ಲೀಸ್. ಸಂಜನಾ ಕುಕಿಂಗ್ ಪ್ಲೀಸ್ ರಿಟರ್ನ್. ಲಕ್ಷ್ಮೀ ದೇಸಾಯಿ. ನವೀನ್ ಅವರಿಗೆ ಕೊಟ್ಟಿಲ್ಲ. ನವೀನ್ ಅವರಿಗೆ ಕೊಡಿ. ಅವರು ಕೊಟ್ಟಂತೆ ನೋಡಿ ಚಿಲ್ಲಿ ಅವರೇ. ವೈಶು ಆರ್ಕೆ ಕಾರ್ಟೂನ್ ಆರ್ವಿ ಕಾರ್ಟೂನ್ ಗಿಫ್ಟ್ ಕೊಡಿ. ಕೊಡಿ ಅವ್ರು ಯಾರೆಲ್ಲ ಕೊಟ್ಟಿಲ್ಲ ಕೊಡಿ. ಅವ್ರಿಗೆ ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ನಿರ್ಪಾಡಿ ಅವರೇ ಇದ್ದೀರಾ? ಸಿಜಿ ಅವ್ರಿಗೂ ಕೂಡ ಟೆನ್ಷನ್ ಮಾಡಿ ಹೋದ್ರೇನೋ. ನನಗೂ ಕೂಡ ಟೆನ್ಷನ್ ಮಾಡಿ ಹೋದ್ರು.
ಆರ್ ಕೆ ಕಾರ್ಟೂನ್ ರಿಟರ್ನ್ ಗಿಫ್ಟ್ ಕೊಡಿ. ಆರ್ ಕೆ ಕಾರ್ಟೂನ್ ಪ್ಲೀಸ್ ರಿಟರ್ನ್ ಕೊಡಿ ವೈಶು ಅವರಿಗೆ. ಆರ್ ವಿ ಕಾರ್ಟೂನ್ ಪ್ಲೀಸ್ ರಿಟರ್ನ್ ಕೊಡಿ ವೈಶು ಅವರಿಗೆ. ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಗಿಫ್ಟ್ ಕೊಡ್ತೇನೆ ಅಂತಿದ್ದಾರೆ ಮಿಸ್ಟರ್ ಜೆ ಅವರು. ವೈಶು ಆರ್ ವಿ ಕಾರ್ಟೂನ್ ರಿಟರ್ನ್ ಗಿಫ್ಟ್ ಪ್ಲೀಸ್. ಆರ್ ವಿ ಕಾರ್ಟೂನ್ ಇದ್ದೀರಾ? ವೈಶು ಗಿಫ್ಟ್ ಕೊಡಿ ಅಂತಿದ್ದಾರೆ ತತ್ವಜ್ಞಾನ ಅಮೃತ ಅವರು. ಸುಚಿ ಅವರು ಬೆಸ್ಟ್ ಅಂತಿದ್ದಾರೆ. ಸಂಜನಾ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಸ್ವಲ್ಪ ಸ್ವಲ್ಪ ಮೆಸೇಜ್ ಓದ್ತೀನಿ ಆಯ್ತಾ. ಓದ್ಲಿಕ್ಕೆ ಏನೋ ಇವತ್ತು ಜೀವ ಸರಿ ಇಲ್ಲ, ಉಪವಾಸ ಇದ್ದ ಕಾರಣಕ್ಕಂತ ಗೊತ್ತಿಲ್ಲ. ಬೇಜಾರು ಮಾಡ್ಕೋಬೇಡಿ ಯಾರು ಕೂಡ ಆಯ್ತಾ. ಲೈಕ್ ಕೊಡೋದವ್ರು ಲೈಕ್ ಅನ್ಕೊಡಿ. ಸಂಜನಾ सबकी रिटर्न करिए, सबको रिटर्न करिए ಅಂತಿದ್ದಾರೆ ಎಪಿಡೆ ಅವರು. ಜಾಯಿನ್ ಕಿಜಿಯೇ ರಿಟರ್ನ್ ಮಿಲೇಕ ಅಂತಿದ್ದಾರೆ ಸಂಜನಾ ಅವರು. ಕುಕ್ ವಿತ್ ಪ್ಲೀಸ್. ಯಾರು ಲೆಸ್ ಮಾಡಬೇಡಿ ಫ್ರೆಂಡ್ಸ್, ಯಾರು ಲೆಸ್ ಮಾಡಬೇಡಿ. ಕೊಟ್ಟಿದ್ದಾರೆ ಅವರು, ಮಾಡಬೇಡಿ. ನಿನ್ನೆಯಿಂದ ಇರಲಿಲ್ಲ ಲೆಸ್, ಇವತ್ತು ಕೂಡ. ಸಂಜನಾ ಹೌದು, ಸಂಜನಾ ಕುಕ್ಕಿಂಗ್ ಅವರೇ. ನಿಮಗೆ ಇವರು ಯಾರು ಅವರು? ಸಂಜನಾ ಬೇರೆ, ನೀವು ಕುಕ್ಕಿಂಗ್ ಅವರು. ನೀವು ಅವರಿಗೆ ಲಕ್ಷ್ಮೀ ದೇಶಾಯಿ ಅವರಿಗೆ ಕೊಡಿ ರಿಟರ್ನ್. संजना कुकिंग प्लीज रिटर्न अंदिದ್ದಾರೆ ನೋಡಿ लक्ष्मी ಅವರು. दीदी मेरा रिटर्न कर दिया है, सबको कनेक्ट भी क्या है कसम से. वीडियो देख के करो दीदी, वीडियो देख के कनेक्ट हो जाओ. ಅವರು ಆರ್ ವಿ ಕಾರ್ಟೂನ್ ಅವರು ಎಲ್ಲಿ ಹೋದ್ರು? आर वी कार्टून और इधीरा कार्टून और इधीरा. संजना आपकी ब्लू लिंक करो. ವಿಡಿಯೋಸ್ ಕಮೆಂಟ್ ಹಾಕಿ. ಕೊಟ್ಟಿಲ್ಲ ಅಂದರೆ ಕಮೆಂಟ್ ಹಾಕಿ ಕೇಳಿ ಕೊಡ್ತೀನಿ ಅಂತಿದ್ದಾರೆ ನೋಡಿ. ಅವರು ರೆಸ್ಟ್ ಮಾಡಬೇಡಿ, ಅವ್ರು ಕೊಡ್ತಾರೆ. ಲೆಸ್ ಯಾರು ಮಾಡಬೇಡಿ. ಅಯ್ಯೋ ಅಲಿಯಾ 93 ಲೈಕ್ ಡನ್. ನನಗೆ ಲೈಕ್ ಕೊಟ್ಟರು ಅಲಿಯಾ ಅವರು, ನಿರ್ಪಡಿ ಬ್ರದರ್ ಅವರು. ತುಂಬ ಬೇಜಾರು. TV 17 ವೆಲ್ಕಮ್ ವೆಲ್ಕಮ್, ಎಲ್ರಿಗೂ ವೆಲ್ಕಮ್. ಹೌದು, ಅವರು ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ ವೈಶು. ನೋಡಿ ಇಲ್ಲ ವೈಶು. ತತ್ವಜ್ಞಾನ ಅಮೃತ ಆಲ್ರೆಡಿ ಡನ್ ಅಂತೆ. ಸಂಜೆ ವಿಡಿಯೋಗೆ ಕಮೆಂಟ್ ಮಾಡಿ ಅಂತಿದ್ದಾರೆ ನೋಡಿ. ಎಲ್ಲರೂ ಶಾರ್ಟ್ಗೆ ಕಮೆಂಟ್ ಹಾಕಿ. ವಿಡಿಯೋಗೆ ಹಾಕೋದಾದರೆ ಕ್ಲಿಯರ್ ಕಡಿಮೆ ಆಗುತ್ತೆ. ಹೌದಾ, ಅದು ಕೂಡ ಉಂಟಾ? ಎಲ್ಲರೂ ಶಾರ್ಟಿಗೆ ಹಾಕಬಾರ್ದು, ವಿಡಿಯೋಗೆ ಹಾಕ್ಬೇಕಂತಾರೆ. ಹೌದಾ ಅಂತಲೂ ಗೊತ್ತಿಲ್ಲ ನನಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. TV ವೈಶು ಊಟ ಅಂತಿದ್ದಾರೆ. ಶುಚಿ ರುಚಿ ನೈಸ್ ಅಂತಿದ್ದಾರೆ. ಅತ್ತೆ ಊಟ ನಿಮ್ದು ಆಯಿತು ಆಯಿತು ಆಯಿತು, ವೆರಿ ಗುಡ್ ಅಂತಿದ್ದಾರೆ. NBR ಅವರು ಸೂಪರ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ NBR ಅವರು. ರಿಟರ್ನ್ ಡನ್ ಅಂತಿದ್ದಾರೆ ಜನರಲ್ ನಾಲೆಜ್ ಅವರು. ಜನರಲ್ ನಾಲೆಜ್ ಅವರು ಕೊಟ್ಟಿದ್ದಾರೆ ರಿಟರ್ನ್, ಯಾರಿಗಂತ ಗೊತ್ತಿಲ್ಲ. ರಂಜನಾ ಸೋಲಂಕಿ ಅಂತಿದ್ದಾರೆ. ನನಗೆ ಗಿಫ್ಟ್ ಕೊಡುದು. ಗಿಫ್ಟ್ ಡನ್. TV 17 ಅವರೇ. ಬೆಳದಿಂಗಲ್ ತುಳು ಟಾಕ್ಸ್, ತುಳು ವ್ಲಾಗ್ ಆ್ಯಂಡ್ ಕನ್ನಡ, ತುಳು ಆ್ಯಂಡ್ ಕನ್ನಡ.
ಅಯ್ಯೋ ರಾಮ, ಮ್ಯೂಟ್ ಆಗಿದ. ಸಾರಿ 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 ಸಾರಿ, ಮ್ಯೂಟ್ ಆಗಿದ್ದು ಗೊತ್ತೇ ಇಲ್ಲ ನನಗೆ. ಅದೇ ನೋಡುದು ಯಾರ್ದು ರಿಪ್ಲೈ ಇಲ್ಲ. ಹಾಯ್ ರೇವತಿ ಸಿ ಸಾಯ್, ವೆಲ್ಕಮ್ ವೆಲ್ಕಮ್. ಊಟ ಆಯ್ತಾ ನಿಮ್ದು? ಏನು ಊಟಕ್ಕೆ? ದಾದ ಒಣಸಗಿನಿ ರೇವತಿ, ಉಣಸ್ ಮಲ್ತಾರ ದಾನೆ ಲೇಟ್ ಬರ್ತಾರ ರೇವತಿ ಅಕ್ಕ ಸಿಸ್. ಒಣಸ್ ಪೂರ ಮಲ್ತದ ಕ್ಲೀನ್ ಮಲ್ತ್ ಬರ್ತಾರ ಅಂದತೆ. ಒಂದೊಂಜಿ ಮೊಬೈಲ್ ಇಡೊಂಜಿ ಲೈಟ್ ಹೋಗುದು. ರೇವತಿ ಸಿಸ್ಟರ್ ಡನ್ ಪ್ಲೀಸ್, ಅವರು ಸಪೋರ್ಟ್ ಐಡಿ. ವೈಶು ನಿಮಗೆ ಗಿಫ್ಟ್ ಬಂತಾ? ಆರ್ ವಿ ಅವರೇ ಪ್ಲೀಸ್ ವೈಶು ಪಿನ್ ಐಡಿಗೆ ರಿಟರ್ನ್ ಕೊಡಿ. ಇವರು ಯಾರು? जनरल नॉलेज भैया प्लीज रिटर्न कीजिए. लक्ष्मी देसाई प्लीज रिटर्न कीजिए. लाइक डन, थैंक यू सो मच. ರೇವತಿ ಸಿಸ್ಟರ್ ಡನ್ ಪ್ಲೀಸ್ ರಿಟರ್ನ್. ನೋಡಿ ಆರ್ ವಿ ಅವರೇ, ನೀವು ನನಗೆ ಒಂದು ರೆಸ್ಪಾನ್ಸ್ ಕೊಡಿ. ವೈಶು ಅವರಿಗೆ ಗಿಫ್ಟ್ ರಿಟರ್ನ್ ಕೊಟ್ರಾ? ಅವರು ಅದನ್ನ 50 ಮೆಸೇಜ್ ಹಾಕಿದ್ದಾರೆ, ಆಗ ನೋಡಿ ಅವರಿಗೆ ಕೊಟ್ರಾ? ಕನೆಕ್ಟ್ ಆಗಿ ಕಮೆಂಟ್ ಮಾಡಿ, ಗಿಫ್ಟ್ ರಿಟರ್ನ್ ಕೊಡಿ. ಕಮೆಂಟ್ ಬ್ರೋ, ಕಮೆಂಟ್ ಹಾಕಿ ಅಂತೆ. ಜನರಲ್ ನಾಲೆಜ್ ಭಯ್ಯನಿಗೆ ಕಮೆಂಟ್ ಹಾಕಿ. ಲಕ್ಷ್ಮಿ ಅವರೇ ಬೆಸ್ಟ್ ಅವರ್ ಕುಕ್ ವಿತ್ ಥ್ಯಾಂಕ್ ಯು ಫ್ರೆಂಡ್ಸ್ ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಬ್ಲೂಡನ್ ಅವರು ಬಂದರು. ಬ್ಲೂಡನ್ ಅವರೇ ಹಾಯ್ ಹಾಯ್, ವೆಲ್ಕಮ್ ವೆಲ್ಕಮ್ ನಿಮಗೆ. ಸುಚಿರುಚಿ ವೆರಿ ಗುಡ್ ಅಂತಿದ್ದಾರೆ. ವೆರಿ ಒಣಸಾಂಡಿಯೇ ಮೀನು ಕಜ್ಜಿಪು ಅಂದೇ ಎಂಕು ವೆಜ್ಜಿ ಏನಿ ಸಂಕಷ್ಟಿ. ಮಿಸ್ಟರ್ ಜೆ ಅವರು ಕನೆಕ್ಟ್ ಆಗಿ ಅಂತಿದ್ದಾರೆ, ಹಾರ್ಟ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಬ್ಲೂಡನ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಶೀಸ್ ವೆಲ್. ಥ್ಯಾಂಕ್ ಯು ब्लूडन. खुशी हो आप? हाँ मैं खुशी हूँ, आप कैसा हो? सुचि रुचि यूजफुल अंतिदारे. बोल्डन लाइक डन अंतिदारे. न्यू ने आपने मेरे को भैया भैया ऐसा बोलता है ना. भैया नहीं, मैं सिसु. देखो बेलदिंगल सिसु, बेलदिंगल भैया नहीं, तुलु भैया नहीं, तुलु सिसु. ಯೂಸ್ಫುಲ್ ಅಂತಿದ್ದಾರೆ. ಥ್ಯಾಂಕ್ ಯು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಬ್ಲೂಡನ್ ಅವರೇ, ಥ್ಯಾಂಕ್ ಯು ಸುಚಿರುಚಿ ಅವರೇ. ಕನೆಕ್ಟ್ ಆಗಿ ಅಂತಿದ್ದಾರೆ. ಮಿಸ್ಟರ್ ಜೆ ಅವರು ಬೆಸ್ಟ್ ಅವರು. ಆರ್ ವಿ ಕಾರ್ಟೂನ್ ಚಾನಲ್ ಗಿಫ್ಟ್ ರಿಟರ್ನ್ ಮಾಡಿ. ಅವರಿಗೆ ಆಗೋದಿಂದ ಅಂದು 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 ನನಗೆ ಸುಸ್ತಾಗಿ ಹೋಯ್ತು. ಪಾಪ ಅವರಿಗೆ ಕೊಡಲಿಲ್ವ ಏನೋ. ಆರ್ ವಿ ಕಾರ್ಟೂನ್ ಡನ್. ಆರ್ ವಿ ಕಾರ್ಟೂನ್ ಅವರೇ ರಿಟರ್ನ್ ಮಾಡಿ. ಜನರಲ್ ನಾಲೆಜ್ ಕಮೆಂಟ್ಗೆ ಸೈಡ್ ಜಾಯಿನ್. ಕಮೆಂಟ್ ಹಾಕಿ. ಯಾರು ಜನರಲ್ ನಾಲೆಜ್ ಅವರಿಗೆ ಹಾಕಿದಾರ ಕಮೆಂಟ್ ಹಾಕಿ. ಕುಕ್ಕು ಚಿಲ್ಲಿ ಗಿಫ್ಟ್ ಡನ್. ಜನರಲ್ ನಾಲೆಜ್ ಡನ್ ಪ್ಲೀಸ್ ರಿಟರ್ನ್. ಜನರಲ್ ನಾಲೆಜ್ ಭಯ್ಯ. ಆರ್ ವಿ ಕಾರ್ಟೂನ್ ಡನ್ ಪ್ಲೀಸ್ ರಿಟರ್ನ್. ಬ್ಲೂ ಡನ್ ಹಾರ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು. 446 ಡನ್. ಟಿ ವಿ ರಿಟರ್ನ್ ಮಾಡಿ. ಲಕ್ಷ್ಮೀ ದೇಶಾಯಿ ಬ್ಲೂ ಡನ್ ಹಾರ್ಟ್ ಬೆಸ್ಟ್. ನಿಮಗೆ ಕೇಳ್ತಾ ಉಂಟಾ ನೋಡಿ, ಪ್ಲೀಸ್ ಅವ್ರಿಗೆ ಕೊಡಿ ಆಯಿತಾ. ನನಗೆ ಬೊಬ್ಬೆ ಹಾಕ್ಲಿಕ್ಕೇನೂ ಆಗಲ್ಲ. ಥ್ಯಾಂಕ್ ಯು ಬ್ಲೂ ಡಾನ್ಸಿ ದೀದಿ, ಥ್ಯಾಂಕ್ ಯು ಸೋ ಮಚ್. ಕುಕ್ಕು ಶ್ರೀ ವ್ಲಾಗ್ಸ್ ಅವರು ಕುಕ್ಕು ಆ್ಯಂಡ್ ಚಿಲ್ಲಿ ಗಿಫ್ಟ್ ರಿಟರ್ನ್ ಮಾಡಿ. ಕುಕ್ಕು ಆ್ಯಂಡ್ ಚಿಲ್ಲಿ ಪ್ಲೀಸ್ ರಿಟರ್ನ್ ಮಾಡಿ. ಇದ್ದೀರಾ? ಕೊಡಿ. ಆರ್ ವಿ ಆನಂದ್ ನೇಪಾಲ್ ರಿಟರ್ನ್ ಗಿಫ್ಟ್ ಮೀ. ಲಕ್ಷ್ಮಿ ನೇಪಾಲ್ ಜಿ ಪ್ಲೀಸ್ ರಿಟರ್ನ್ कीजिए. ಲಕ್ಷ್ಮಿ ಆ್ಯಂಡ್ ಆರ್ ವಿ. ಹ್ಯಾಪಿ ಡೇ. ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್. ಮೊಹಮ್ಮದ್ ಸಬೀರ್ ಅವರು ಬಂದರು. ಹಾಯ್ ಹಾಯ್ ವೆಲ್ಕಮ್ ಮೊಹಮ್ಮದ್ ಸಬೀರ್ ಅವರೇ. ब्लूडन गिफ्ट करो. ब्लूडन दीदी आपको बेस्ट भैया ने गिफ्ट किया, आप प्लीज रिटर्न कीजिए. टीवी जी रिटर्न डन प्लीज चेक. टीवी जी रिटर्न डन प्लीज चेक. ಮೊಹಮ್ಮದ್ ಸಬೀರ್ ಥ್ಯಾಂಕ್ಸ್ ಅಂತಿದ್ದಾರೆ. ಯಾಕೆ ವೈಶು ಬಂತ ಗಿಫ್ಟು? ವೈಶು ಶ್ರೀ ವ್ಲಾಗ್ಸ್ ಕನೆಕ್ಟ್ ಆಗಿದ್ದೀನಿ, ರಿಟರ್ನ್ ಮಾಡಿ. ಸಂಜನಾ ಕುಕಿಂಗ್ ಅವರಿಗೆ ಶ್ರೀ ವ್ಲಾಗ್ಸ್ ಅವರೇ ಪ್ಲೀಸ್ ರಿಟರ್ನ್ ಮಾಡಿ. ಜಾಯಿನ್ ಮೀ ಅಂತಿದ್ದಾರೆ ಮೊಹಮ್ಮದ್ ಅವರು. ಬ್ಲೂಡನ್ ಥ್ಯಾಂಕ್ ಯು ಅಂತಿದ್ದಾರೆ. ವೈಶು ಅಕ್ಕ ಆರ್ ವಿ ಕಾರ್ಟೂನ್ ಎಲ್ಲೋದ್ರು? ಇದ್ದಾರೆ ನೋಡಿ, ಅವರಿಗೆ ಎಷ್ಟು ಅಂತಿದ್ದೀನಿ. ಕಿವಿಯ ಇದಕ್ಕೆ ಹಾಕೋಲ್ಲ ನೋಡಿ. ಆರ್ ವಿ ಕಾರ್ಟೂನ್ ಅವರು ನನಗೆ ಬೊಬ್ಬೆ ಹಾಕಿ ಹಾಕಿ ಸಾಕಾಯ್ತು. ವೈಶು ಕೊಟ್ಟಿಲ್ಲ ಅಂದರೆ ಯಾರು ಕೊಟ್ಟಿಲ್ಲ, ಎಷ್ಟು ಮೆಸೇಜ್ ಮಾಡಿದ್ರು ಕೊಟ್ಟಿಲ್ಲ ಅಂದರೆ ಅವರು ರೆಸ್ಪಾನ್ಸ್ ಕೂಡ ಮಾಡ್ತಿಲ್ಲ. ಕೊಟ್ಟೆ ಇಲ್ವಾ ಅಂತಲೂ ಮಾತಾಡ್ತಿಲ್ಲ. ಬಂದಿಲ್ವಾ? ಹೌದಾ? ಆರ್ ವಿ ಕಾರ್ಟೂನ್ ಅವರೇ ನೀವು ಒಂದು ರೆಸ್ಪಾನ್ಸ್ ಕೊಡಿ ನನಗೆ ಪ್ಲೀಸ್. ವೈಶು ಅವರಿಗೆ ಗಿಫ್ಟ್ ರಿಟರ್ನ್ ಮಾಡಿದ್ದೀರಾ? ಅವ್ರು ಕೊಡೋದ್ರಲ್ಲೇ ಇದ್ದಾರೆ.
ಮೊಹಮ್ಮದ್ ಸಬೀರ್ ಡನ್ ಅಂದಿದ್ದಾರೆ, ಕೊಟ್ಟದ್ದು ಕೊಡದೇ ಇಲ್ಲ. ವೈಶು ಸಿಸ್ಟರ್ ಕೊಟ್ಟಿದ್ದಂತೆ ನೋಡಿ, ವೈಶು ಕೊಟ್ಟಿದ್ದಾರಂತೆ ನೋಡಿ. ಬ್ಲೂಡನ್ ಆರ್ಟ್ ನವೀನ್ ಜಿ ಸೂಪರ್, ಥ್ಯಾಂಕ್ ಯು. ರುಚಿ सुपर बेस्ट और ब्लूडन गिफ्ट रिटर्न करो. ब्लूडन दीदी प्लीज बेस्ट भैया को रिटर्न कीजिए. ನನಗೆ ಗಿಫ್ಟ್ ಕೊಡೋರು ಈ ಭೂಮಿ ಮೇಲೆ ಇಲ್ವಾ ಏನು? ಇದ್ದಾರೆ ಟಿವಿ ಕೊಟ್ರಲ್ವಾ ಈಗ. ಬ್ಲೂಡನ್ ಸಪೋರ್ಟ್ ಪ್ಲೀಸ್ ಅಂತಿದ್ದಾರೆ. ರಿಟರ್ನ್ ಪ್ಲೀಸ್ ಚೆಕ್ ಅಂತಿದ್ದಾರೆ. ಜನರಲ್ ನಾಲೆಜ್ ಭಯ್ಯ ಕೊಟ್ಟರು ನೋಡಿ. ಲಕ್ಷ್ಮಿ ಆರ್ವಿ ಚೆಕ್ ಮಾಡಿ. ಜಿ ರಿಟರ್ನ್ ಡನ್ ಪ್ಲೀಸ್ ಚೆಕ್. ಕೊಟ್ಟಿದ್ದಾರಂತೆ ನೋಡಿ. ಬ್ಲೂಡನ್ ದೀದಿ ಕೊಟ್ಟಿದ್ದಾರೆ ನೋಡಿ. ಇದ್ದಾರೆ. ಆರ್ವಿ ನೀವು ಗಿಫ್ಟ್ ರಿಟರ್ನ್ ತಗೊಳ್ಳಿ. ಆರ್ವಿ ನೀವು ಗಿಫ್ಟ್ ರಿಟರ್ನ್ ತಗೋಬೇಕಂತೆ ವೈಶು ಅವ್ರದ್ದು. ಯಾಕೆ ವೈಶು ಏನಾಯಿತು? ನೇಪಾಲ್ ರಿಟರ್ನ್ ಗಿಫ್ಟ್ ಪ್ಲೀಸ್ ಕೊಟ್ರಂತೆ ನೇಪಾಲ್ ಅವರು. ಲಕ್ಷ್ಮಿ ಬ್ಲೂಡನ್ ಬೆಸ್ಟ್ ಅವರೇ ಡನ್ ಅಂತೆ ನೋಡಿ. ನೀವು ಫೇಸ್ ಲೈವ್ ಮಾಡೋರ ಇವಾಗೇ ನೋಡ್ತೀನಿ ಅಕ್ಕ. ನೀವು ಫೇಸ್ ಲೈವ್ ಮಾಡೋದಾ ಇವಾಗ? ನೋಡಿದ್ದೀನಿ ಅಕ್ಕ. ಹೌದಾ? ಇಲ್ಲ, ನಾನು ಕೂಡ ಒಮ್ಮೊಮ್ಮೆ ಮಾಡಲ್ಲ, ಒಮ್ಮೊಮ್ಮೆ ಮಾಡ್ತೀನಿ. ಒಮ್ಮೊಮ್ಮೆ ಅದೇ ಎಂತಕ್ಕೆ ಮುಚ್ಕೊಂಡು ಮಾಡೋದು, ಅದಕ್ಕೆ ನಾನು ಮುಖ ತೋರಿಸಿದ್ರೆ ಏನಾಯ್ತಂತ ಮಾಡ್ತೆ. ಹೌದಾ? ನಾನು ಕಡಿಮೆ ಹೋದ್ಮೇಲೆ ಕೊಡಿ. ನಾನು ಹೋದ್ಮೇಲೆ ಎಲ್ಲಿಗೆ ಹೋದ್ರೆ ವೈಶು? ಮಿಸ್ಟರ್ ಹಿಟ್ಲರ್ ಅವರು ನೀವು ಫೇಸ್ ಮಾಡೋದು ನನಗೆ ಇವತ್ತು ನೋಡಿದ್ದೀನಕ್ಕ. ಹಿಟ್ಲರ್ ಅವರು ನೋಡಿದ್ರಾ? ಹೌದಾ? ಇಲ್ಲ, ಮಾರ್ನಿಂಗ್ ಕೂಡ ಮಾಡ್ತೀನಿ ಹಿಟ್ಲರ್ ಅವರೇ ನಾನು. ಥ್ಯಾಂಕ್ ಯು ಹಿಟ್ಲರ್ ಅವರೇ, ವೆಲ್ಕಮ್. ನಿಮಗೆ ವೆಲ್ಕಮ್. ಆರ್ವಿ ಅವರು ವೈಶು ಸಿಸ್ಟರ್ ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ. ವೈಶು ಡನ್ ಅಂತೆ ನೋಡಿ. ಬ್ಲೂಡನ್ ಆರ್ಟ್ ಕೊಟ್ಟಿದ್ದಾರೆ ವೈಶು ಅವರು. ಆರ್ವಿ ಗಿಫ್ಟ್ ರಿಟರ್ನ್ ತಗೊಳ್ಳಿ. ಯಾಕೆ ವೈಶು? ರಿಟರ್ನ್ ಡನ್ ಸೀಸ್ ಅಂತಿದ್ದಾರೆ ಬ್ಲೂಡನ್ ಅವರು. ಇಷ್ಟ ಅಕ್ಕ ಎಂಚ ಉಳ್ಳಾರು ಯಾನು ಸಾರುಲ್ಲ ಈರು ಎಂಚ ಉಳ್ಳಾರು. ಸೂಪರ್. ಮೊಹಮ್ಮದ್ ರವಿ ಜಿ ರಿಟರ್ನ್. ಆರ್ವಿ ಜಿ ರಿಟರ್ನ್ ಪ್ಲೀಸ್. ಮೊಹಮ್ಮದ್ ಆರ್ವಿ ಕಾರ್ಟೂನ್ ಪ್ಲೀಸ್ ರಿಟರ್ನ್. ಆರ್ಕೆ ಗಿಫ್ಟ್ ರಿಟರ್ನ್ ತಗೊಳ್ಳಿ. ಯಾಕೆ ವೈಶು ಅವರೇ ಏನಾಯ್ತು? ಏನಾಯ್ತು ಪ್ರಾಬ್ಲಮ್ ಏನಾಯ್ತು ಈಗ? ಶ್ರೀ ಬ್ಲಾಗ್ಸ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಕಮೆಂಟ್ ಹಾಕಿದ್ದೀನಿ ನೋಡಿ ಅಂತಿದ್ದಾರೆ ಕುಕ್ ಆ್ಯಂಡ್ ಚಿಲ್ಲಿ ಅವರು. ಊಟ ಆಯ್ತಾ ಫ್ರೆಂಡ್ಸ್ ಅಂತಿದ್ದಾರೆ ನಮ್ಮ ರುಚಿ ಅವರು. ನಾನು ಹೇಳ್ದಾಗ ಕೊಡಿ. ಹೌದಾ? ರಿಟರ್ನ್ ತಗೋಬಾರ್ದಂತ ವೈಶು, ಅದು ನಿನ್ನ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತಾರೆ. ಬ್ಲೂಡನ್ ಡನ್ ಪ್ಲೀಸ್ ರಿಟರ್ನ್. ಬ್ಲೂಡನ್ ಡನ್ ಪ್ಲೀಸ್ ರಿಟರ್ನ್. ಆರ್ವಿ ಕಾರ್ಟೂನ್ ಪ್ಲೀಸ್ ರಿಟರ್ನ್. ಬ್ಲೂಡನ್ ದೀದಿ ನೇಪಾಲ್ ಬಂದಿಲ್ಲ. ನೇಪಾಲ್ ಭಯ್ಯ ನೈ ಆಯ ಆಪ್ಕಾ ಗಿಫ್ಟ್. ಲಕ್ಷ್ಮೀ ದೇಸಾಯಿ ಪ್ಲೀಸ್ ಚೆಕ್ ದೀಜಿಯೇ. ಮೊಹಮ್ಮದ್ ಸೂಪರ್ ಸಪೋರ್ಟ್. ಮೊಹಮ್ಮದ್ ವೈಶು ಅವರೇ ನಿಮ್ಮ ಡಿ.ಪಿ ಚೇಂಜ್ ಮಾಡಿದ್ದೀರಾ? ಬ್ಲೂಡನ್ ಗಿಫ್ಟ್ ಎಕ್ಸ್ಚೇಂಜ್ ಸಕ್ಸಸ್ಫುಲ್. ಅವ್ರು ಕೊಡ್ತಾರೆ. ಅವರ 10 o'clock ಇದೆ. ಎಲ್ಲರೂ ಜಾಯಿನ್ ಆಗಿ. ಬ್ಲೂಡನ್ ಅವ್ರದ್ದು ಎಲ್ಲರೂ ತುಂಬ ಸಪೋರ್ಟ್ ಚೆನ್ನಾಗಿ ಮಾಡ್ತಾರೆ ಅವರು. ಎಲ್ಲರೂ ಕೊಡ್ತಾರೆ ಅವರ ಲೈವಲ್ಲಿ ಗಿಫ್ಟ್ ಎಲ್ಲ ವಾಪಸ್ ಕೊಡ್ತಾರೆ. ನನಗೆ ತುಂಬ ಸಿಕ್ಕಿದೆ ಅವ್ರದ್ದು ಲೈವಲ್ಲಿ. ಅಕ್ಕ ಏನೋ ಒಬ್ಬರು ಕೊಟ್ಟೆ ಅಂತ ಸುಳ್ಳು ಹೇಳ್ತಿದ್ದಾರೆ, ಅದಕ್ಕೆ ಟಿವಿಗೆ ತಗೊಳ್ಳಿ ಅಂದೆ ಆರ್ವಿಗೆ. ಹೌದಾ? ಯಾರಪ್ಪ ಅದು? ಆಸಾ ಅರ್ಜುನ್ ಅವ್ರು ಬಂದರು. ಆಯ್ ವೆಲ್ಕಮ್ ವಿಶು ಅವರು ರಿಟರ್ನ್ ಕೀಜಿ ಅಂತಿದ್ದಾರೆ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ. ಮೆಸೇಜ್ ಎಲ್ಲ ಮೇಲೆ ಹೋಯ್ತಾಯ್ತಾ? ಆಲ್ ಇನ್ ಒನ್ ಅವ್ರು ಬಂದರು. ಹಿಟ್ಲರ್ ಅವರು. ನಾನೆಲ್ಲ ಮೇಲೆ ಹೋಯಿತು, ಮೆಸೇಜ್ ಸ್ಟ್ರಾಕ್ ಆಗಿತ್ತು. ಆಲ್ ಇನ್ ಒನ್ ಅವರೇ ಒಂದು ಪ್ರಾಬ್ಲಮ್ ಇದೆ ಇಲ್ಲಿ. ಏನಾದರೂ ನಿಮ್ಗೆ ಗೊತ್ತುಂಟು ಅದ್ರ ಬಗ್ಗೆ?
ಅಲಿನ್ ಅವರೇ, ನಿಮಗೆ ಗೊತ್ತುಂಟು ಅದರ ಬಗ್ಗೆ? ಒಂದು ಪ್ರಾಬ್ಲಮ್ ಇದೆ, ಬೇಗ ಗೊತ್ತಾ ಇಲ್ವಾ ಅಂತ. ರಿಟರ್ನ್ ಪ್ಲೀಸ್ ಚೆಕ್ ಸಿಸ್ ಅಂದಿದ್ದಾರೆ. ಬ್ಲೂಡನ್ ಆರ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ರವಿ. ಗಿಫ್ಟ್ ರಿಟರ್ನ್ ತಗೊಳ್ಳಿ ಅಂತಿದ್ದಾರೆ. ವೈಶಿಷ್ಟ್ಯ ನೀವು ಲೈವ್ ಮಾಡಲ್ವಾ? ಇಲ್ಲ, ಅವ್ರು ಮಾಡಲ್ಲ, ಮಾಡ್ತಾರೆ, ಮಾಡ್ಬೋದು ಮುಂದಿನ ದಿನಗಳಲ್ಲಿ. ಉಡುಪಿ ನಾಯಕ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಬ್ಲೂಡನ್ ಅವರು, ಥ್ಯಾಂಕ್ ಯು ಸೋ ಮಚ್. RK ಗಿಫ್ಟ್ ರಿಟರ್ನ್ ತಗೊಳ್ಳಿ ಅಂತಿದ್ದಾರೆ. ಬ್ಲೂಡನ್ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ನೋಡಿ, ನನಗೆ ನಿರ್ಪಡಿ ಬ್ರದರ್ ಇದ್ದಾರಲ್ವಾ, ಅವರು ನನಗೆ ಒಂದು 50 ಲೈಕ್ ಕೊಟ್ಟು ಹೋದ್ರು. ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ನಾನು ಬೇಡ ಅಂದರೂ ಕೊಟ್ಟು ಹೋದ್ರು, ಗೊತ್ತಾ? ನನಗೆ ಇಷ್ಟು ಆಗಿಲ್ಲ, 50 ಅವರೇ ಕೊಟ್ಟಿದ್ದು. ವೈಶು ಸಿಸ್ಟರ್ ನನಗೂ ಹಾಗೆ ಮಾಡಿದ್ದಾರೆ, ಕೊಟ್ಟಿಲ್ಲ. ಆಲಿನ್ ಒನ್ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ಆಲಿನ್ ಒನ್ ಅವರೇ ಗಿಫ್ಟ್ ಡನ್. ನಾನು ಬಂದೆ. ಆರ್ವಿ ಹಿಟ್ಲರ್ ನೇಪಾಲ್ ಅವ್ರು ಕೊಟ್ರಂತೆ. ಲಕ್ಷ್ಮೀ ದೇಸಾಯಿ ಅವರೇ ಅವರಂತೆ, ನೋಡಿ ಚೆಕ್ ಮಾಡಿ. ಮಾಡ್ತೀರಾ? ಟೈಪ್ ಮಾಡಿ, ಸಾಕಾಯ್ತು ಅಂತಾರೆ. ನೋಡಿ, ನೇಪಾಲ್ ಅವರು ಕೊಟ್ಟಿದ್ದಾರೆ ನೋಡಿ. ಒಬ್ರೇ, ಹೌದು ಸಿಸ್, ಒಬ್ರೇ ಕೊಟ್ಟಿದ್ದು. RV ಹಿಟ್ಲರ್ ನೇಪಾಲ್ ರಿಟರ್ನ್ ಮಾಡಿ ಅಪ್ಪ. ನೇಪಾಲ್ ಅವರು ಕೊಟ್ಟಿದ್ದಾರೆ, ಚೆಕ್ ಮಾಡಿ ಲಕ್ಷ್ಮಿ ಅವರೇ. ನೇಪಾಲ್ ಭಯ್ಯ आपका गिफ्ट नहीं आया बोलता है लक्ष्मी दीदी ने. ಥ್ಯಾಂಕ್ ಯು ಬ್ಲೂಡನ್ ಅವರೇ, ಥ್ಯಾಂಕ್ ಯು ಬ್ಲೂಡನ್, ಥ್ಯಾಂಕ್ ಯು. RV ರಿಟರ್ನ್ ಗಿಫ್ಟ್ ರಿಟರ್ನ್ ತಗೋಪ್ಪ ಅಂತಿದ್ದಾರೆ. ಅವ್ರು ಮಾಡ್ತಾರೆ ಗಿಫ್ಟ್, ಅವರು ಮಾಡೋದೇ ಇರಲ್ಲ. ಅವರು ಕಮೆಂಟ್ ಆಯಾ आपका गिफ्ट नहीं आया बोलता है वैसा. ನಾನು ಓದೇ ಒಂದೇ ಐಡಿ ಅಲ್ಲ, ಬೇರೆ ಬೇರೆ ಐಡಿಯಿಂದ ಕೊಟ್ಟದ್ದವರು. ಥ್ಯಾಂಕ್ ಯು ಬ್ಲೂಡನ್ ಅವರೇ, ಥ್ಯಾಂಕ್ ಯು. ವೈಶು ಸಿಸ್ಟರ್ ನಾನು ಕೊಟ್ಟಿದ್ದೀನಿ ಸಿಸ್ಟರ್ ಅಂತಿದ್ದಾರೆ, ಅವ್ರು ಕೊಟ್ಟಿದ್ದಾರಂತೆ. ಅಕ್ಕ RV ಕಾರ್ಟೂನ್ಗೆ ಹೇಳಿ ಅನ್ಸಬ್ ಮಾಡೋಕೆ. ನೋಡಿ, RV ಕಾರ್ಟೂನ್ ಅವರೇ, ಅವರಿಗೆ ಅನ್ಸಬ್ ಮಾಡಬೇಕಂತೆ ನೋಡಿ. ಬ್ಲೂಡನ್ ಲೈಕ್ ನಾನು ಓದೆ ಅನ್ಸಬ್ ಮಾಡಬಾರ್ದು ವೈಶು, ಮತ್ತೆ ನಿಮ್ಮ ಪ್ರಾಬ್ಲಮ್ ಆಗುತ್ತೆ ಚಾನಲ್ಗೆ. ಅನ್ಸಬ್ ಕರೋ ಸಿಸ್ ಅಂತಿದ್ದಾರೆ ಲಕ್ಷ್ಮಿ ಅವರೇ, ಅವರು ಕೊಟ್ಟಿದ್ದಾರಂತೆ ನೋಡಿ. ಹರಿಣ ಅಕ್ಕ ಒಬ್ರು 10 ಐಡಿಯಿಂದ ಕ್ರಿಯೇಟ್ ಮಾಡಬಹುದು. ಇಲ್ಲ, ಇವರು 50 ಐಡಿಯಿಂದ ಮಾಡಿದ್ರು. ಅವರು ಹಾಗೆ ಅಂತಕ್ಕೂ CG ಅವರಿಗೆ ಕೂಡ ಹಾಗೆ ಮಾಡಿದ್ದಾರಂತೆ. ಯಾಕೆ ಮಾಡಿದಾರಂತ ಗೊತ್ತಿಲ್ಲ, ಅವ್ರು ಬಂದೇ ಇಲ್ಲ. ಮತ್ತೆ ಅವರಿಗೆ ಬೈಬೇಕಿತ್ತು ನನಗೆ, ಯಾಕಂತ ಗೊತ್ತಿಲ್ಲ. ತುಂಬ ಬೇಜಾರಾಯಿತು, ಟೆನ್ಷನ್ಗಳಲ್ಲಿ ಕೂಡ ಇದ್ದೀನಿ ನಾನು. ಎಲ್ರಿಗೂ ಮಾಡ್ತಾ ಇದ್ದಾರಂತೆ ಅವರು ಹಾಗೇನೆ. RV ಅವರೇ ಗಿಫ್ಟ್ ಬಾಕ್ಸ್ಗೆ ಹಾಕಬೇಡಿ ಪ್ಲೀಸ್, ಅದು ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಚಾನಲ್ಗೆ ಫಸ್ಟ್ ಪ್ರಾಬ್ಲಮ್ ಆಗುತ್ತೆ. ಕಿಚ್ಚ ಬಾಸ್ ಅವರು ಇಡೀ ಊರೇ ಕರೀತಿತ್ತು. ಬಂಜಿ ಅವಳನ್ನು ಬಾಗಿಲ ಬಳಿ ನಿಂತು ಭಿಕ್ಷನು ತೆರೆದನು ಅಮ್ಮ ಎಂದು ಅವಳನ್ನು. ಥ್ಯಾಂಕ್ ಯು ಕಿಚ್ಚ ಬಾಸ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಹಂಗೆ ಹಾಕ್ಬಾರ್ದು, ಹಾಕ್ಬಾರ್ದು. ಹೌದು. ब्लूडन सपोर्ट डन रिटर्न. ब्लूडन दीदी आपको नवीन जी गिफ्ट डन प्लीज रिटर्न. ಹಾಯ್ ಅಕ್ಕ ಅಂತಿದ್ದಾರೆ ವೈಶು. ಹೇಳಿ ಅಕ್ಕ. ಹೌದು ನೋಡಿ, ಗಿಫ್ಟ್ ಬಾಕ್ಸ್ ಹಾಕಬೇಡಿ RV ಅವರೇ. ಗಿಫ್ಟ್ ಬಾಕ್ಸ್ ಹಾಕಿದರೆ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ, ಮತ್ತು ಅವರ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಪ್ಲೀಸ್ ಹಾಕಬೇಡಿ, ಅದನ್ನು ಎಡಿಟ್ ಮಾಡಿ ಹಾಕಿ. ಮನುಷ್ಯನಿಗೆ ಎಲ್ಲವನ್ನು ಕೊಟ್ಟ ಭಗವಂತ, ಆದರೆ ನಿಯತ್ತಿನಿಂದ ದೂರವಿಟ್ಟ. ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ ಕುಕ್ ಆ್ಯಂಡ್ ಚಿಲ್ಲಿ ಅವರು. ಟೆನ್ಷನ್ ಬಿಡಿ, ಕೂಲ್ ಆಗಿರಿ. ಆದರೆ ವಾಚ್ ಅವರು ಕಟ್ಟಾದರೆ ಏನು ಮಾಡಲಿ, ಅದೇ ಬೇಜಾರಾಗುತ್ತೆ. ಸಪೋರ್ಟ್ ಅಂತಿದ್ದಾರೆ ಮಿಸ್ಟರ್ ಜೆ. ಟೆನ್ಷನ್ ಬಿಡಿ ಅಂತಿದ್ದಾರೆ ಮಿಸ್ಟರ್ ಜೆ ಅವರಿದ್ದಾರೆ. ಥ್ಯಾಂಕ್ ಯು. ನೈ ಆಯಾ ಅಮ್ಕೋ ಕಮೆಂಟ್ ನೈ ಆಯಾ. ನವೀನ್ ಜಿ ಕಮೆಂಟ್ ಬಂದಿಲ್ಲ ಅಂತೆ ನೋಡಿ. ಟೆನ್ಷನ್ ಬಿಡಿ, ಕೂಲ್ ಆಗಿರಿ. ಓಕೆ. ಥ್ಯಾಂಕ್ ಯು ಫ್ರೆಂಡ್ಸ್ ಕನೆಕ್ಟ್ ಆಗಿರುವುದಕ್ಕೆ ಅಂತಿದ್ದಾರೆ ಚಿಲ್ಲಿ ಅವರು.
ನಾಣ್ಯಕ್ಕೆ ಹೇಗೆ ಎರಡು ಮುಖವೋ ಹೀಗೆ ಮನುಷ್ಯರಿಗೆ ಎರಡು ಮುಖ. ಹೋಗುವುದು ಹೊರಗೊಂದು ಒಳಗೊಂದು ಅವಶ್ಯಕತೆ ತಕ್ಕಂತೆ ಬದಲಾಯಿಸ್ತಾರೆ. ಇದುವೇ ಶಾಶ್ವತ ವಾಸ್ತವ್ಯ ಸತ್ಯ. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಕ್ಕ. ಡು ನಾಟ್ ವರಿ. ಇನ್ನು ಬಂದರೆ ಅವರಿಗೆ ಹೇಳಿ ಕೊಡೋದು ಬೇಡ ಅಂತ. ಹೌದು, ವಾಚ್ ಅವ್ರು ಕಟ್ಟಾಗುತ್ತೆ ಅಂದರು. ಅವ್ರದ್ದು ಪ್ರಿಯಾ ಇದ್ದಾರಲ್ವ, ಪ್ರಿಯಾ ಅಮ್ಮು, ಅವರಿಗೆ ಹಾಗೆ ಬಂದಿದ್ದಂತೆ. ಅವರೇ ಕೊಟ್ಟದಂತೆ. ಮತ್ತೆ ನೋಡುವಾಗ ವಾಚ್ ಅವರು ಕಟ್ಟಾಗಿದಂತೆ. ತುಂಬ ಅವ್ರು ಯಾಕೆ ಹೀಗೆ ಮಾಡ್ತಾರೆ ದೇವ್ರಿಗೆ ಗೊತ್ತು, ನಮ್ಮಂಥವರಿಗೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದೆ. ಮಿಸ್ಟರ್ ಜೆ ಅವರು ಕನೆಕ್ಟ್ ಆಗಿ ನೋಡಿ. ಮಿಸ್ಟರ್ ಜೆ ಅವರು ಇದ್ದಾರೆ ನೋಡಿ, ಕನೆಕ್ಟ್ ಆಗಿ. ಮಿಸ್ಟರ್ ಜೆ ಅವರೇ, ನೀವು ಕೂಡ ಕನೆಕ್ಟ್ ಆಗಿ, ಅವರು ಕೊಡ್ತಾರೆ. 1 ಬೇಕು 100ಗೆ ಆಗುತ್ತೆ ಅಕ್ಕ. ಹೌದು ಬೆಸ್ಟ್, ನನಗೆ ಅದೇ ಟೆನ್ಷನ್ ಆಗುತ್ತೆ, ಏನು ಮಾಡಲಿಲ್ಲ ಅಂತಲೇ ಗೊತ್ತಾಗಲ್ಲ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿ ಬ್ಲೂಡನ್ ಅವರು ಹಾರ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ದೀದಿ, ಥ್ಯಾಂಕ್ ಯು. ಟ್ರೈನ್ ಅವರು ಸಪೋರ್ಟಲ್ಲಿದ್ದಾರೆ. ಏನೂ ಇಲ್ಲ, ದೇವರಿದ್ದಾರೆ. ಏನಾಗಲಿ ಅದು ಹೋಗಲಿ. ಡಿ ಯು ಅಂತಿದ್ದಾರೆ. ಆಸಾ ಅರ್ಜುನ್ ಕುಕ್ಕು ಚಿಲ್ಲಿ ಗಿಫ್ಟ್ ಡನ್ ರಿಟರ್ನ್ ಮಾಡಿ. ಆಸಾ ಅರ್ಜುನ್ ಅವರೇ, ಕುಕ್ಕು ಚಿಲ್ಲಿ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಆಸಾ ಅರ್ಜುನ್ ಅವರು. ಹೌದು, ವಾಚ್ ಅವರು ತುಂಬ ಲೆಸ್ ಆಗುತ್ತೆ. ಒಬ್ರು 10 ಕೊಡ್ಬೋದು. ಹೌದಾ, ವಾಚ್ ಅವ್ರು ಲೆಸ್ ಆಗಲ್ಲ ಅಂತಾರೆ. ವಾಚ್ ಅವ್ರು ಲೆಸ್ ಆಗೋದು ನೋಡ್ತಾರಲ್ವ, ಅದೇ ನೋಡಿದ್ದು ವಿಡಿಯೋ ನೋಡಿದರೆ ಇದು ಇವರು ಐಡಿಯಲ್ಲಿ ಕೊಟ್ಟು ಹೋಗಿದ್ದು ಅಷ್ಟೇ. ನನಗೆ ಅಂತೂ ಅವರನ್ನು ನೋಡಿದರೆ, ಎಲ್ಲಿ ನೋಡಿದ್ರು ಅವರನ್ನು ಅಷ್ಟು ಸಿಟ್ಟು ಬರುತ್ತೆ ನನಗೆ. ಹೋಗು TV17 ಸೂಪರ್ ಸಪೋರ್ಟಲ್ಲಿದ್ದಾರೆ ಟ್ರೈನ್ ಅವರು. ಥ್ಯಾಂಕ್ ಯು. ಮೂಡ್ ಆಫ್ ಮಾಡಿ ಹೋದ್ರು ನನ್ನದು ಅವರು. ನನಗೆ ಇವತ್ತು ಮೆಸೇಜ್ ಓದ್ತಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಆಯಿತಾ. ಮಿಸ್ಟರ್ ಹಿಟ್ಲರ್ ರಿಟರ್ನ್ ಮಾಡಿ ಅಂತಿದ್ದಾರೆ ಲಕ್ಷ್ಮಿ ಅವರು. ನೋಡಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಬನ್ನಿ ಅಂತಿದ್ದಾರೆ. ಎಲ್ಲಿಗೆ? ವೈಶುವನ್ನು ಕರ್ಕೊಂಡು ಹೋಗ್ಬಾರ್ದು. ಬ್ಲೂಡನ್ ಅವರು ಸೂಪರ್ ಸಪೋರ್ಟ್, ಎಪಿ ಅವರು ಸೂಪರ್ ಸಪೋರ್ಟು. ನಾನು ಊರಿಗೆ ಹೋಗೋದು. ಹೋಗಿ ಬಾ. ಗುಡ್ ನೈಟ್ ಅಕ್ಕ. ಡು ನಾಟ್ ವರಿ. ಓಕೆ. ಥ್ಯಾಂಕ್ ಯು ಸೋ ಮಚ್. ಬ್ಲೂಡನ್ ಹಾರ್ಟ್ ನವೀನ್ ಜಿ ಅವರು ಸೂಪರ್ ಸಪೋರ್ಟು. ಸೂಪರ್ ಕೂಲ್ ನಮ್ಮ ಬ್ಲೂಡನ್ ಹಾರ್ಟ್. ಥ್ಯಾಂಕ್ ಯು ಸೂಪರ್. ನಾನು ಊರಿಗೆ ಹೋಗಬೇಕು, ಫ್ಲೈಟು. ಎಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶ್ರೇಷ್ಠ ಕನ್ನಡ ನವೀನ್ ಬ್ರೂ ಗಿಫ್ಟ್ ರಿಟರ್ನ್ ಮಾಡಿ. ನವೀನ್ ಬ್ರೂ ಅವರೇ ಗಿಫ್ಟ್ ರಿಟರ್ನ್ ಮಾಡಿ ಶ್ರೇಷ್ಠ ಕನ್ನಡ ಬ್ಲಾಗ್ಸ್ ಅವರಿಗೆ. ब्लूडन रिटर्न गिफ्ट प्लीज. ब्लूडन दीदी प्लीज रिटर्न गिफ्ट कीजिए वैशु दीदी को. सूपर थैंक यू एपी डे ಅವರೇ. ಆಲ್ರೆಡಿ ಕನೆಕ್ಟೆಡ್ ನವೀನ್ ಜಿ ಅಂತಿದ್ದಾರೆ. ಸೂಪರ್ ಸಪೋರ್ಟು. ಆಸಾ ಅರ್ಜುನ ಕುಕ್ಕು ವಿತ್ ಚಿಲ್ಲಿ ಇದ್ದೀರಾ? ಕೊಡಿ ಆಸಾ ಅರ್ಜುನ ಅವರಿಗೆ. ಬ್ಲೂಡನ್ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ ನವೀನ್ ಅವರು. ಶ್ರೇಷ್ಠ ಕನ್ನಡ ಆಲ್ರೆಡಿ ಕನೆಕ್ಟೆಡ್ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟರ್. ಓಕೆ ಥ್ಯಾಂಕ್ ಯು ಅಂತಿದ್ದಾರೆ. ಬಂದೆ. Thank you so much. Thank you so much.
ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಒಂದು ಕಮ್ಮಿ ಇದೆ 100ಗೆ, ಒಂದೇ ಒಂದು ಕಮ್ಮಿ. ಸೂಪರ್ ಸಪೋರ್ಟ್ ಲೈಫ್ ಇದ್ದು. ಬ್ಲೂ ಡಾನ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಲೈಫ್ ಇದ್ದು ರಂಜು. ಬ್ಲೂ ಡಾನ್ ದೀದಿ ಪ್ಲೀಸ್ ರಿಟರ್ನ್ ಕೀಜಿಯೇ. ಲೈಫ್ ಇದ್ದು ರಂಜು. ಮಿಸ್ಟರ್ ಜೆ ಕನೆಕ್ಟ್ ಆಗಿ ಕಮೆಂಟ್ ಹಾಕಿ ಅಂತಿದ್ದಾರೆ ನೋಡಿ. ವೈಶು ಮೀನ್ ಸಾರ್ ಇದೆ ಊಟಕ್ಕೆ ಬಾ ಅಂತಿದ್ದಾರೆ. ಮೋಸ್ಟ್ ವೆಲ್ಕಮ್ ಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬ್ಲೂ ಡಾನ್ ದೀದಿ ಲೈಫ್ ಇದ್ದು ರಂಜು ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ಥ್ಯಾಂಕ್ ಯು ಆಶಾ ಸಿಸ್ಟರ್ ಅಂತಿದ್ದಾರೆ. ಥ್ಯಾಂಕ್ ಯು ವೈಶು ಅಂತಿದ್ದಾರೆ. ಥ್ಯಾಂಕ್ ಯು. ಸಪೋರ್ಟ್ ಮಾಡ್ತೀರಿ. ಒಂದೇ ನಿಮಿಷದಲ್ಲಿ ಬಂದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ಲೂಡನ್ ಅವರೇ, ಪಿ ಅವರೇ ಸೂಪರ್ ಸಪೋರ್ಟು. ಥ್ಯಾಂಕ್ ಯು ಆಶಾ ಅರ್ಜುನ್ ಅವರೇ 5 ಸಪೋರ್ಟ್ ಅಂದಿದ್ದಾರೆ. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಅವರವರ ಕೊಡಿ ಆಯಿತಾ. ನ್ಯೂ ಪೀಪಲ್ ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ. ಎಪಿ ಡೇಸ್ ಅವರಿದ್ದಾರೆ, ಹೊಸೊಬ್ಬರು ಕನೆಕ್ಟ್ ಆಗಿ ಅಂತಿದ್ದಾರೆ. ರೂಪಾಸ್ ವರ್ಲ್ಡ್ ಅವರು 100 ಲೈಕ್ ಡನ್. ಇಲ್ಲ ರೂಪ ಅವರೇ, ಅದು 100 ಹೇಗೆ ಆಯಿತು ಗೊತ್ತಾ? ನಿಮ್ಮದು ಲೈವ್ ಎಷ್ಟು ಹುಡುಕಿದೆ ಸಿಕ್ಕಿಲ್ಲ ರೂಪ ಅವರೇ. ನಾನು ಎಷ್ಟು 8:30 9:30 ತನಕ ಹುಡುಕಿದೆ, ನನಗೆ ಸಿಕ್ಕಿಲ್ಲ ರೂಪ ಅವರೇ. ಅದು ನಿರ್ಪಡಿಯವರು 50 ಕೊಟ್ಟರು, ಏನಂತ ಗೊತ್ತಿಲ್ಲ ನನಗೆ. ಅದೇ ಟೆನ್ಷನ್ ಆಗ್ತುಂಟ. 100 ಲೈಕ್ ಬಂದಿಲ್ಲ ನನಗೆ ಬಂದರೆ 50 ಬಂದಿರ್ಬೋದು ಇಷ್ಟ ತನಕ. 100 ಅಂತೂ ಖಂಡಿತ ಬಂದಿಲ್ಲ ನನಗೆ. निशाल 601 गिफ्ट डन प्लीज रिटर्न कीजिए निशाल श्रेष्ठा दीदी को. शुमा स्टोरीಸ್ ಅವರು 100 ಲೈಕ್ ಡನ್. ಅಯ್ಯೋ ದೇವ, 100 ಆಯ್ತಾ? ಅವ್ರದ್ದು ಮಂಡೆಗೆ ಹಾಕ್ಬೇಕು 50 ತೆಗೆದು. ಲಕ್ಷ್ಮಿ ಅವ್ರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೂಪರ್ ಸಪೋರ್ಟ್. ಅವ್ರು ಏನೋ ಒಂದು ಮಾಡ್ಲಿಕ್ಕೇ ಕೊಟ್ಟಿದ್ರು. ಹೌದು ಲಕ್ಷ್ಮಿ ಅವರೇ, 101 ಆಯಿತು. ಹಾಯ್ ಹೆಪ್ಪಿ, ನೀವೇ ಅಲ್ವಾ ಬಂದಿದ್ದು? ಹಾಯ್ ಹೆಪ್ಪಿ, ನೀವೇ ಅಲ್ವಾ ಬಂದಿದ್ದು ಅಂದರೆ? ಸೂಪರ್ ಸಪೋರ್ಟು. ಹಾಯ್ ಬೇಟಾ ಬ್ಲೂ ಡನ್ रिटर्न गिफ्ट प्लीज़ रिटर्न अंतिದ್ದಾರೆ. निशाल दीदी को प्लीज़ रिटर्न कीजिए. निशाल आंटी को ब्लू डन दीदी. ಸೂಪರ್. ಇವತ್ತು ಸೋಮವಾರ ಹೌದಲ್ವಾ? ಇವತ್ತು ಸೋಮವಾರ 100 ಕಾಣಿಸುತ್ತೆ. ಹೌದು ಸುಮ್ಮ ಅವರೇ. ಅವರು ನಿರ್ಪಡಿ ಅವರು ಒಂದು 50 ಕೊಟ್ಟರು. ಅವರು ಎಂತ ಕೊಟ್ಟರು ಅಂತ ನಂಗೆ ಗೊತ್ತಿಲ್ಲ. ಕೊಡಬಾರ್ದಂತೆ. ಹಾಗೆ ಏನು ಯೋಚನೆ ಮಾಡಬೇಡಿ. ನಿಮ್ಮೆಲ್ಲ ಧೈರ್ಯ ಮಾಡಿ ಅಂದರೆ ನಾನು ಯೋಚನೆ ಮಾಡಲ್ಲ. ನನಗೆ ತುಂಬ ಯೋಚನೆನೇ ಆಗಿಬಿಟ್ಟಿದೆ ಈಗ. ತುಂಬಾ ಯೋಚನೆ ಆಗಿಬಿಟ್ಟಿದೆ ನನಗೆ. ವೈಶು ಸುಮಾ ಸಿಸ್ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್. ಸುಮಾ ಅವರೇ, ವೈಶು ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಹಾಯ್ ಸುಮಾ ಅವರೇ ಅಂತಿದ್ದಾರೆ. ಲೈಫ್ ಇದು
ಎಲ್ಲರೂ ಕನೆಕ್ಟ್ ಆಗಿ ನಾನು ಕನೆಕ್ಟ್ ಆಗ್ತೇನೆ ಅಂತಿದ್ದಾರೆ. ಜನರಲ್ ನಾಲೆಜ್ ಸೂಪರ್ ಜಾಯಿನ್ ಅಂತಿದ್ದಾರೆ. ಬ್ಲೂಡನ್ ಅವರು ಸೂಪರ್ ಅಂತಿದ್ದಾರೆ. ನಾನು ಮೆಸೇಜ್ ಎಲ್ಲ ಓದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಇವತ್ತು ಏನು ಎನರ್ಜಿ ಇಲ್ಲ ಓದಲಿಕ್ಕೆ. ನಾನು 6 ಗಂಟೆಗೆ ಕೂಡ ಲೈವ್ ಮಾಡಿದ್ದೀನಲ್ವಾ, ಹಾಗೆ ಎನರ್ಜಿ ಎಂತ ಪೂರ ಖಾಲಿ ಆಯಿತು. ಉಪವಾಸ ಇದ್ದೆ ಅಲ್ವಾ ಹಾಗೆ. ಸುಮಾ ಸ್ಟೋರೀಸ್ ಡನ್ ರಿಟರ್ನ್ ಮಾಡಿ. ಸುಮಾ ಸ್ಟೋರೀಸ್ ಅವರೇ, ನಿಮಗೆ ಲಕ್ಷ್ಮಿ ಅವರು, ಎರಡನೇದಾಗಿ ವೈಶು ಅವರು ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಅರಿನಾ ಅಕ್ಕ, ನಿಮ್ಮ ಓಲ್ಡ್ ಲೈವ್ ರನ್ ಮಾಡಿದ್ದೇನೆ ಈಗ, ಡು ನಾಟ್ ವೆರಿ ವಾಚ್ ಅವರು ಬರುತ್ತೆ. ಓಕೆ ಥ್ಯಾಂಕ್ ಯು ಸೋ ಮಚ್ ವೈಶು, ಥ್ಯಾಂಕ್ ಯು. ನಿಂದು ಕೂಡ ವಿಡಿಯೋ ನೋಡಿ ರನ್ ಮಾಡ್ತೀನಿ ಇವತ್ತಾಯ್ತಾ. ನಾನು ಮತ್ತೆ ಆಗ ನೋಡಿಲ್ಲ, ಈಗ ಮಲಗುವಾಗ ನೋಡುವಂತ ಅಂದ್ಕೊಂಡೆ. ಕೆಲವರಿಗೆ ಸಪೋರ್ಟಿಗೆ ಹೋಗ್ಲಿಕ್ಕೆ ಇತ್ತು ಎಲ್ರಿಗೂ, ಕೆಲವರಿಗೆ ಸಪೋರ್ಟ್ ಕೊಟ್ಟು ಬಂದೆ. ಸಪೋರ್ಟ್ ಕೊಟ್ಟವ್ರು ಯಾರು ಮಾತ್ರ ಬಂದೇ ಇಲ್ಲ ನನಗೆ. ಆದರೆ ನನಗೆ ರೂಪ ಅವರು ಸಿಕ್ಕೇ ಇಲ್ಲ. ರೂಪ ಅವರು ಎದ್ದು ಹುಡುಕಿ ಸಾಕಾಯ್ತು ನನಗೆ. ನುಡಿ ಜಯಂಕರ್ ಅವರು ಬಂದರು. ನಮಸ್ತೆ ಅಕ್ಕ, ನಮಸ್ತೆ. ಬನ್ನಿ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಬ್ಲೂಡನ್ ಅವರು ಸೂಪರ್ ಸಪೋರ್ಟ್. ಅರ್ಜುನ್ ಅವರು ಸುಮಾಸಿಸ್ ಶಾರ್ಟ್ ವಿಡಿಯೋಗೆ ಕಮೆಂಟ್ ಹಾಕಿದ್ದೇನೆ. ಸುಮಾಸಿಸ್ ನಿಮಗೆ ಆಶಾ ಅರ್ಜುನ್ ಅವರು ಕೊಟ್ಟಿದ್ದಾರೆ, ವೈಶು ಅವರು ಕೊಟ್ಟಿದ್ದಾರೆ, ಲಕ್ಷ್ಮಿ ಅವರು ಕೊಟ್ಟಿದ್ದಾರೆ. ಕೊಡಿ ಆಯಿತಾ ಎಲ್ರಿಗೂ. ಹಾಯ್ ಬೇಟಾ, ಸುಮಾಟೋ ಸ್ಟೋರೀಸ್ ಕನ್ನಡ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ನಿಹಾಲ್ ಪಾಟೀಲ್ ಅವರು, ಬೇಟಾ ಸುಮಾ ಬೇಟಾ ನಿಮಗೆ ಕೊಟ್ಟಿದ್ದಾರೆ ನೋಡಿ, ನಮ್ಮ ನಿಶಾಲ ಆಂಟಿ ಅವರು ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ ಆಯಿತಾ. ಗಿಫ್ಟ್ ಕೊಡಿ ಅಕ್ಕ ಅಂತಿದ್ದಾರೆ. ಗಿಫ್ಟ್ ಕೊಡುವ ನುಡಿ ಜಯಂಕರ್ ಅವರೇ ನೋಡಿ, ಇದ್ದಾರೆ ಇಲ್ಲಿ ಎಲ್ಲ ಇದ್ದಾರೆ ನೋಡಿ, ಕೊಡಿ. ಸುಮಾ ಅವರೇ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್. ಸುಮಾ ಅವರೇ, ನಿಮಗೆ ತುಂಬ ಗಿಫ್ಟ್ ಬಂದಿದೆ, ಎಲ್ರಿಗೂ ರಿಟರ್ನ್ ಕೊಡಬೇಕು ಈಗ ಆಯಿತಾ. ಎಲ್ರಿಗೂ ಕೊಡಿ. ತುಂಬ ಬಂದಿದೆ, ತುಂಬ ಬಂದಿದೆ ನೋಡಿ. ಲೈಫ್ ಇದ್ದು ರಂಜು, ವೈಶು, ಲಕ್ಷ್ಮಿ ಅವರು, ನಿಶಾಲ್ ಪಾಟೀಲ್ ಅವರು, ಮತ್ತೊಂದು ಯಾರು ಕೊಟ್ಟರು. ಎಲ್ರಿಗೂ ಕೊಡಿ ರಿಟರ್ನ್ ಮಾಡಿ. ಬ್ಲೂಡನ್, ಥ್ಯಾಂಕ್ ಯು ಬ್ಲೂಡನ್ ಸೀಸ್, ಥ್ಯಾಂಕ್ ಯು ಸೋ ಮಚ್. ಸುಮಾ ಸಿಸ್ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ ವೈಶು ಅವರು. ಥ್ಯಾಂಕ್ ಯು ಬ್ಲೂಡನ್ ಸೀಸ್. ಲಕ್ಷ್ಮಿ ಮನೆಗೆ ಹೋಗಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಬಂದೆ. ಲಕ್ಷ್ಮಿ ಮನೆಗೆ ಹೋಗಿ ಬಂದ್ರಂತೆ, ಇದ್ದಾರಾ? ನೀವು ಇದ್ದೀರಾ? ಬಂದಿದ್ದಾರೆ ನೋಡಿ ಸುಮಾ ಅವರು. ಬೇಗ ಅವರಿಗೆ ಊಟ ಹಾಕಿ ಕಳಿಸಿ. ಕೊಟ್ಟಿದ್ದಾರೆ ಅಂದೆ ನೋಡಿ, ಹಾರ್ಟ್ ಅಂದಿದ್ದಾರೆ. ಪ್ರಜೀವ್ ಆಫೀಸಲ್ ಗಿಫ್ಟ್ ರಿಟರ್ನ್ ಮಾಡಿ. ಪ್ರಜೀವ್ ಅವರೇ ಇದ್ದೀರಾ? ಪ್ಲೀಸ್ ರಿಟರ್ನ್ ಮಾಡಿ ಇವರಿಗೆ, ಆಶಾ ಅರ್ಜುನ್ ಅವರಿಗೆ. ಯಾರಿದು? ರಮ್ಯಾ ಶೇಖರ್ ಅವರು, ಹಾಯ್ ಫ್ರೆಂಡ್ಸ್, ಹಾಯ್ ವೆಲ್ಕಮ್. ರಮ್ಯಾ ಅವರು ಓಕೆ ಅಂತಿದ್ದಾರೆ. ಲಕ್ಷ್ಮಿ ನೋಡ್ತೀನಿ ಅಂತಿದ್ದಾರೆ. ಬಾಯ್ ದೀದಿ, ಬಾಯ್. ಕಲ್ ಮಿಲೇಗಿ 10 बजे आपको, ಓಕೆನಾ? 10 बजे नहीं, 9 बजे से 10 बजे. ಥ್ಯಾಂಕ್ ಯು ದೀದಿ, ಥ್ಯಾಂಕ್ ಯು ಸೋ ಮಚ್ ದೀದಿ. ಸೂಪರ್ ಸಪೋರ್ಟ್ ಜನರಲ್ ನಾಲೆಜ್, ಥ್ಯಾಂಕ್ ಯು. ब्लूडन गिफ्ट डन, रिटर्न माड़ी. ब्लूडन दीदी हाई ना, आप प्लीज़ रिटर्न कीजिए. नुडी जयंकर कन्नड़ा लैंग्वेज में लिखा ना, वो चैनल को ರಿಟರ್ನ್ कीजिए. ಮಾಡೂರ್ ಅವರು ತುಂಬ ದಿನದ ನಂತರ ಎಂಟ್ರಿ ಕೊಟ್ಟಿದ್ದಾರೆ. ಮಾಡೂರ್ ಅವರೇ ನಮಸ್ತೆ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಮಾಡೂರ್ ಅವರೇ ನಮಸ್ತೆ ನಿಮಗೆ. ತುಂಬ ದಿನದ ಬೊಕ್ಕ ತಿಕ್ಕಿಯಾರು. ಬಲೆ. ವಯಸ್ಸು ಸುಮಾ ಸಿಸ್ ರಿಟರ್ನ್ ಗಿಫ್ಟ್ ಪ್ಲೀಸ್. ಸುಮಾ ಅವ್ರು ಕೊಡ್ತಾರೆ ಈಗ ನೋಡಿ, ಎಲ್ರಿಗೂ ಕೊಡ್ತಾ ಇದ್ದಾರೆ ಅವರು. ಅವರಿಗೆ ತುಂಬ ಗಿಫ್ಟ್ ಬಂದಿದಲ್ವಾ. ಶ್ರೀಲೀಲಾ ಕುಟುಂಬ ಕನೆಕ್ಟ್ ಆಗಿ ಕಮೆಂಟ್ ಹಾಕಿ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಜನರಲ್ ನಾಲೆಜ್ ಭಯ್ಯ ಅವರು, ಮಾಡೂರ್ ಅವರು ಸೂಪರ್ ಸಪೋರ್ಟ್. ಶ್ರೇಷ್ಠ ಅವರು, ನುಡಿ ಜಯಂಕರ್ ಗಿಫ್ಟ್ ರಿಟರ್ನ್ ಮಾಡಿ. ನುಡಿ ಜಯಂಕರ್ ಅವರೇ ಶ್ರೇಷ್ಠ ಅವರಿಗೆ ಗಿಫ್ಟ್ ರಿಟರ್ನ್ ಮಾಡಿ. ಲಕ್ಷ್ಮಿ ಬಂದಿಲ್ಲ, ಸುಮಾ ಸಿ ಅಷ್ಟೇ ಇದೆ, ಇನ್ನು ನಿಮ್ಮ ಕಮೆಂಟ್ ಬರಲಿಲ್ಲ, ಗಿಫ್ಟ್ ಬಂದಿಲ್ಲ. ಲಕ್ಷ್ಮಿ ನೋಡಿ, ಸುಮಾ ಅವರೇ ನಿಮ್ಗೆ ಗಿಫ್ಟ್ ಬಂದಿಲ್ಲಂತೆ ನೋಡಿ. ಮೋಸ್ಟ್ ವೆಲ್ಕಮ್ ಸಿಸ್ ಅಂತಿದ್ದಾರೆ. ಓಕೆ ಸಿಸ್. ಬ್ಲೂಡನ್ ಅವರೇ, ಬ್ಲೂಡನ್ दीदी आपको नुडी जयंकर उनको रिटर्न दीजिए. इसमें क्या हमारा कन्नड़ा लैंग्वेज में लिखा उनका नाम प्लीज़ रिटर्न कीजिए. ಮಾಡೂರ್ ಲೈಕ್ ಡನ್ 102 ಬಂದಿಲ್ಲ ನಮ್ಮ ಮಾಡೂರ್ ಅವರೇ. ಅವ್ರು ಯಾರೋ ಕೊಟ್ಟು ಹೋದ್ರು, ನನಗೆ ತುಂಬ ವೇಸ್ಟ್ ಆಯ್ತು ಅದು ಲೈಕ್ ಅವ್ರದ್ದು. ಮಿಸ್ಟರ್ ಜೆ ಸಪೋರ್ಟ್ ಅಂದಿದ್ದಾರೆ. ಮಿಸ್ಟರ್ ಜೆ ಅವರಿದ್ದಾರೆ ನೋಡಿ, ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅವರು ಕೂಡ ಕೊಡ್ತಾರೆ ರಿಟರ್ನ್. ಮಾಡು ಅವರಿದ್ದಾರೆ ನೋಡಿ. ಬ್ಲೂಡನ್ ಅವರು ರಿಟರ್ನ್
ಡನ್ ಪ್ಲೀಸ್ ಚೆಕ್ ಅಂತಿದ್ದಾರೆ, ರಿಟರ್ನ್ ಮಾಡಿದ್ದಾರೆ ನೋಡಿ. ಮಿಸ್ಟರ್ ಜೆ ಅವರ ಸಪೋರ್ಟಲ್ಲಿದ್ದಾರೆ ನೋಡಿ, ಮಿಸ್ಟರ್ ಜೆ ಅವರು ಇದ್ದಾರೆ ನೋಡಿ ಇಲ್ಲಿ. ಸುಮಿ ಅವರು ವೈಶು ಗಿಫ್ಟು ಮಾಡಿ ಕಮೆಂಟ್ ಮಾಡಿ ಬಂದೆ. ವೈಶು ಅವರೇ ನಿಮಗೆ ಕೊಟ್ಟರಂತೆ ನೋಡಿ, ಚೆಕ್ ಮಾಡಿ. ಸಪೋರ್ಟ್ ಅಂತಿದ್ದಾರೆ, ಜನರಲ್ ನಾಲೆಜ್ ಸೂಪರ್ ಸಪೋರ್ಟ್ ಬ್ಲೂ ಡನ್. ಬಾಯ್ 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 ಯು ಸೂನ್ ಸಿಸ್. ಥ್ಯಾಂಕ್ ಯು सिस, बाय बाय गुड नाइट. कल 9 बजे मिलेगा आपको. ओके बाय सिस, बाय बाय. ಮಿಸ್ಟರ್ ಜೆ ಸಪೋರ್ಟ್ ಅಂತಿದ್ದಾರೆ. ಮಿಸ್ಟರ್ ಜೆ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಸುಮಾಸಿಸ್ ಇದ್ದಾರೆ. ಅರ್ಜುನ ಸುಮಾಸಿಸ್ ಗಿಫ್ಟ್ ರಿಟರ್ನ್ ಮಾಡಿ. ಒಟ್ಟಿಗೆ ಕೊಟ್ಟರಲ್ವ, ಅವರಿಗೆ ಯಾರಿಗೆ ಕೊಡ್ಬೇಕಂತ ಗೊತ್ತಾಗುತ್ತಿಲ್ವೇನು. ವೈಷ್ಣವ್ ರಿಟರ್ನ್ ಕೊಟ್ರಂತೆ ನೋಡಿ, ಚೆಕ್ ಮಾಡಿ. ಮಯೂರ್ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ಮಯೂರ್ ಯಾರು? ಮಯೂರ್ ಯಾರು ಮಯೂರ್? ನಾನು ನೋಡಿಲ್ಲ. ಬ್ಲೋಡನ್ ಕಮೆಂಟ್ ಹಾಕಿ ರಿಟರ್ನ್ ಮಾಡ್ತೀನಿ. ಅವರು ಹೋದ್ರು ಸಿಸ್ಟರ್, ನೀವು ಕನೆಕ್ಟ್ ಅವರಿಗೆ ಇದಾಗಬೇಕಿತ್ತಲ್ವ, ಅವರು ಮಾಡೂರಾ? ಸಾರಿ ಮಯೂರ್ ಅಲ್ಲ, ಮಾಡೂರ್ ಅವರಾ? ಮಾಡೂರ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ನುಡಿ ಜಯಂಕರ್ ಅವರು, ಅವರಿಗೆ ರಿಟರ್ನ್ ಕೊಡಿ ಆಯ್ತಾ. ಥ್ಯಾಂಕ್ ಯು ಎಸ್ ಅರ್ಜುನ್ ಸೂಪರ್ ಸಪೋರ್ಟ್. ವೈಶು TV 17 ಬಾಯ್ ಗುಡ್ ನೈಟ್ ಅಂತಿದ್ದಾರೆ. ಬಾಯ್ ಗುಡ್ ನೈಟ್ TV 17 ಅಂತಿದ್ದಾರೆ ನೋಡಿ. ಥ್ಯಾಂಕ್ ಯು ನುಡಿ ಅಂತಿದ್ದಾರೆ. ಲೈಫ್ ಬ್ಲೋಡನ್ ಗಿಫ್ಟ್ ಕೊಡಿ ಅಂತಿದ್ದಾರೆ. ಎಸ್ ಅರ್ಜುನ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಬ್ಲೋಡನ್ ಅಂತಿದ್ದಾರೆ ನೋಡಿ. ಮಾಡೂರ್ ಅವರೇ ನಿಮಗೆ ನುಡಿ ಜಯಂಕರ್ ಅವರು ಕೊಟ್ಟಿದ್ದಾರೆ, ಅವರಿಗೆ ರಿಟರ್ನ್ ಕೊಡಿ. RN ಮಾಡಿ ಪಿನ್ ಮಾಡಿ. ಯಾರದು? ಪಿನ್ ಮಾಡಿ ಸಪೋರ್ಟ್ ಮಾಡಿ. ಓಕೆ ಮಾಡ್ತೀನಿ. ಪಿನ್ ಮಾಡಿದರೆ ವೇಸ್ಟ್ ಗೊತ್ತಾ, ಯಾರು ಕನೆಕ್ಟ್ ಆಗಲ್ಲ. ಮೊಹಮ್ಮದ್ ಅವರು ಸೂಪರ್ ಸಪೋರ್ಟ್. ಲಕ್ಷ್ಮಿ ಅವರು ಪಿನ್ ಮಾಡಿ ಸಪೋರ್ಟ್ ಮಾಡಿ. ಮೊಹಮ್ಮದ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನೀವು ಹಾಯ್ ಬೇಟಾ ಶ್ರೇಷ್ಠ ಕನ್ನಡ ಚಾನಲ್ ರಿಟರ್ನ್ ಗಿಫ್ಟ್ ಪ್ಲೀಸ್. ಶ್ರೇಷ್ಠ ಕನ್ನಡ ಅವರೇ ನಿಶಾಲ್ ಬೇಡ ಆಂಟಿಗೆ ರಿಟರ್ನ್ ಕೊಡಿ. ಶೋಭಾಶಿಸ್ ಗಿಫ್ಟ್ ಡನ್ ನೋಡಿ. ಉಡುಪಿ ನಾಯಕ್ ಗಿಫ್ಟ್ ಡನ್ ಕೊಟ್ಟಿದ್ದೀನಿ, ಚೆಕ್ ಮಾಡಿಕೊಳ್ಳಿ ಅಂತಿದ್ದಾರೆ ನೋಡಿ. ನುಡಿ ಜಯಂಕರ್ ಅವರು ಕೊಟ್ಟರಂತೆ ಉಡುಪಿ. ಮೊಹಮ್ಮದ್ ಸಬೀರ್ ಸೂಪರ್. ಅರೀನಾ ಅಕ್ಕ ನಾನು ಮಲಗ್ತೀನಿ, ನಾಳೆ ಮಾರ್ನಿಂಗ್ ಬರ್ತೀನಿ. ಓಕೆ ವೈಶು, ಓಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೈಶು. ಓಕೆ ನುಡಿ ಅಂತಿದ್ದಾರೆ. ಜಾಯಿನ್ ಮೀ ಅಂತಿದ್ದಾರೆ. ಗುಡ್ ನೈಟ್ ವೈಶು. ಪ್ರಿಯಾ ಶೆಟ್ಟಿ ಅವರು ಕನ್ನಡ ಬ್ಲಾಗ್ಸ್. ಹಾಯ್ ಬೆಳದಿಂಗಲು. ಹಾಯ್ ಪ್ರಿಯಾ ಅವರೇ ವೆಲ್ಕಮ್. ನವೀನ್ ಅವರಿದ್ದಾರೆ, ಜನರಲ್ ನಾಲೆಜ್ ಅವರಿದ್ದಾರೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಪ್ರಿಯಾ ಶೆಟ್ಟಿ ಅವರೇ ವೆಲ್ಕಮ್, ನಿಮಗೆ ವೆಲ್ಕಮ್. ಹೊಸ್ತಾಗಿ ಬಂದಿದ್ದೀರಾ ನೀವು. ಥ್ಯಾಂಕ್ ಯು. ಓಕೆ ಗುಡ್ ನೈಟ್ ಅಕ್ಕ ಅಂತಿದ್ದಾರೆ ಲಕ್ಷ್ಮಿ ಅವರು. ಓಕೆ ಗುಡ್ ನೈಟ್. ಎಸ್ ಅರ್ಜುನ್ ಅವರು ಕನ್ನಡ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶೋಭಾ ಮುಕುಂದ ಅವರು ಉಡುಪಿ ನಾಯಕ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ವೈಶು ಗಿಫ್ಟ್ ಕೊಟ್ಟು ಹೋಗಿ ಅಂತಿದ್ದಾರೆ. ವೈಶು ಗಿಫ್ಟ್ ಕೊಟ್ಟು ಹೋಗಿ ಪ್ರಿಯಾ ಅವರಿಗೆ ನೋಡಿ. ಬ್ಲೂ ಕೊಡ್ತೀನಿ ನಿಮಗೆ. ನಾನು ರೆಸ್ಟ್ ಮಾಡ್ತೀನಿ, ನನಗೆ ಸ್ವಲ್ಪ ಓದ್ತೀನಿ ಅಷ್ಟೇ. ಲಕ್ಷ್ಮಿ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ನಾನು ಸ್ವಲ್ಪ ಓದ್ತೀನಿ, ಅವರಾಗಿ ಸಪೋರ್ಟ್ ಮಾಡ್ತಾರೆ. ಅವರು ಆಗ್ತಾ ಇಲ್ಲ. ಈಗ ಇವತ್ತು ಉಪವಾಸ ಇದ್ದೆ ಅಲ್ವಾ, ಅದೇ ಇವತ್ತು ಆಗ್ತಾ ಇಲ್ಲ. ಏನು ಅಂತ ಗೊತ್ತಿಲ್ಲ. ಇವತ್ತು ಸ್ವಲ್ಪ ಇದಾಗ್ತುಂಟು ಹಾಗೆ ನೋಡಿ. ಏನೇನೋ ಆಯಿತು ನನ್ನ ಮೊಬೈಲ್. ಇದು ಯಾಕೆ ಈಗ ಆಗ್ತದೆ ದೇವರೇ ಗೊತ್ತು. ಓಕೆ ವೈಶು ಅಂತಿದ್ದಾರೆ. ಕೊಡಿ ಎಲ್ರಿಗೂ ಗಿಫ್ಟ್ ಕೊಡಿ ಆಯ್ತಾ. ಅಯ್ಯಬ್ಬ ದೇವ ಆಯಿತು. ಎಲ್ರಿಗೂ ಕೊಡಿ, ನಾನು ಇದ್ದೀನಿ. ನನಗೆ ಥ್ಯಾಂಕ್ ಯು ರಂಜು. ಥ್ಯಾಂಕ್ ಯು ಮಿಸ್ಟರ್ ಪ್ರಿಯಾ ಶೆಟ್ಟಿ. ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಗಿಫ್ಟ್ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ಮಿಸ್ಟರ್ ಜೆ. ಎಲ್ಲರೂ
ನಾನು ನೂರ ಮೂರು ಗಿಫ್ಟ್ ಡನ್ ಅಂತೆ. ಲೈಕ್ ಇಷ್ಟು ಲೈಕ್ ಬಂದರೆ ನಾನು ಏನು ಮಾಡೋದು ಅಂತ ನನಗೇ ಹೆದರಿಕಾಗ್ತುಂಟು. ದೇವರೇ, ಥ್ಯಾಂಕ್ ಯು ಲೈಫ್ ಇದ್ರ ಶೋಭಾ ಅವರು ಮಾಡೂರು ಅವರೇ ರಿಟರ್ನ್ ಮಾಡಿ. ಶೋಭಾ